ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿಂದ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಆಯೋಜನೆ ಮಾಡ್ತಾ ಇದ್ವಿ. ಸಾರಿ ಫಾರ್ ದ್ಯಾಟ್. ಆ ಒಂದು ವಿಚಾರಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ನಮ್ಮ ರಾಜ್ಯವು ಕೂಡ ಚರ್ಚೆ ಮಾಡ್ತಾ ಇದೆ. ಜೊತೆಗೆ ವಿದ್ಯಾರ್ಥಿಗಳು, ಅವರ ಪೋಷಕರು, ಜೊತೆಗೆ ನಮ್ಮ ಸಮಾಜ ಪ್ರಸಕ್ತ ಕಾಲಘಟ್ಟ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ. ಇಷ್ಟು ವರ್ಷಗಳ ಕಾಲ ಇಲ್ಲದಂತಹ ಸಮಸ್ಯೆ ಈಗ ಏಕಾಏಕಿ ಹೇಗೆ ಉದ್ಭವ ಆಯಿತು, ಯಾಕೆ ಉದ್ಭವ ಆಯಿತು, ಹೇಗೆ ಸೃಷ್ಟಿಯಾಯಿತು, ಎಲ್ಲಿಂದ ಸೃಷ್ಟಿಯಾಯಿತು, ಅಥವಾ ಯಾತಕ್ಕೋಸ್ಕರ ಸೃಷ್ಟಿಯಾಯಿತು, ಅಥವಾ ಯಾರು ಸೃಷ್ಟಿ ಮಾಡಿದ್ರು ಅನ್ನುವಂತಹ ಪ್ರಶ್ನೆಗಳ ನಡುವೆ ಇಷ್ಟರ ಮಟ್ಟಿಗೆ ಬದಲಾವಣೆಗಳು ಆಗಬಾರದಿತ್ತು, ಇಷ್ಟರ ಮಟ್ಟಿಗೆ ಚೇಂಜಸ್ಗಳನ್ನು ನಮ್ಮ ಸಮಾಜ ಕೇಳಬಾರದಿತ್ತು. ಅದು ಕೂಡ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇಂತಹ ಒಂದು ಪ್ರಶ್ನೆ ಎದ್ದಿರುವಂಥದ್ದು, ಇಂತಹ ಒಂದು ಕಾಂಟ್ರವರ್ಸಿ ಎದ್ದಿರುವಂಥದ್ದು, ಅಥವಾ ಇಂತಹ ಒಂದು ವಿವಾದ ಅಥವಾ ಇಂತಹ ಒಂದು ಇಶ್ಯೂ ಎದ್ದಿರುವಂಥದ್ದು ನಿಜವಾಗ್ಲೂ ಕೂಡ ದುರಂತ, ವಿಪರ್ಯಾಸದ ಸಂಗತಿ. ಯಾಕಂದರೆ ಜನಿವಾರವನ್ನು ತೆಗೆಯದೇ ಇದ್ರೆ, ಜನಿವಾರವನ್ನು ಹಾಕಿದರೆ ಪರೀಕ್ಷೆ ಬರೀಲಿಕ್ಕೆ ಅವಕಾಶವೇ ಇಲ್ಲ ಅನ್ನುವಂತಹ ತುಂಬ ದೊಡ್ಡ ಮಟ್ಟದ ವಿವಾದ ಬಹಳಷ್ಟು ಚರ್ಚೆಗಳನ್ನು ಹುಟ್ಟು ಹಾಕಿದೆ. CET ಪರೀಕ್ಷೆ ಸಂದರ್ಭ ಜನಿವಾರವನ್ನು ಹಾಕಿದಂತಹ ವಿದ್ಯಾರ್ಥಿಗಳಲ್ಲಿ ಜನಿವಾರವನ್ನು ತೆಗೆಯಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಆಕ್ಷನ್ ಅನ್ನು ನೀಡಿರುವಂತಹ ಘಟನೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಜನಿವಾರ ಅತ್ಯಂತ ಪರಮ ಪವಿತ್ರ ಪುಣ್ಯ ಅನ್ನುವಂತಹ ಒಂದು ನಂಬಿಕೆ ಉಳ್ಳಂತಹ ಸಮಾಜದವರು ಆಚರಣೆ ಮಾಡಿಕೊಂಡು ಅದನ್ನು ಅನುಸರಿಸಿಕೊಂಡು ಬರ್ತಾ ಇರುವಂತಹ ಒಂದು ಧಾರ್ಮಿಕವಾಗಿರುವಂತಹ ನಂಬಿಕೆ, ಅವರ ಆಚಾರ ವಿಚಾರ ಯಾವ ರೀತಿ ಘಾಸಿಯಾಗಿದೆ ಅಂತ ಬಂದಾಗ ಜನಿವಾರವನ್ನು ಕತ್ತರಿಯಿಂದ ತುಂಡರಿಸಿ ಕತ್ತರಿಸಿ ಕೆಳಗೆ ಹಾಕ್ತಾರೆ ಅಂತ ಬಂದಾಗ, ಜನಿವಾರವನ್ನು ಕಸದ ಬುಟ್ಟಿಗೆ ಬಿಸಾಡ್ತಾರೆ ಅಂತ ಬಂದಾಗ, ಜನಿವಾರ ಏನೂ ಇಲ್ಲ, ಅದು ಸಣ್ಣ ನೂಲು, ಅದನ್ನು ಬ್ಯಾನ್ ಮಾಡಿದ್ದೇವೆ, ನಿಷೇಧ ಇದೆ, ತೆಗೆದು ಕಸದ ಬುಟ್ಟಿಗೆ ಹಾಕಿ ಅಥವಾ ಕತ್ತರಿಸ್ತೀವಿ ಅಂತ ಹೇಳಿ ಸಿಬ್ಬಂದಿಗಳೇ ಬಂದು ಕತ್ತರಿಯಲ್ಲಿ ಕತ್ತರಿಸಿದಾಗ ಹೇಗಾಗಿರಬೇಡ. ಇಂತಹ ಪರಿಸ್ಥಿತಿಗಳೇ ನಾವು ಬಂದು ತಲುಪಿದ್ದೀವಾ? ಅದು ಕೂಡ ನಮ್ಮ ರಾಜ್ಯದಲ್ಲಿ, ಅದು ಕೂಡ ಶಿವಮೊಗ್ಗದಲ್ಲಿ, ಬೀದರ್ನಲ್ಲಿ, ಒನ್ಸ್ ಅಗೇನ್ ಧಾರವಾಡದಲ್ಲಿ ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ ಅಂತ ಬಂದಾಗ ಏನು ಕಾರಣ? ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅಂದರೆ ಇಷ್ಟು ವರ್ಷಗಳು CET ಪರೀಕ್ಷೆ ಆಗ್ತಾ ಇರಲಿಲ್ವಾ? ಇಷ್ಟು ವರ್ಷಗಳು CET ಪರೀಕ್ಷೆ ನಡೆದಿರಲಿಲ್ವಾ? ಇಷ್ಟು ವರ್ಷಗಳು ಇಲ್ಲದಂತಹ ಜನಿವಾರ ಏಕೆ ಏಕಾಏಕಿ ಪ್ರಾಬ್ಲಮ್ ತಂದಿದೆ? ಜನಿವಾರದಿಂದ ಆಗುವಂತಹ ಅಂತಹ ಘೋರವಾಗಿರುವಂತಹ ತಪ್ಪು ಏನು ಅನ್ನುವಂತಹ ಪ್ರಶ್ನೆ, ಈ ಪ್ರಶ್ನೆಗೆ ಉತ್ತರ ಬೇಕಾಗಿದೆ. ಜೊತೆಗೆ ಬಹಳಷ್ಟು ಕಡೆಗಳಲ್ಲಿ ಆಕ್ರೋಶಗಳು ಇಡೀ ರಾಜ್ಯಾದ್ಯಂತ ಭುಗಿಲೆದ್ದಿದೆ. ಬಹಳಷ್ಟು ಪ್ರತಿಭಟನೆಗಳು, ಆಕ್ರೋಶಗಳು ಎಲ್ಲವೂ ಕೂಡ ವ್ಯಕ್ತವಾಗ್ತಾ ಇದೆ. ಜನಿವಾರ ಜಟಾಪಟಿ ನಮ್ಮ ರಾಜ್ಯದಲ್ಲಿ ಜೋರಾಗಿ ಸೌಂಡ್ ಮಾಡ್ತಾ ಇದೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ರಾಜ್ಯದಲ್ಲಿ ಭುಗಿಲೆದ್ದಿರುವಂತಹ ಜನಿವಾರ ಜಟಾಪಟಿ, ಇದರ ಅಸಲಿ ಕಾರಣ ಏನು, ಇದರ ಸತ್ಯಾಸತ್ಯತೆ ಏನು, ಅಷ್ಟು ಕೂಡ CETಯಲ್ಲಿ ವಸ್ತ್ರ ಸಂಹಿತೆ ಅನ್ನುವಂತ ಇರುತ್ತೆ, ಅದರ ರಿಯಲ್ ಆಗಿರುವಂತಹ ಆಕ್ಚುಯಲ್ ರೂಲ್ ಏನು, ಅಲ್ಲಿ ಏನಾಗ್ತಾ ಇದೆ, ನಿಜವಾಗ್ಲೂ ಕೂಡ CET ಪರೀಕ್ಷೆಯಲ್ಲಿ ಜನಿವಾರ ಹಾಕಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ರೂಲ್ಸ್ ಏನಾದರೂ ಇದೆಯಾ? ಯಾತಕ್ಕೋಸ್ಕರ ಇಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ? ವಸ್ತ್ರ ಸಂಹಿತೆ ಅನ್ನುವಂಥದ್ದು ಈಗ ಮಾತ್ರ ಅಲ್ಲ, ಹಿಂದಿನಿಂದ ಕೂಡ ಇದ್ದದ್ದೇ. ಅಂದರೆ ಫುಲ್ ಶರ್ಟ್ ಹಾಕುವಂತಿಲ್ಲ, ಟಿ ಶರ್ಟ್ಗಳನ್ನು ಹಾಕಬೇಕು, ಜೊತೆಗೆ ಪ್ಯಾಂಟ್ಗಳನ್ನು ಹಾಕುವಂಥ ಸಂದರ್ಭಗಳಲ್ಲಿ ಜಾಸ್ತಿ ಪಾಕೆಟ್ಗಳು ಇರಬಾರ್ದು, ಅಥವಾ ಪೈಜಾಮ್ಗಳು ಅಥವಾ ಶೆರ್ವಾನಿಗಳು, ಕುರ್ತಗಳನ್ನು ಹಾಕಬಾರ್ದು. ಅಂದರೆ ತುಂಬ ಡೀಸೆಂಟ್ ಆಗಿರುವಂಥ ಡ್ರೆಸ್ ಅನ್ನು ಹಾಕಬೇಕು ಅನ್ನೋಂಥದ್ದು ಸರ್ವೇ ಸಾಮಾನ್ಯ, ಎಲ್ಲರೂ ಕೂಡ ಗೊತ್ತಿರುವಂಥ CET ಪರೀಕ್ಷೆ ಆಗಿರಲಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ. ಆದರೆ ಜನಿವಾರಕ್ಕೆ ಕುತ್ತು ಬಂದಿರುವಂಥದ್ದು ಹೇಗೆ? ಜನಿವಾರದ ಮೇಲೆ ಕತ್ತರಿ ಪ್ರಯೋಗ, ಜನಿವಾರವನ್ನು ಕಸದ ಬುಟ್ಟಿಗೆ ಹಾಕುವಂತಹ ಈ ಒಂದು ಮನಸ್ಥಿತಿಗಳು ಹುಟ್ಟಿಕೊಂಡಿದ್ದಾದರೂ ಹೇಗೆ? ಮಾತಾಡಬೇಕು ಎಲ್ಲ ವಿಚಾರದ ಬಗ್ಗೆ. ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಅಷ್ಟು ಕೂಡ ಏನಾಗಿದೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಬರೆಯೋಕ್ಕಿಂತ ಮುಂಚೆ ಚೆಕಿಂಗ್ ಎಲ್ಲ ಮಾಡ್ತಾರಲ್ಲ, ಅವ್ರು ಪೊಲೀಸರು ನಿಂತಿದ್ರು, ಅವ್ರು ಚೆಕ್ ಮಾಡಿದರು. ನನ್ನ ಜನಿವಾರ ಇಲ್ಲೇ ಕಾಣ್ತು ಅವರಿಗೆ. ಅವ್ರ ಕಣ್ಣ ಮೇಲೆ ಕೊಳ್ಳಾಗೇನು ಹಾಕೊಂಡಿದ್ದೀರಾ ಅಂತ ಕೇಳಿದರು. ನಾನು ಜನಿವಾರ ಅಂತ ಹಿಂಗೆ ತೆಗೆದು ತೋರಿಸಿದೆ. ನಾನು ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ. ಅವ್ರನ್ನ ಹೇಳಿದರು, ಅಂದರೆ ಅದು ತೆಗಿಲಿಲ್ಲ ಅಂದರೆ ಒಳಗೆ ಬಿಡೋದಿಲ್ಲ ಅಂತಂದರು. ಆಮೇಲೆ ನಾನಂದೆ, ನಾ ಇದು ತಕ್ಕೊಂಡು ಒಳಗೆ ಹೋಗಿ ತಕ್ಕೊಂಡು ಬ್ಯಾಗ್ನ ಇಟ್ಕೊಂಡು ಬರ್ತೀನಿ ಅಂತಂದೆ. ಆದರೆ ಇನ್ನೊಬ್ಬರು ಅದು ಟೈಮ್ ಆಗಿದೆ ಈಗ ಎಕ್ಸಾಮ್.
ಇದು ಜನಿವಾರ ಜಟಾಪಟಿ ಇಡೀ ರಾಜ್ಯಾದ್ಯಂತ ಭುಗಿಲೆದ್ದಿರುವಂತಹ ಚರ್ಚೆ, ಜೊತೆಗೆ ಈ ವಿವಾದ ಹುಟ್ಕೊಳ್ಬಾರ್ದಿತ್ತು, ಆದರೆ ಹುಟ್ಟಿಕೊಂಡಿರುವಂಥದ್ದು ವಿಪರ್ಯಾಸ, ದುರಂತದ ಸಂಗತಿಯೂ ಕೂಡ ಹೌದು. ಸೊ ಹಾಗಿದ್ದಾಗ ಪ್ರಥಮವಾಗಿ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ವಿವಾದ ರಾಜ್ಯಾದ್ಯಂತ ಭುಗಿಲೆದ್ದಿರುವಂತಹ ಆಕ್ರೋಶ. ಒಂದ್ ಕಡೆ ಶಿವಮೊಗ್ಗ, ಬೀದರ್ ಬೆನ್ನಲ್ಲೇ ಧಾರವಾಡದಲ್ಲೂ ಕೂಡ ಜನಿವಾರಕ್ಕೆ ಕತ್ತರಿಯನ್ನು ಹಾಕಲಾಗಿದೆ. ಶಿವಮೊಗ್ಗದಿಂದ ಪ್ರಾರಂಭ ಆಯಿತು, ಬೀದರ್ನಲ್ಲಾಯಿತು. ಶಿವಮೊಗ್ಗದಲ್ಲಿ ನಾವು ಗಮನಿಸಬೇಕು, ನೇರವಾಗಿ ಕಸದ ಬುಟ್ಟಿಗೆ ಜನಿವಾರವನ್ನು ಹಾಕ್ತಾರೆ, ತದನಂತರ ಬೀದರ್ನಲ್ಲಿ ನಿಷೇಧ ಮಾಡ್ತಾರೆ, ಅಟ್ ದ ಸೇಮ್ ಟೈಮ್ ಧಾರವಾಡದಲ್ಲಿ ಜನಿವಾರಕ್ಕೆ ಕತ್ತರಿ ಬೀಳುತ್ತೆ. ಇವೆಲ್ಲದರ ಜೊತೆಗೆ JSS ಕಾಲೇಜು ವಿದ್ಯಾರ್ಥಿ ನಂದನ್ ಜನಿವಾರವನ್ನು ಕತ್ತರಿಸಿದಂತಹ ಸಿಬ್ಬಂದಿಗಳು ತಾವು ಗಮನಿಸ್ತಾ ಇದ್ದೀರಿ. ಎಸ್, ನಂದನ್ ಅವರು ಭಾವಚಿತ್ರದಲ್ಲಿರುವಂತಹ ವ್ಯಕ್ತಿ, ವಿದ್ಯಾರ್ಥಿ ನಂದನ್. JSS ಕಾಲೇಜು ವಿದ್ಯಾರ್ಥಿ ನಂದನ್ ಜನಿವಾರವನ್ನು ಕತ್ತರಿಸಿದ್ದಾರೆ ಸಿಬ್ಬಂದಿಗಳು. ಆತ ಹೇಳ್ತಾನಂತೆ, ಇಲ್ಲ ನಾನು ತೆಗೆದು ಅದನ್ನು ಜೇಬಲ್ಲಿ ಇಟ್ಕೊಳ್ತೀನಿ ಅನ್ನುವಂಥದ್ದು. ಆದರೂ ಕೂಡ ವಿದ್ಯಾರ್ಥಿಯ ಮಾತುಗಳನ್ನು ಸಿಬ್ಬಂದಿಗಳು ಕೇಳಲ್ಲ, ಕತ್ತರಿಯಿಂದ ಜನಿವಾರವನ್ನು ಕತ್ತರಿಸ್ತಾರೆ. ಬಹಳಷ್ಟು ಬೇಸರ ಆಗಿದೆ, ಬಹಳಷ್ಟು ನೊಂದಿದ್ದೀನಿ ಈ ಒಂದು ವಿಚಾರದಿಂದ, ಈ ಒಂದು ಬೆಳವಣಿಗೆಯಿಂದ ಅನ್ನುವಂಥ ನಿಟ್ಟಿನಲ್ಲಿ ನಂದನ್ ಹೇಳ್ತಾರೆ. JSS ಕಾಲೇಜು ವಿದ್ಯಾರ್ಥಿ ನಂದನ್ ಜನಿವಾರವನ್ನು ಕತ್ತರಿಸ್ತಾರೆ. ಜೊತೆಗೆ ಕತ್ತರಿಯಿಂದ ಜನಿವಾರವನ್ನು ಕತ್ತರಿಸಿ ನಂದನ್ ಕೈಗೆ ಕೊಟ್ಟು ಪರೀಕ್ಷೆ ಕೇಂದ್ರಕ್ಕೆ ಕಳಿಸ್ತಾರೆ ಸಿಬ್ಬಂದಿಗಳು ನಂದನ್ ಅವರನ್ನು, ಅಂದರೆ ಈ ಹುಡುಗನನ್ನು, ಈ ವಿದ್ಯಾರ್ಥಿಯನ್ನು. ಆದರೆ ಆ ವಿದ್ಯಾರ್ಥಿಗೆ ಸಂಪೂರ್ಣವಾಗಿ ಶಾಕ್ ಆಗುತ್ತೆ. ಸಂಪೂರ್ಣವಾಗಿ ಶಾಕಲ್ಲಿ ಒಳಗಾಗಿರುವಂತಹ ವಿದ್ಯಾರ್ಥಿ ಪರೀಕ್ಷೆ ಸರಿಯಾಗಿ ಬರೆದಿದ್ದನೋ ಇಲ್ಲವೋ ಅನ್ನುವಂಥದ್ದು ಆತನಿಗೂ ಕೂಡ ಡೌಟ್ ಇದೆ. ಆ ಪರಿಸ್ಥಿತಿಯಲ್ಲಿ ಶಾಕಿಗೆ ಒಳಗಾಗಿದ್ದಾನೆ. ತದನಂತರ ಮರುದಿನ ಆತ ತಂದೆಯ ಬಳಿ ಹೇಳಿದಂತೆ, ಈ ರೀತಿ ಆಗಿದೆ ಸರ್, ಆಗಿದೆ ಅಪ್ಪ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇನೆ. ತಂದೆಗೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಯಾಕಂತ ಬಂದಾಗ ಆಕ್ರೋಶ ಆಗುವಂಥದ್ದು ಸಹಜ. ಜನಿವಾರಕ್ಕೆ ಇಂತಹ ಒಂದು ಪರಿಸ್ಥಿತಿ ಬಂದು ಒದಗಿದೆ ನಮ್ಮ ರಾಜ್ಯದಲ್ಲಿ ಅನ್ನುವಂಥದ್ದು. ಇನ್ನೊಂದು ಕಡೆ ಒನ್ಸ್ ಅಗೇನ್ ಶಿವಮೊಗ್ಗ ಆದಿಚುಂಚನಗಿರಿ ಕಾಲೇಜಿನಲ್ಲಿ ಕಸದ ಬುಟ್ಟಿಗೆ ಜನಿವಾರ ಸೇರಿದೆ. ಕಸದ ಬುಟ್ಟಿಗೆ ಪವಿತ್ರ ಜನಿವಾರವನ್ನು ಹಾಕಿದ್ದಾರೆ. ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜಿನಲ್ಲಿ ವಿದ್ಯಾರ್ಥಿಯ ಜನಿವಾರ ಕಸದ ಬುಟ್ಟಿಗೆ ಹಾಕಿದ್ದಾರೆ ಸಿಬ್ಬಂದಿಗಳು. ಏನು ಗೊತ್ತಿಲ್ಲ, ಏಕಾಏಕಿ ರಾಜ್ಯದಲ್ಲಿ ಇಂತಹ ವಿವಾದಗಳು ಭುಗಿಲೆದ್ದಿರುವಂಥದ್ದು ನಿಜವಾಗ್ಲೂ ಕೂಡ ವಿಪರ್ಯಾಸದ ಸಂಗತಿ. ಬೀದರ್ ಸಾಯಿ ಸ್ಫೂರ್ತಿ ಕಾಲೇಜಿನಲ್ಲೂ ಕೂಡ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯಲು ಅವಕಾಶ ನೀಡಿಲ್ಲ. ಬೀದರ್ನ ಸಾಯಿ ಸ್ಫೂರ್ತಿ ಕಾಲೇಜಿನಲ್ಲೂ ಕೂಡ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯಲು ಅವಕಾಶವನ್ನು ನೀಡಲೇ ಇಲ್ಲ. ಹೀಗಾಗಿ ಜನಿವಾರ ಜಟಪಟಿ ಜೋರಾಗಿ ರಾಜ್ಯದಲ್ಲಿ ಸೌಂಡ್ ಮಾಡ್ತಾ ಇದೆ. ಒಂದು ಕಡೆ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಪಾಂಚಾಳರು ಸೇರಿ ಜನಿವಾರವನ್ನು ಧರಿಸುವಂತಹ ಹಲವು ಪಂಗಡದವರಿದ್ದಾರೆ. ಸೊ ಎಲ್ಲರಿಗೂ ಕೂಡ ಬಹಳಷ್ಟು ಅವರ ಧಾರ್ಮಿಕ ನಂಬಿಕೆಗಳಿಗೆ ಇದು ಘಾಸಿ ಉಂಟು ಮಾಡಿರುವಂತಹ ವಿಚಾರ. ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ವಿವಾದ ರಾಜ್ಯದಲ್ಲಿ ಭುಗಿಲೆದ್ದಿರುವಂತಹ ಆಕ್ರೋಶವನ್ನು ತಾವು ಗಮನಿಸ್ತಾ ಇದ್ದೀರಿ. ಬರೆಯೋಕ್ಕಿಂತ ಮುಂಚೆ ಚೆಕಿಂಗ್ ಎಲ್ಲ ಮಾಡ್ತಾರಲ್ಲ, ಅವ್ರು ಪೊಲೀಸರು ನಿಂತಿದ್ರು. ಅವ್ರು ಚೆಕ್ ಮಾಡಿದರು, ನನ್ನ ಜನಿವಾರ ಇಲ್ಲೇ ಕಾಣ್ತು ಅವರಿಗೆ. ಅವ್ರ ಕಣ್ಣ ಮೇಲೆ ಕೊಳ್ಳಾಗೇನು ಹಾಕ್ಕೊಂಡಿದ್ದೀರಾ ಅಂತ ಕೇಳಿದರು. ನಾನು ಜನಿವಾರ ಅಂತ ಹಿಂಗೆ ತೆಗೆದು ತೋರಿಸಿದೆ. ನಾನು ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ. ಅವ್ರನ್ನ ಹೇಳಿದರು, ಅಂದರೆ ಅದು ತೆಗಿಲ್ಲ ಅಂದರೆ ಒಳಗೆ ಬಿಡೋದಿಲ್ಲ ಅಂತಂದರು. ಆಮೇಲೆ ನಾನಂದೆ, ನಾ ಇದು ತಕ್ಕೊಂಡು ಬ್ಯಾಗ್ ಒಳಗೆ ಹೋಗಿ ತಕ್ಕೊಂಡು ಬ್ಯಾಗ್ನ ಇಟ್ಕೊಂಡು ಬರ್ತೀನಿ ಅಂತಂದೆ. ಆದರೆ ಇನ್ನೊಬ್ಬರು, ಅದು ಟೈಮ್ ಆಗಿದೆ ಈಗ ಎಕ್ಸಾಮಿಗೆ, ಅದು ಅಷ್ಟೆಲ್ಲ ಮಾಡ್ಕೋತ ಕೊಡೋಕ್ಕಾಗಲ್ಲ ಅಂತೆ ಕತ್ರಿ ತೊಗೊಂಬಂದು ಕಟ್ ಮಾಡಿಬಿಟ್ರು. ಬೆಳಿಗ್ಗೆ ಒಂದು ಸುಮಾರು 9:45 ಸಿಇಟಿ ಚೆಕಿಂಗ್ ನಡೀತಾ ಇರುತ್ತೆ. ಸೆಕ್ಯೂರಿಟಿ ಚೆಕಿಂಗಲ್ಲಿ ಆ್ಯಸ್ ಇಟ್ ಈಸ್ ನಾನು ಲೈನಲ್ಲೇ ಹೋಗ್ತೀನಿ. ಹೋದಾಗ ನನ್ನ ಶರ್ಟ್ ತೆಗೆದು ಒಳಗಡೆ ಇರೋ ಜನಿವಾರವನ್ನು ನೋಡಿ ಕಾಕಿ ಬಟ್ಟೆ ಹಾಕಿರೋ ವಿಕಾಸ್ ಎಂಬ ಅಧಿಕಾರಿ ನನ್ನ ಜನಿವಾರವನ್ನು ಕಟ್ ಮಾಡಿರ್ತಾರೆ. ಈ ಥರ ಕಟ್ ಮಾಡಿ ಬಿಸಾಕಿರ್ತಾರೆ ಡಸ್ಟ್ಬಿನ್ನಿಗೆ. ಎಕ್ಸಾಮ್ ಆದಮೇಲೆ ನಾನು ಅದನ್ನು ಹೋಗಿ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಪ್ರೂಫ್ ಇಲ್ಲೇ ಇದೆ, ನೋಡ್ತಾ ಇದ್ದೀರಾ ನೀವು, ಕಟ್ ಮಾಡಿದ್ದಾರೆ. ಇದರಿಂದ ನನಗೆ ತುಂಬ ದುಃಖ ಆಗಿದೆ ಮತ್ತು ಎಕ್ಸಾಮ್ ಬರೆಯೋಕ್ಕೂ ಮಾನಸಿಕವಾಗಿ ನನಗೆ ಹಿಂಸೆ ಆಗಿದೆ. ಎಕ್ಸಾಮ್ ಬರೆಯೋದಕ್ಕೂ ಇದರಿಂದಾಗಿ ನನಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ದೇನೆ. ಬರೆಯೋಕ್ಕಿಂತ ಮುಂಚೆ ಚೆಕಿಂಗ್ ಎಲ್ಲ ಮಾಡ್ತಾರಲ್ಲ, ಅವ್ರು ಪೊಲೀಸರು ನಿಂತಿದ್ರು. ಅವ್ರು ಚೆಕ್ ಮಾಡಿದರು, ನನ್ನ ಜನಿವಾರ ಇಲ್ಲೇ ಕಾಣ್ತು ಅವರಿಗೆ. ಅವ್ರ ಕಣ್ಣ ಮೇಲೆ ಕೊಳ್ಳಾಗೇನು ಹಾಕ್ಕೊಂಡಿದ್ದೀರಾ ಅಂತ ಕೇಳಿದರು. ನಾನು ಜನಿವಾರ ಅಂತ ಹಿಂಗೆ ತೆಗೆದು ತೋರಿಸಿದೆ. ನಾನು ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ. ಅವ್ರನ್ನ ಹೇಳಿದರು, ಅಂದರೆ ಅದು ತೆಗಿಲ್ಲ ಅಂದರೆ ಒಳಗೆ ಬಿಡೋದಿಲ್ಲ ಅಂತಂದರು. ಆಮೇಲೆ ನಾನಂದೆ, ನಾ ಇದು ತಕ್ಕೊಂಡು ಬ್ಯಾಗ್ ಒಳಗೆ ಹೋಗಿ ತಕ್ಕೊಂಡು ಬ್ಯಾಗ್ನ ಇಟ್ಕೊಂಡು ಬರ್ತೀನಿ ಅಂತಂದೆ. ಆದರೆ ಇನ್ನೊಬ್ಬರು, ಅದು ಟೈಮ್ ಆಗಿದೆ ಈಗ ಎಕ್ಸಾಮಿಗೆ, ಅದು ಅಷ್ಟೆಲ್ಲ ಮಾಡ್ಕೋತ ಕೊಡೋಕ್ಕಾಗಲ್ಲ ಅಂತೆ ಕತ್ರಿ ತೊಗೊಂಬಂದು ಕಟ್ ಮಾಡಿಬಿಟ್ರು. ಬೆಳಿಗ್ಗೆ ಒಂದು ಸುಮಾರು 9:45 ಸಿಇಟಿ ಚೆಕಿಂಗ್ ನಡೀತಾ ಇರುತ್ತೆ. ಸೆಕ್ಯೂರಿಟಿ ಚೆಕಿಂಗಲ್ಲಿ ಆ್ಯಸ್ ಇಟ್ ಈಸ್ ನಾನು ಲೈನಲ್ಲೇ ಹೋಗ್ತೀನಿ. ಹೋದಾಗ ನನ್ನ ಶರ್ಟ್ ತೆಗೆದು ಒಳಗಡೆ ಇರೋ ಜನಿವಾರವನ್ನು ನೋಡಿ
ಕಾಕಿ ಬಟ್ಟೆ ಹಾಕಿರೋ ವಿಕಾಸ್ ಎಂಬ ಅಧಿಕಾರಿ ನನ್ನ ಜನಿವಾರನ್ನು ಕಟ್ ಮಾಡಿರ್ತಾರೆ. ಈ ಥರ ಕಟ್ ಮಾಡಿ ಬಿಸಾಕಿರ್ತಾರೆ ಡಸ್ಟ್ಬಿನ್ನಿಗೆ. ಎಕ್ಸಾಮ್ ಆದಮೇಲೆ ನಾನು ಅದನ್ನು ಹೋಗಿ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಪ್ರೂಫ್ ಇಲ್ಲೇ ಇದೆ, ನೋಡ್ತಾ ಇದ್ದೀರಾ ನೀವು, ಕಟ್ ಮಾಡಿದ್ದಾರೆ. ಇದರಿಂದ ನನಗೆ ತುಂಬ ದುಃಖ ಆಗಿದೆ ಮತ್ತು ಎಕ್ಸಾಮ್ ಬರೆಯೋಕ್ಕೂ ಮಾನಸಿಕವಾಗಿ ನನಗೆ ಹಿಂಸೆ ಆಗಿದೆ. ಎಕ್ಸಾಮ್ ಬರೆಯೋದಕ್ಕೂ ಇದರಿಂದಾಗಿ ನನಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ದೇನೆ. ಬರೆಯೋಕ್ಕಿಂತ ಮುಂಚೆ ಚೆಕಿಂಗ್ ಎಲ್ಲ ಮಾಡ್ತಾರಲ್ಲ, ಅವ್ರು ಪೊಲೀಸರು ಜೊತೆಗೆ ಬಹಳಷ್ಟು ಜನರು ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಜೊತೆಗೆ ಅಸಹಾಯಕತೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನಂದನ್ ಅವರ ತಂದೆ ಅವರ ಬೈಟ್ ಕೂಡ ನನಗೆ ಬೇಕಾಗಿದೆ. ಇನ್ನು ಮುಂದಕ್ಕೆ ಮತ್ತೊಂದು ಕಾಲೇಜಿನಲ್ಲಿ ನಡೆದಿರುವಂತಹ ಒಂದು ಅವಾಂತರ, ಅಲ್ಲಿ ಕೂಡ ತಾಯಿ ಜೊತೆಗೆ ಮಗನ ಬಗ್ಗೆ ಮಾತಾಡಿದ್ದಾರೆ. ಆ ದೃಶ್ಯಾವಳಿಗಳು ಕೂಡ ಇನ್ನು ಮುಂದಕ್ಕೆ ನಾನು ಪ್ಲೇ ಮಾಡ್ತೀನಿ. ಬಿಫೋರ್ ದ್ಯಾಟ್ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದನ್ನು ಕೂಡ ನಾನು ಮಾತಾಡಬೇಕು. ಬಿಫೋರ್ ದಟ್ ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಜಿತೇಂದ್ರ ಕುಂದೇಶ್ವರ ಸರ್ ಇದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತ ಜಿತೇಂದ್ರ ಕುಂದೇಶ್ವರ ಅವರಿಗೆ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಮಹಾಸಭಾ ಪ್ರಧಾನ ಸಂಚಾಲಕರು ಶ್ರೀಧರ್ ಹೊಳ್ಳ ಅವರಿದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತ ಸರ್ ಶ್ರೀಧರ್ ಹೊಳ್ಳ ಅವರಿಗೆ. ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ವಾಯ್ಸ್ ಕೇಳ್ತಾ ಇಲ್ಲ ಸರ್, ಆಡಿಯೋ ಮ್ಯೂಟ್ ಆಗಿದೆ ಬಹುಶಃ. ನಮಸ್ತೆ. ಎಸ್ ಸರ್, ಧ್ವನಿ ಕೇಳ್ತಾ ಇದೆ. ಥ್ಯಾಂಕ್ ಯು. ಎಸ್, ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಜಯ ವಿಷ್ಣುಮಯ್ಯ ಅವರಿದ್ದಾರೆ, ಬ್ರಾಹ್ಮಣ ಸಮಾಜದವರು, ಇಂಜಿನಿಯರ್ ಕೂಡ ಹೌದು ವೃತ್ತಿಯಲ್ಲಿ. ಆತ್ಮೀಯವಾಗಿರುವಂಥ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಎಸ್, ಮೂವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ತಮ್ಗಳ ಅಭಿಪ್ರಾಯ, ತಮ್ಗಳ ಅಭಿವ್ಯಕ್ತಿ ಸ್ವತಂತ್ರ, ತಾವುಗಳು ಏನು ಹೇಳ್ತೀರಿ ಈ ಒಂದು ವಿಚಾರದ ಬಗ್ಗೆ, ಈ ಒಂದು ಘಟನೆಯ ಬಗ್ಗೆ, ಈ ಒಂದು ಬೆಳವಣಿಗೆಯ ಬಗ್ಗೆ ತಮ್ಮ ಅಭಿಪ್ರಾಯ ಮುಕ್ತವಾಗಿರುವಂಥ ಅವಕಾಶ ಇದೆ. ಕರೆ ಮಾಡಿ ಮಾತಾಡಿ ತಮ್ಮ ಅಭಿಪ್ರಾಯಗಳನ್ನ ನಾವು ತೆಗೆದುಕೊಳ್ತೀವಿ. ಬಿಫೋರ್ ದಟ್ ಎಸ್, ಈ ಒಂದು ಸರ್ಕಾರದ ನಡೆ ಅನ್ನುವಂಥದ್ದು ಅಥವಾ ಶಿಕ್ಷಣ ಇಲಾಖೆ ನಡೆ ಅನ್ನುವಂಥದ್ದು ಅಥವಾ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಡೆ ಅನ್ನುವಂಥದ್ದು ಎಲ್ಲವೂ ಕೂಡ ಒಟ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಾನು ನೇರವಾಗಿ ನಾನು ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇದ್ದೀನಿ ಜಿತೇಂದ್ರ ಕುಂದೇಶ್ವರ ಅವರಲ್ಲಿ. ಎಸ್ ಸರ್, ಇಷ್ಟು ವರ್ಷಗಳು ಬಹುಶಃ ನೋಡಿದ್ದೀರಿ, ಇಷ್ಟು ವರ್ಷಗಳು ಇಲ್ಲದಂತಹ ಜನಿವಾರ ಈಗ ಏಕಾಏಕಿ ಪ್ರಾಬ್ಲಮ್ ತಂದಿದೆ. ಏಕಾಏಕಿ ಬಹಳಷ್ಟು ಏನು ಸಮಸ್ಯೆಯನ್ನ ಪರೀಕ್ಷೆ ಹಾಲಲ್ಲಿ ಹುಟ್ಟು ಹಾಕಿದೆ. ಏನು ಹೇಳ್ತೀರಾ ಸರ್ ಫಸ್ಟ್ ರಿಯಾಕ್ಷನ್? ರೋಗ ನಿರೋಧಕ ಶಕ್ತಿ ದೇಹದಲ್ಲಿ ಕಮ್ಮಿ ಇದ್ದಾಗ ರೋಗಗಳು, ಸಣ್ಣ ಶೀತಗಳು, ಬಾಧೆಗಳು ಕೂಡ ಪ್ರಾಣಾಂತಕವಾಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ಇಂದಿನ ಸಮಾಜದಲ್ಲಿ ಈ ಸಹಿಷ್ಣುತೆ ಬಹಳಷ್ಟು ಕಮ್ಮಿಯಾದ ಕಾರಣಕ್ಕಾಗಿ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಎಲ್ಲಿ ಸಜ್ಜನರನ್ನ ಟಾರ್ಗೆಟ್ ಮಾಡಬೇಕು, ಎಲ್ಲಿ ನಮ್ಮ ಈ ನೆಲಮೂಲದ ಸಂಸ್ಕೃತಿಯನ್ನ ಅಟ್ಯಾಕ್ ಮಾಡಬೇಕು, ಸಿಕ್ಕಿದಲ್ಲಿ ಏನು ಬಕ ಪಕ್ಷಿಗಳಾಗಿ ಅಥವಾ ರಣಹದ್ದುಗಳಾಗಿ ಕಾಯ್ತಾ ಇರುವಂತ ಆ ಒಂದು ಶಕ್ತಿಗಳು, ವಿಚಿತ್ರಕಾರಿ ಶಕ್ತಿಗಳು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆ ಹೇಳಿದ್ರೆ ಇವರಿಗೆ ಆ ಜನಿವಾರದಿಂದ ಇವರಿಗೆ ಏನು ಸಮಸ್ಯೆ ಇದೆ ಅದು ಒಳಗಡೆ ಹಾಕಿಕೊಳ್ಳುವಂತ ಜನಿವಾರ. ಇವತ್ತು ಇವರು ಜನಿವಾರ ತೆಗಿಲಿಕ್ಕೆ ಹೇಳ್ತಾರೆ. ಈ ರಾಕ್ಷಸರು ಇವರಿಗೆ ಇನ್ನಷ್ಟು ಶಕ್ತಿ ಬಂದ್ರೆ, ಇನ್ನಷ್ಟು ಹಿಂದೂ ಆಸ್ಮಿತೆಯ ಬಗ್ಗೆ, ಈ ನೆಲದ ಒಂದು ಸಂಸ್ಕೃತಿಯ ಬಗ್ಗೆ ಅಟ್ಯಾಕ್ ಮಾಡ್ಲಿಕ್ಕೆ ಅವಕಾಶ ಸಿಕ್ಕರೆ ಇವರು ಕೈ ಹಾಕಿ, ಅಂದ್ರೆ ಒಳಗೂ ಕೈ ಹಾಕಿ ತೆಗೆಯುವಂತ ದುಷ್ಟರಿದ್ದಾರೆ. ಹಿಂದಿನ ದಾಳಿಕೋರರು ಆವಾಗ ಇಷ್ಟೊಂದು ಏನು ಸಾಮಾಜಿಕವಾಗಿ ಪಾರದರ್ಶಕವಾಗಿರ್ಲಿಲ್ಲ. ಆವಾಗ ದಾಳಿಕೋರರು ಇದೇ ರೀತಿಯಾದಂತಹ ಹಿಂದೂ ಸಂಸ್ಕೃತಿಯ ಮೇಲೆ ಏನು ಇವರ ಮೇಲೆ ದಾಳಿಗಳನ್ನ ಮಾಡ್ತಾ ಇದ್ರು. ಟಿಪ್ಪು ಸುಲ್ತಾನ್ ನಿಮ್ಗೆ ಗೊತ್ತಿರ್ಬೋದು, ಮೈಸೂರು ಇಲ್ಲಿ ಒಂದು ಬ್ರಾಹ್ಮಣರ ಒಂದು ಕುಟುಂಬವನ್ನ 900 ಜನರನ್ನ ಕೊಂದು ನೇತು ಹಾಕಿದ್ರು ಅಂತ ಮೇಲುಕೋಟೆ ಬ್ರಾಹ್ಮಣರಲ್ಲಿ. ಅದು ವಿಚಿತ್ರಕಾರಿ ಶಕ್ತಿಗಳು ಅತಿ ಹೆಚ್ಚಿದ್ದಾಗ ಜನಿವಾರ ಕಂಡ್ರೆ ಅಂತಹ ಅಸಹಿಷ್ಣುತೆ, ಆಕ್ರೋಶ ಇದ್ದಾಗ ಆ ರೀತಿಯಾಗಿ ಮಾಡ್ತಾರೆ. ಈಗ ಏನ್ ಹೇಳಿದ್ರೆ ಪಾರದರ್ಶಕತೆ ಇದೆ, ಆದ್ರೆ ಒಳಗಿನ ಆ ವಿಚಿತ್ರಕಾರಿ ಶಕ್ತಿಗಳು, ಅಸಹನೆ ಇರುವಂತದ್ದು, ಅಸಹಿಷ್ಣುತೆ ಎನ್ನುವಂಥದ್ದು ಈ ರೀತಿಯಾಗಿ ಹೊರಗೆ ಬರ್ತಾ ಇದೆ. ಯಾಕೆ ಹೇಳಿದ್ರೆ ಇಲ್ಲಿ ಯಾರೋ ಒಬ್ಬ ಇದ್ದಾನೆ, ಈಗ ನಮ್ಗೆ ಈ ಸರ್ಕಾರ ನಮ್ಗೆ ಸಪೋರ್ಟ್ ಮಾಡ್ತದೆ, ನಾವ್ ಏನು ಮಾಡಿದ್ರು ನಡೀತದೆ. ಈ ಹಿಂದೆ ಕಳೆದ ಸರ್ಕಾರದಲ್ಲಿ ಏನು ತಲೆಗಾಕುವ ವಸ್ತ್ರದ ಬಗ್ಗೆ ಆಕ್ರೋಶ ವ್ಯಕ್ತವಾಗಿತ್ತು. ಈ ಸಂದರ್ಭದಲ್ಲಿ ನಾವು ಅದರ ಪ್ರತಿರೋಧವನ್ನ ತಗೊಳ್ಬಹುದು ಎನ್ನುವಂತ ಒಂದು ಅವರ ಒಂದು ಮನಸ್ಥಿತಿಯನ್ನು ಇಲ್ಲಿ ಕಾಣಬಹುದು. ಯಾಕಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಪರೀಕ್ಷಾ ವೀಕ್ಷಕ ಅಂತ, ಮೊದ್ದಶೀರ್ ಅಂತ, ಅವನ ನಿರ್ಲಕ್ಷ್ಯದಿಂದಲೇ ಇಷ್ಟೆಲ್ಲ ಏನು ಸಮಸ್ಯೆಗಳಾಗಿದೆ ಅಂತ ಬೀದರ್ನ ಜಿಲ್ಲಾಧಿಕಾರಿ ಅವರು ಶಿಲ್ಪಾ ಶರ್ಮಾ ಅವರು
ವರದಿ ಕೂಡ ಕೊಟ್ಟಿದ್ದಾರೆ. ಅವರನ್ನು ಅಮಾನತು ಮಾಡಲಾಗಿದೆಯಾ? ಯಾರೋ ಸಾಯಿ ಕಾಲೇಜಿನ ಪ್ರಾಂಶುಪಾಲರನ್ನು ಇನ್ನೋ ಡಿಗ್ರೇಡ್ ಸಿಬ್ಬಂದಿಯನ್ನು ಇವರು ಅಮಾನತು ಮಾಡಿದ್ದಾರೆ, ಮಾಡ್ಲಿ ತೊಂದ್ರೆ ಇಲ್ಲ. ಆದ್ರೆ ಈ ಎಲ್ಲ ಏನು ವಿಚಾರಗಳಿಗೆ, ಈ ಎಲ್ಲ ಕುಕೃತ್ಯಗಳಿಗೆ ಮಾಸ್ಟರ್ ಮೈಂಡ್ ಯಾರು? ಈ ಎಲ್ಲ ರೂಲ್ಸ್ ಗಳನ್ನ ಮಾಡಿದ್ಯಾರು? ಸೂಚನೆಗಳನ್ನು ಮೌಖಿಕವಾಗಿ ಕೊಟ್ಟವರು ಯಾರು? ಅವರಿಗೆ ಶಿಕ್ಷೆ ಆಗಬೇಕು. ಆ ಮಾನಸಿಕತೆ, ಆ ವಿಚಿತ್ರಕಾರಿ ಶಕ್ತಿಗಳು, ಕ್ಯಾನ್ಸರ್ ಅಂತ ಹೇಳ್ತೇನೆ, ಕ್ಯಾನ್ಸರ್ ಅನ್ನ ಖಾಲಿ ಶಾಕ್ ಟ್ರೀಟ್ಮೆಂಟ್ ಕೊಟ್ರೆ ಗುಣ ಆಗುದಿಲ್ಲ, ಮೂಲದಿಂದ ಕಿತ್ತೊಗಿಬೇಕು. ಇದನ್ನ ಸರ್ಕಾರ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ನಿತಿನ್. ಎಸ್ ಸರ್, ನಿಜವಾಗ್ಲೂ ಕೂಡ ಫಸ್ಟ್ ರಿಯಾಕ್ಷನ್ ಇದು ನಮ್ಮ ಜಿತೇಂದ್ರ ಕುಂದೇಶ್ವರ ಸರ್. ಎಸ್ ಸರ್, ನಾನು ಬರ್ತೀನಿ. ಬಿಫೋರ್ ದಟ್, ಅಂದರೆ ಇಲ್ಲಿ ತಾವು ಹೇಳುವ ಪ್ರಕಾರ ಹಿಂದಿನ ಗೌರ್ಮೆಂಟಲ್ಲಿ ಒಂದು ವಿಚಾರ ಸೃಷ್ಟಿಯಾಗಿತ್ತು, ಅದಕ್ಕೋಸ್ಕರ ಈ ಗೌರ್ಮೆಂಟಲ್ಲಿ ಈ ರೀತಿಯ ವಿಚಾರ ಸೃಷ್ಟಿ ಆಗ್ತಾ ಇದೆ ಬಹುಶಃ. ಅಲ್ಲ, ಆಕ್ಚುಲಿ ಆ ರೀತಿಯ ಮನಸ್ಥಿತಿಗಳು ಅಂದುಕೊಂಡಿರ್ಬೋದು. ಆದ್ರೆ ಕಾಂಗ್ರೆಸ್ ಸರ್ಕಾರ ಆಡಳಿತ ಪಕ್ಷವಾಗಿ ಒಂದು ಅಂದ್ರೆ ಬಹಳ ಆಶ್ಚರ್ಯಕರ ರೀತಿ ಎಂಬಂತೆ ನಿಲುವನ್ನ ತೆಗೆದುಕೊಂಡಿದೆ. ಮಧು ಬಂಗಾರಪ್ಪ ಅವರು ಯಾವತ್ತು ಏನು ಪ್ರಗತಿಪರ ಚಿಂತಕರು, ಈ ರೀತಿಯಾಗಿ ಈ ಬ್ರಾಹ್ಮಣ ಸಮಾಜ ಅಂದ್ರೆ ಅಷ್ಟಕಷ್ಟೇ ಎನ್ನುವಂತ ಭಾವನೆ ಎಲ್ಲರ ಮನಸ್ಸಲ್ಲಿತ್ತು. ಆದ್ರೆ ಮೊನ್ನೆ ಕೊಟ್ಟಂತ ಹೇಳಿಕೆ ಅವರು ಏನು ರಾಜಧರ್ಮವನ್ನು ಪಾಲಿಸ್ತಾರೆ ಅಂತ ಅನಿಸ್ತಾ ಇತ್ತು. ಈಶ್ವರ ಖಂಡ್ರೆ ಅವರು ಕೂಡ ಹೇಳಿದ್ರು, ಅವರಿಗೆ ಉಚಿತವಾಗಿ ಇಂಜಿನಿಯರ್ ಸೀಟ್ ಕೊಡ್ತೇನೆ ಅಂತ ಹೇಳಿದ್ರು. DKಶಿ ಕೂಡ ಮಾತಾಡಿದ್ರು. ಸಿದ್ದರಾಮಯ್ಯ ಅವರು ಎಂದಿನ ಅಹಿಂದ ಲೀಡರ್ ಆದ್ರೂ ಕೂಡ್ಲ ಒಲ್ಲದ ಮನಸ್ಸಿಂದ ಆದ್ರೂ ಇದನ್ನ ಖಂಡನೆ ಮಾಡಿದ್ರು. ಸೊ ಇಡೀ ರಾಜ್ಯದಲ್ಲಿ ಇಡೀ ಜನ ಏನು ಎಲ್ಲರೂ ಕೂಡ ಇದನ್ನ ಖಂಡಿಸಿದ್ದಾರೆ. ಆದರೆ ರಾಜಣ್ಣ ಎಂಬನ್ನುವಂತಹ ಅವರ ಮನಸ್ಥಿತಿ ಖಂಡಿಸಿದ್ರು ಕೂಡ ಅವರು ಇದರಲ್ಲಿ ಜಾತಿಯ ಬಣ್ಣವನ್ನ ತುರುಕಿ ಅವರ ಒಳಗಿರುವಂತಹ ವಿಷವನ್ನ, ನಂಜನ್ನ ಹೊರಗೆ ಹಾಕಿದ್ದಾರೆ. ಏನು ಶೂದ್ರರಿಗೆ ತಾಳಿ ತೆಗಿಸ್ಲಿಕ್ಕಾಗ ನೀವು ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ, ಇವರು ಆಡಳಿತ ಮಾಡ್ತಾ ಇದ್ದಾರೆ. ಇವರು ಶೂದ್ರರಿಗೆ ಅಥವಾ ನಿಜವಾಗಿಯೂ ಅವರ ಮೇಲೆ ಒಂದು ಪ್ರೀತಿ ಅಂತ ಇದ್ರೆ ಇವರು ಎಚ್ಚೆತ್ತು ಅಂತವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು. KPSC C ದರ್ಜೆಯ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಒಬ್ಬಳು ಹೇಳ್ತಾಳೆ, ಹೆಂಗ್ಸು, ನನ್ನ ಕಿವಿಯೋಲನ್ನ ತೆಗ್ದ್ರು, ತಾಳಿಯನ್ನ ತೆಗ್ದ್ರು ಅಂತ. ಎಂತಹ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದೆ. ಏನು ಮೊಘಲರ ಕಾಲದ ದಾಳಿ ಮಾಡ್ತಾ ಇದ್ದಾರೆ ಇಲ್ಲಿ? ಇಲ್ಲ, ಇದೊಂದು ಸರ್ಕಾರಿ ಪ್ರಾಯೋಜಿತ ಮೇಲ್ನೋಟಕ್ಕೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳೇ ಈ ರೀತಿಯಾದಂತಹ ದುಷ್ಕೃತ್ಯವನ್ನ ಮಾಡುವಾಗ ಹೊಟ್ಟೆ ಉರಿತದೆ ರೀ. ನಮ್ಮ ಇಲ್ಲಿಯ ನೆಲಮೂಲದ ಸಂಸ್ಕೃತಿ ರೀ, ಯಾವುದೋ ವಿದೇಶ ಸಂಸ್ಕೃತಿ ಅಲ್ಲ. ಇದನ್ನ ಕಾಪಾಡಬೇಕಾದದ್ದು ರಾಜ ಅಂದ್ರೆ ಆಡಳಿತದ ದೊರೆಯ ಕರ್ತವ್ಯ. ಇವರು ಏನ್ ಮಾಡ್ತಾ ಇದ್ದಾರೆ? ಇನ್ನೂ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾ ಶೂದ್ರ ಸಂಸ್ಕೃತಿ, ಬ್ರಾಹ್ಮಣ ಸಂಸ್ಕೃತಿ ಅಂತ ವಿಭಜನೆ ಮಾಡಿಕೊಂಡು ತಮ್ಮ ಬೇಳೆಯನ್ನು ಬೇಯಿಸ್ಕೊಡ್ತಾ ಇದಾರಲ್ಲ, ಇದನ್ನ ನಾವು ಖಂಡಿಸ್ಬೇಕು. ನಾವು ಯಾರಾದ್ರೂ ಹೇಳಿದಾರ ಜನಿವಾರ ಧರಿಸಿದವರು ಆ ತಾಳಿ ಧರಿಸಿ ಬಂದದ್ದನ್ನ ಬಿಟ್ಟು ಬಿಡಿ, ಜನಿವಾರ ಧರಿಸಿ ಬಂದದ್ದನ್ನ ಮಾತ್ರ ಖಂಡನೆ ಮಾಡಿ ಅಂತ ಯಾರಾದ್ರೂ ಹೇಳಿದಾರ? ಇದು ಹಿಂದೂ ಸಂಸ್ಕೃತಿಯ ಒಂದು ಮೇಲೆ ಮಾಡ್ತಿರುವಂತಹ ದಾಳಿ. ಇದನ್ನು ಎಲ್ಲರೂ ಒಕ್ಕೊರಲಿಂದ ಖಂಡಿಸ್ಬೇಕು. ಇವರು ರಾಜಣ್ಣ ಅವರಿಗೆ ಅವರು ಏನೋ ಯಾವುದೋ ಟ್ರ್ಯಾಪ್ ಅಲ್ಲಿ ಸಿಕ್ಕಿ ಬಿದ್ದಾಗ ಅಥವಾ ಅಂತ ಸಿಡಿ ಗಿಡಿ ಅಂತ ಶಬ್ದ ಬಂದಾಗ ಇವರಿಗೆ ತಾಳಿ ನೆನಪಾಗ್ಲಿಲ್ವಾಗ ಅವಾಗ ಈಗ ಮಾತಾಡ್ತಾರೆ ತಾಳಿ ಅಂತ. ಅದು ಜಾತಿ ಇದನ್ನ ವಿಭಜನೆಯನ್ನ ಮಾಡ್ಲಿಕ್ಕೆ ಇವರು ಹೊರಟಿದ್ದಾರೆ. ಇದು ಸರ್ವದಾ ಖಂಡನೀಯ. ಇದು ಏನು ಅದನ್ನು ಒಪ್ಪಲಿಕ್ಕೆ ಮನಸ್ಸಿಲ್ಲ ಆದ್ರೂ ಕೂಡ ಖಂಡಿಸಬೇಕಾದ ಸ್ಥಿತಿಯಲ್ಲಿ ರಾಜಣ್ಣ ಅವರು ಖಂಡಿಸಿದ್ದಾರೆ. ಅವರಿಗೆ ಗೊತ್ತಾಗ್ಬೇಕು, ಇಂದು ರಾಜಣ್ಣ ಅವರೇ, ನೀವು ಬಚಾವಾಗಿದ್ರಿ ಕೊನೆ ಹಂತದಲ್ಲಿ. ಇನ್ನೂ ಈ ರೀತಿಯಾಗಿ ನೀವು ಉಡಾಪೆ ಉತ್ತರ ಕೊಟ್ರೆ ಖಂಡಿತ ಇನ್ನೊಂದ್ಸರಿ ಸಮಾಜದ ಮುಂದೆ ಬೆತ್ತಲಾಗ್ತೀರಿ ನೀವು. ಓಕೆ, ಹಾಗಾದ್ರೆ ಬಹಳಷ್ಟು ನೋವಾಗಿದೆ ಕುಂದೇಶ್ವರ ಅವರಿಗೆ ಈ ಒಂದು ಘಟನೆಯನ್ನ ನೋಡಿದಾಗ. ಇದು ತಪ್ಪು ಆಗ್ಬಾರ್ದಿತ್ತು, ಇಂತಹ ಬೆಳವಣಿಗೆ ಆಗ್ಬಾರ್ದಿತ್ತು ಅನ್ನೋದು ಸತ್ಯ. ಯಾಕೆ ಈಗ ಕೈಯಲ್ಲೋ ಏನೋ ಮುಖದಲ್ಲೋ ಅಡ್ಡ ಹಾಕೊಂಡು ಮರೆಮಾಚಿಕೊಂಡು ಉದ್ದ ಕೈ ಶರ್ಟ್ ಅನ್ನ ಕೆಳಗೆ ಮಾಡಿ ಇಂಥದ್ದೆಲ್ಲ ಯಾವುದು ನಕಲಿಗೆ ನಕಲಿಗೆ ಅನುವಾಗುವಂತ ಪೂರಕವಾಗುವಂತ ವಿಚಾರಗಳ ಇದ್ರೆ ಸಂಶಯ ಬಂದ್ರೆ ಅದನ್ನ ತೆಗೆಸುವುದು ಯಾವ ಸಂಶಯ ಇಲ್ಲ. ಈ ಜನಿವಾರ, ಉಡುದಾರ, ಶಿವದಾರ, ತಾಳಿ, ಕಿವಿಯೋಲೆ ಇವರಿಗೆ ಅಷ್ಟು ಏನು ಜ್ಞಾನ ಇಲ್ವರಿ? ನೀವು ನಾಳೆ ಬಟ್ಟೆ ತೆಗೆದು ನೀವು ಪರೀಕ್ಷೆ ಬರಿಬೇಕು ಅಂತ ಹೇಳುವಂತ ಮನಸ್ಥಿತಿ ಇವ್ರದ್ದು. ಇವರು ಬೆತ್ತಲಾಗ್ತಾ ಇದ್ದಾರೆ. ನಿತಿನ್, ಇದು ಯಾಕೆ ನಾನು ಹೇಳುದಂದ್ರೆ ಜನಿವಾರದ ಒಂದು ಕೇವಲ ಪ್ರಶ್ನೆ ಇಲ್ಲ. ಪಾಪ ಮಹಿಳೆಯರು, ಸ್ತ್ರೀಯರು KPSC ಪರೀಕ್ಷೆಯ C ದರ್ಜೆಯ ಪರೀಕ್ಷೆಯಲ್ಲಿ ನಾನು ಅವರ ಒಂದು ಹೇಳಿಕೆಗಳನ್ನ ನೋಡುವಾಗ ಅವರ ಕಿವಿಯೊಳಗಳನ್ನ ತೆಗೆದಿಸಿ ಕೈಯಲ್ಲಿ ಇಟ್ಕೊಳ್ಳು ಅಥವಾ ಅದರೊಳಗೆ ಇಟ್ಟರು ಕೇಳಲಿಲ್ಲ. ಜನಿವಾರವನ್ನ ಕಟ್ ಮಾಡಿ ಕಸದ ಬುಟ್ಟಿಗೆ ಹಾಕ್ತಾರಂತಾದ್ರೆ ಇವರಿಗೆ ಅಸಹಿಷ್ಣುತೆ ಎಷ್ಟಿದೆ
ಈ Sir, ಈ ಬಹುಶಃ- ನೆಲಮೂಲದ yes, ಸಂಸ್ಕೃತಿ ಬಗ್ಗೆ yes. ಎಷ್ಟು ದುಷ್ಟರು ಒಳಗೆ ಎಲ್ಲ ಸೇರ್ಕೊಂಡಿದ್ದಾರೆ. ತಿರುಪತಿಯಲ್ಲಿ ಕೇಳುವಾಗ ಹೌದಾ ಈ ರೀತಿಯಾಗಿ ನಡೀತದ ಅಂತ ನನಗೆ ಅನಿಸ್ತಾ ಇತ್ತು. ಏನು ಅದಾದ್ಮೇಲೆ ಏನು ಧಾರ್ಮಿಕ ದತ್ತಿ ಇಲಾಖೆಯಲ್ಲೂ ಕೂಡ ಅನ್ಯ ಧರ್ಮೀಯರನ್ನ ಸೇರಿಸ್ಕೊಂಡಂತಹ ಸರ್ಕಾರಗಳು ಇದು ಸೇರಿಸ್ಕೊಳ್ಬಾರ್ದು ಅಂತ ಇದ್ರು ಕೂಡ ಸೇರಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ನಾವು ಇನ್ನು ಮುಂದೆ ಬಿಟ್ರೆ ಈಗ ಇವರು ನಮ್ಮ ಜನಿವಾರಕ್ಕೆ ಉಡುದಾರಕ್ಕೋ ಶಿವದಾರಕ್ಕೋ ಕೈ ಹಾಕಿದ್ದಾರೆ, ಕತ್ತರಿಸಿದ್ದಾರೆ. ಇನ್ನು ಬಿಟ್ರೆ ತಲೆ ಕತ್ತರಿಸ್ತಾರೆ ಇವರು. ಅಂದ್ರೆ ಆ ರೀತಿ ಇಂಡೈರೆಕ್ಟ್ ಆಗಿ ಆ ರೀತಿಯಾದಂತ ನಮ್ಮ ಗೌರವವನ್ನೇ ಕತ್ತರಿಸ್ತಾರೆ. ಅಂದ್ರೆ ನಮ್ಮ ಮಾನ ಮರ್ಯಾದೆಯನ್ನೇ ಕತ್ತರಿಸ್ತಾರೆ. ಇವರಿಗೆ ಇಂಥದ್ದನ್ನ ನಾವು ಬಿಡಬಾರ್ದು. ಇದನ್ನ ನಾವೆಲ್ಲ ಒಕ್ಕರೆಲ್ಲ ಖಂಡಿಸಬೇಕು. ಇದು ಕೇವಲ ಬ್ರಾಹ್ಮಣರಿಗಲ್ಲ, ಇದು ಮಹಿಳೆಯರಿಗಾದ ಅನ್ಯಾಯ ಇದೆ. ಬ್ರಾಹ್ಮಣರಂದ ಕೂಡಲೇ ಯಾವುದೇ ಒಂದು ಅವರು ಜಾತಿ ಸೂಚಕವಲ್ಲ ಜನಿವಾರ. ಏನು ಅದೊಂದು ಉಪನಯನ ಅಂದ್ರೆ ಒಂದು ಶಿಕ್ಷಣ, ಒಂದು ವೇದಾಧ್ಯಯನ, ಅಂದ್ರೆ ಒಳ್ಳೆಯ ಏನು ಸನಾತನ ವೈದಿಕಕ್ಕೆ ನಮ್ಮ ಹಿಂದೂ ಸಂಸ್ಕೃತಿಯನ್ನ ಆಚರಣೆ ಹೇಗೆ ಮಾಡಬೇಕು ಅಂತ 4 ಜನಕ್ಕೆ ಅಥವಾ 4 ಸಮುದಾಯಕ್ಕೆ ಹೇಳಿಕೊಡುವಂತ ಒಂದು ಉನ್ನತ ಸ್ಥಾನದಲ್ಲಿರುವಂತ ಒಂದು ಅದು ಏನು ಕರ್ಮವಾಚಕವಾದಂತ ಕೆಲಸ ಮಾಡುವಂತ ಒಂದು ಅದು ಏನು ಜನಿವಾರ ಉಪನೀತ ಒಂದು ಒಳ್ಳೆಯ ದಿಕ್ಕಿನತ್ತ ಒಳ್ಳೆಯ ಶಿಕ್ಷಣದತ್ತ ಕೊಂಡೊಯ್ಯುವಂತ ಒಂದು ಆದರ್ಶಪ್ರಾಯವಾದಂತ ಉಪನಯನ ಅಂದ್ರೆ ಯಜ್ಞೋಪವೀತ. ಉಪವೀತ ಅಂದ್ರೆ ಅದಕ್ಕೆ ಅದೇ ಅರ್ಥ ಬರ್ತದೆ, ಉಪವೀತ ಒಯ್ಯುವಂತದ್ದು. ಸೊ ಒಂದು ಶ್ರೇಷ್ಠವಾದ ಸೂಚಕವಾದಂತ ಕರ್ಮಸೂಚಕವಾದಂತ ಈ ಜನಿವಾರ ಅಥವಾ ಈ ತಾಳಿ, ಕಿವಿಯೋಲೆ, ಇದು ನಮ್ಮ ಹಿಂದೂ ಸಂಸ್ಕೃತಿಯ ಅಸ್ಮಿತೆ. ಇದನ್ನ ಕಿತ್ತಾಕ್ಬೇಕು, ಕತ್ತರಿಸಿ ಹಾಕ್ಬೇಕು ಅಂತ ಹೇಳುವಂತದ್ದು ಕೇವಲ ಜಾತಿಯಿಂದ ಅಲ್ಲ, ಇದು ಇಡೀ ಹಿಂದೂ ಸಂಸ್ಕೃತಿ ಎಂದು ಆಲೋಚನೆ ಮಾಡಿಕೊಂಡು ಎಲ್ಲರೂ ಇದನ್ನ ಪ್ರತಿಭಟನೆಯನ್ನು ಕೇವಲ ಬ್ರಾಹ್ಮಣರು ಹಗಲು ಪೂಜೆ ಅಲ್ಪನಾಗ್ಲೇ ಮಲ್ತೀನಿ ಅಂತ ಆ ತರ ಬಿಡುವಂತಿಲ್ಲ. ಇದು ಇಡೀ ಹಿಂದೂ ಸಮಾಜಕ್ಕೆ ಅಲ್ಲ, ಈ ಭಾರತ ದೇಶದಲ್ಲಿ ಯಾರೆಲ್ಲ ವಾಸ ಮಾಡ್ತಾರೆ ಆ ಎಲ್ಲ ಸಂಸ್ಕೃತಿಯವರು ಕೂಡ ನಾಳೆ ಹಿಂದೂ ಸಂಸ್ಕೃತಿಗೆ ಧಕ್ಕೆ ಆಗ್ತದೆ, ಇನ್ನೊಂದು ಸರಿ ಆದ್ರೆ ಇನ್ನೊಂದು ಸಂಸ್ಕೃತಿಗೂ ಕೂಡ ಧಕ್ಕೆ ಆಗ್ತದೆ ಎನ್ನುವ ನಿಟ್ಟಿನಲ್ಲಿ ಇದನ್ನೆಲ್ಲವನ್ನು ಖಂಡಿಸಬೇಕಾಗ್ತದೆ, ಒಕ್ಕೊರಲಿಂದ ಪ್ರತಿಭಟಿಸಬೇಕಾಗ್ತದೆ. ಇದು ಬ್ರಾಹ್ಮಣ ಸಭಾದ ಕೆಲಸ ಅಲ್ಲ, ಇಡೀ ಹಿಂದೂ ಮತ್ತೆ ಹಿಂದೂ ಸಂಸ್ಕೃತಿಯನ್ನು ಗೌರವಿಸುವ ಈ ಘಟನೆಯನ್ನ ಖಂಡಿಸಬೇಕು. ಸರಿ ಸರ್, ಬರ್ತೇನೆ. ಪ್ರಶ್ನೆಗಳಿವೆ ಬಿಫೋರ್ ದಟ್. ಎಸ್ ಸರ್, ಶ್ರೀಧರ್ ಹೊಳ್ಳ ಸರ್. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಸರ್ ಈ ಒಂದು ಬೆಳವಣಿಗೆಯ ಬಗ್ಗೆ ಅಥವಾ ಈ ಒಂದು ದುರಂತ ಘಟನೆಯ ಬಗ್ಗೆ ಫಸ್ಟ್ ರಿಯಾಕ್ಷನ್ ಸರ್ ಏನ್ ಹೇಳ್ತೀರಿ? ಇದು ನಿಜವಾಗಿ ಆಗ್ಬಾರ್ದಿತ್ತು, ಆಗಿದೆ. ಎಸ್, ಇದರ ಮುಂಚೆ ಇದರಲ್ಲಿ ಈಗಾಗಲೇ ಕುಂದೇಶ್ವರ್ ಹೇಳಿದ ಹಾಗೆ ಬಿ ಗ್ರೇಡ್ ಸಿ ಗ್ರೇಡ್ ಅನ್ನೋರು ಅಮಾನತು ಮಾಡಿದ್ದಾರೆ. ಇದು ಸರಿಯಲ್ಲ. ಅಲ್ಲಿ ಅವರನ್ನು ಟ್ರೈನ್ ಮಾಡ್ಬೇಕು. ಯಾವುದಕ್ಕೂ ಒಂದು ಟ್ರೈನಿಂಗ್ ಆಫೀಸರ್ ಇದ್ದಾರೆ, ಅವರು ಯಾಕೆ ಇದನ್ನು ಸರಿಯಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ ಅಂತ ಹೇಳುವಂತದ್ದು ನನ್ನ ಇದು. ಮತ್ತೆ ಇನ್ನೊಂದು, ಈ ಡಿಜಿಟಲ್ ಯುಗ, ಇಷ್ಟು ಡಿಜಿಟಲ್ ಯುಗ ಮುಂದುವರೆದ್ರು ಸಹ ಈಗ ಇವರು ಮೈಗೆ ಕೈ ಹಾಕೋದು, ಕಿವಿಗೆ ಕೈ ಹಾಕೋದು, ಹಾಗಿದ್ರೆ ಇವರ ಹತ್ರ ಡಿಜಿಟಲ್ ಅಪ್ಲಯನ್ಸಸ್ ಏನಿಲ್ಲ. ಕರೆಕ್ಟ್ ಕರೆಕ್ಟ್. ಇಷ್ಟು ಕಡೆ ಪ್ರತಿಯೊಂದು ಹಾಗೆ ಏರ್ಪೋರ್ಟ್ ಗೆಲ್ಲ ಹೋಗುವಾಗ ಡಿಜಿಟಲ್ ಅಲ್ಲಿ ಇದು ಮಾಡ್ತೀವಿ. ಇವ್ರ ಇಂಥವ್ರನ್ನ ಇಟ್ಟುಕೊಂಡು ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು? ಹಾಗೆ ಇಂಥವರಿಂದಾಗಿ ನಮ್ಮ ವ್ಯವಸ್ಥೆ ಹಾಳಾಗುದು. ಅಥವಾ ಇದರ ಹಿಂದೆ ಯಾವುದೋ ಒಂದು ಷಡ್ಯಂತ್ರ ಉಂಟು. ಪರ್ಪಸ್ಲಿ ಬ್ರಾಹ್ಮಣರನ್ನು ನಾವು ಅವಹೇಳನ ಮಾಡ್ಬೇಕು, ಪರ್ಪಸ್ಲಿ ಬ್ರಾಹ್ಮಣ್ಯವನ್ನು ನಾವು ತೆಗೆದು ಹಾಕ್ಬೇಕು, ಬ್ರಾಹ್ಮಣ್ಯಕ್ಕೆ ಅವಮಾನ ಮಾಡ್ಬೇಕು ಅಂತ ಹೇಳಿ. ಇದು ಮಾತ್ರ ಸರಿಯಲ್ಲ. ಏನೇ ಆಗ್ಲಿ, ಜನಿವಾರ ಅಂತ ಹೇಳುವಂತದ್ದು ನಮ್ಮ ಬ್ರಾಹ್ಮಣರ ಒಂದು ಅತ್ಯಂತ ಒಂದು ಅಮೂಲ್ಯವಾದ ವಸ್ತು, ಶಕ್ತಿ. ಅದರಲ್ಲಿ ನಾವು ಗಾಯತ್ರಿ, ಅಷ್ಟಾಕ್ಷರಿ, ಪಂಚಾಕ್ಷರಿ, ಇಂತಹ ಮಂತ್ರಗಳನ್ನ ನಾವು ಹೇಳಿಕೊಂಡು ನಾವು ಅದನ್ನೇ ಇದ್ ಮಾಡ್ತಾ ಇರ್ತೇವೆ. ಹಾಗಿರುವಾಗ ಇವರು ಗೊತ್ತಿದ್ದು ಮಾಡಿದ್ದು ನೋಡಿ. ಆ ಹುಡುಗ ಎಷ್ಟು ಚಂದದಲ್ಲಿ ಈ ತರ ಹೇಳಿದೆ. ಅವ್ರು ಕತ್ತರಿ ಹಾಕಿ ಹಾಕ್ಬೇಕಿತ್ತು. ಇವರು ಕತ್ತರಿ ಹಾಕಿದ್ರೆ ಬ್ರಾಹ್ಮಣ್ಯವನ್ನು ಒಂದು ಕಟ್ ಮಾಡಿದ ಹಾಗೆ ಅಲ್ಲ ಇವರು. ಹಾಗಿರುವಾಗ ಮೊದಲಿಗೆ ಇದರ ಅಧಿಕಾರಿಯ ತಲೆದಂಡ ಖಂಡಿತವಾಗಿಯೂ ಆಗ್ಬೇಕು. ಇದರಲ್ಲಿ ಅವರದೇ ಶುದ್ಧ ತಪ್ಪು. ಯಾರು DC ಗ್ರೇಡ್ ಓಕೆ ಮಾಡಿರ್ಬೋದು, ಹಾಗಾದ್ರೆ ಇವರುಗಳದೇ ತಪ್ಪು. ಇವರು ಸರಿಯಾದಂತ ಯಾವುದೇ ಒಂದು ವಸ್ತುಗಳನ್ನು ನಮ್ಗೆ ಹೇಳ್ತಾರೆ, ಹಾಗೆಲ್ಲ ಹೀಗೆ ಇದು ಮಾಡ್ಬೇಕಂತೇಳಿ. ಹಾಗಿರುವಾಗ ಇವರು ಏನು ಇಲ್ಲದೆ ಮಾಡಿದ್ದು ಇದು ಶುದ್ಧ ತಪ್ಪು. ನೋಡಿ, ಆ ಹುಡುಗನ ನಿಜವಾಗಿ ಹುಡುಗ ಅದನ್ನು ಧೈರ್ಯದಿಂದ ತಕ್ಕೊಂಡು ಒಬ್ಬ ಮನೆಗೆ ಹೋದ. ಮತ್ತೆ ಇಬ್ರು ಕಟ್ಟು ಮಾಡಿ ಅದನ್ನು ಎಸೆದು ಹಣದ ತಕೊಂಡು ಬಂದು ನೋಡಿ ಅಂತದ್ದು. ಅವರ ನಿಜವಾಗಿ ಅವರ ಆತ್ಮಸ್ಥೈರ್ಯವನ್ನು ನಾವು ಮೆಚ್ಚಬೇಕು. ಈ ಇದರಲ್ಲಿ ಒಂದು ವೇಳೆ ಅವನ ಮನೆಗೆ ಹೋಗಿ ಸುಸೈಡ್ ಮಾಡಿಕೊಳ್ತಿದ್ರೆ ಏನಾಗ್ಬೇಕಿತ್ತು ನಮ್ದು? ಹಾಗಿರುವಾಗ ಇದರಲ್ಲಿ
ಸರ್ಕಾರ ತಪ್ಪು, ಯಾವುದೇ ಸರ್ಕಾರವನ್ನು ನಾವು ದೂಷಿಸುವುದಲ್ಲ. ಹಾ. ಅಧಿಕಾರಿಗಳು ಸರಿ ಇದ್ರೆ ಅವರು ಕರೆಕ್ಟ್ ಆಗಿದ್ರೆ ಎಲ್ಲವೂ ಸರಿ ಇರ್ತದೆ. ಅಥವಾ ಅಧಿಕಾರಿಗಳಿಗೆ ಆ ತರ ಏನಾದ್ರು ಇನ್ಸ್ಟ್ರಕ್ಷನ್ ಉಂಟಾ ಅಂತ ಹೇಳುವಂತದ್ದು ಅದು ಒಂದು ಪ್ರಶ್ನೆ. ಓಕೆ ಓಕೆ ಒಟ್ಟಿನಲ್ಲಿ ಇದು ಯಾರು ಮಾಡಿದ್ದಾರೆ ಅವರ ತಲೆದಂಡ ಆಗ್ಬೇಕು. ಇನ್ನು ಮುಂದೆ ನಮ್ಮ ಬ್ರಾಹ್ಮಣ್ಯ ಅಂತ ಹೇಳುವಂತದ್ದು ಅದು ಹಿಂದಿನ ಋಷಿ ಮುನಿಗಳು ಹಾಕಿಕೊಟ್ಟಂತ ಒಂದು ಪರಂಪರೆಯನ್ನು ಪಾಲಿಸಿಕೊಂಡು ಬರ್ತಾ ಇದ್ದೇವೆ. ಆ ಪರಂಪರೆಯಲ್ಲಿ ಇದ್ದುಕೊಂಡು ಆ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳುವಂತದ್ದು ಮಂತ್ರದಲ್ಲಿ ಬ್ರಾಹ್ಮಣರು ಮಾತ್ರ, ದೇಶಾಂ ಕ್ಷೋಭೆ ರಹಿತೇನ ಸಜ್ಜನ ಸಂತು ನಿರ್ಭಯ ಅಂತ ಹೇಳುವಂತದ್ದು ಬ್ರಾಹ್ಮಣರು ಮಾತ್ರ. ಇವತ್ತು ಲೋಕಕ್ಕೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳೋ ಬ್ರಾಹ್ಮಣರು ಮಾತ್ರ. ಹಾಗಾಗಿ ಬ್ರಾಹ್ಮಣ್ಯವನ್ನೇ ಇದು ಮಾಡಿದ್ರೆ ಎಲ್ಲ ವ್ಯವಸ್ಥೆಗಳಿಗೆ ಒಂದು ಇತಿಶ್ರೀ ಆಗ್ತಲ್ಲ ಅಂತ ಒಂದು ಇದು ಇರ್ಬೋದು ಇವ್ರದ್ದು. ಓಕೆ 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 ಎಸ್ ಸರ್ ಫಸ್ಟ್ ಸೆಕ್ಷನ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಜಯ್ ವಿಷ್ಣುಮಯ್ಯ ಅವರಿದ್ದಾರೆ. ನಾನು ತದನಂತರ ಎಲ್ಲರ ಕರೆಗಳನ್ನು ತೆಗೆದುಕೊಳ್ತೀನಿ. ಬಹಳಷ್ಟು ಕರೆಗಳು ಬರ್ತಾ ಇದೆ. ತಮ್ಮ ಅಭಿಪ್ರಾಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ತಮ್ಮ ಕರೆಗಳನ್ನು ನಾನು ತೆಗೆದುಕೊಳ್ತೀನಿ. ಬಿಫೋರ್ ದಟ್ ನಾನು ವಿಜಯ್ ವಿಷ್ಣುಮಯ್ಯ ಸರ್. ಎಸ್ ಸರ್, ಫಸ್ಟ್ ಸೆಕ್ಷನ್ ಏನ್ ಹೇಳ್ತೀರಾ ಸರ್ ಈ ಒಂದು ಬೆಳವಣಿಗೆ ಬಗ್ಗೆ? ಎಸ್ ಸರ್. ಹೇಳುವಂತದೇನೆಲ್ಲ ಈಗ ಜಿತೇಂದ್ರ ಮತ್ತೆ ಶ್ರೀಧರ್ ಹೊಳ್ರು ಹೇಳಿಯಾಗಿದೆ. ಎರಡು ವಿಷಯ ಯಾಕೆಂತ ಹೇಳಿದ್ರೆ ನೋಡಿ, ಬ್ರಾಹ್ಮಣರು ಅಂತ ಹೇಳುವಂತದ್ದು, ಬ್ರಾಹ್ಮಣರು ಮತ್ತೆ ಬ್ರಾಹ್ಮಣತ್ವ ಯಾವತ್ತಿಗೂ ಯಾರಿಗೂ ಕೆಟ್ಟದ್ದು ಬಗೆದಂತದ್ದು ಅಲ್ಲ. ನಾನೊಬ್ಬ ಬ್ರಾಹ್ಮಣನಾಗಿ ಹುಟ್ಟಿ ನಾನು ಬ್ರಾಹ್ಮಣತ್ವವನ್ನು 100% ಪಾಲಿಸ್ತೇನೆ ಇಲ್ವಾ ಅಂತ ಬೇರೆ ವಿಷಯ. ಆದ್ರೆ ನಮ್ಮ ಬೆಳವಣಿಗೆಯಲ್ಲಿ, ನಮ್ಮ ವ್ಯಕ್ತಿತ್ವ ವಿಕಸನ ಬೆಳವಣಿಗೆಯಲ್ಲಿ ಶ್ರೀಧರ್ ಹೇಳಿದ ಹಾಗೆ ಲೋಕ ಜನ ಸುಖಿನೋ ಭವಂತು ಅಂತ ಹೇಳುವಂಥದ್ದು. ನಾವು ಪ್ರತಿಯೊಬ್ಬರು ನಾವು ನಮ್ಮ ಕೆಲಸಗಳನ್ನು ಮಾಡುವಾಗ ಇವತ್ತಿಗೂ ನೀವು ಯಾರ್ತಬೇಕಾದ್ರೆ ಅದರಲ್ಲಿ ಬೇರೆ ಸಮಾಜದವರಿಗೆ ಒಳಿತಾಗುವಂತ ಕೆಲಸ ಮಾಡಿಬಿಟ್ಟು ಆಮೇಲೆ ನಮ್ಮ ಸ್ವಾರ್ಥ ಕೆಲಸವನ್ನು ನಾವೇನಂತ ಆಮೇಲೆ ಮಾಡುವಂತದ್ದು ಅಂತ. ಇವರಿಗೆ ಯಾಕೆ ನಮ್ಮ ಮೇಲೆ ಕಣ್ಣು? ಬ್ರಾಹ್ಮಣರ ಮೇಲೆ ಯಾಕೆ ಕಣ್ಣು? ಯಾವುದೋ ಅನಾದಿ ಕಾಲದಲ್ಲಿ ಯಾರೋ ಬ್ರಾಹ್ಮಣರು ಯಾರಿಗೋ ದೌರ್ಜನ್ಯ ಮಾಡಿದ್ರು ಅಂತ ಹೇಳಿಕೊಂಡು ಇವರಿಗೆ ನಮ್ಮ ಆ ಒಂದು ಸೇಡನ್ನು ಅದನ್ನು ಅವರು ನೋಡಿದಾರೆ ಇಲ್ವಾ, ಅದಕ್ಕೆ ಬೇಕಾದಂತ ನಿರೂಪಣೆ ಕೂಡ ಇವ್ರ ಹತ್ರ ಇಲ್ಲ. ಬ್ರಾಹ್ಮಣರು ಹಿಂದಿನ ಕಾಲದಿಂದಲೂ ಮಾಡಿಕೊಂಡು ಬಂದಂತ ತ್ಯಾಗ ಏನಾಗ್ಲಿ, ಅವರು ನೋಡಿಕೊಂಡ ಜನರು ಏನಾಗ್ಲಿ, ಇವತ್ತಿಗೂ ಸಮಾಜ ಇಷ್ಟು ಬೆಳಿಲಿಕ್ಕೆ ಕಾರಣವಾದಂತದ್ದು ಸರ್. ಈಗ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾನು ಅದು ಒಂದು ಮಾತು ಕೇಳ್ತೇನೆ, ಇದೇ ಮಾತನ್ನ ನಾನು ಧೈರ್ಯವಾಗಿ ಕೇಳ್ತೇನೆ. ಇದೇ ಒಂದು ಈ ರೀತಿಯ ಉದ್ದಟತನ ಆ ಮಕ್ಕಳ ಮಾನಸಿಕವಾಗಿ ಮಕ್ಕಳಿಗೆ ಕೊಡುವಂತಹ ಆ ಒಂದು ದೌರ್ಜನ್ಯ, ಇದು ಬೇರೆ ಜಾತಿ ಬೇರೆ ಕೂಟದಲ್ಲಿ ಆಗ್ತಾ ಇದ್ರೆ 100% ಹೇಳ್ತೇನೆ. ನನಗೆ ಯಾವ ವಯಸ್ಸಲ್ಲಿ ಹೇಳಲಿಕ್ಕೆ ಹಿಂಜರಿಕೆ ಇಲ್ಲ. ಆ ಒಂದು ಯಾರು ಆ ಕೆಲಸಗಳು ಮಾಡಿದಾರೆ ಅವರು ಇವತ್ತು ಜೈಲಿಗೆ ಹಾಕ್ತಾ ಇದ್ರು. ಹೌದಲ್ಲ ಚಂದ್ರ ಹೇಳಿ ನೋಡೋದು, ಅವರನ್ನೀಗ ಸಸ್ಪೆಂಡ್ ಮಾಡಿದ್ರು. ಅಲ್ಲಿ ಮುಖ್ಯವಾಗಿದ್ದವರನ್ನು ಇನ್ನು ಸೈಡ್ ಮಾಡಿದ್ರು, ಇನ್ನು ಎನ್ಕ್ವೈರಿ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರಕ್ತ ಇದಕ್ಕೆ ಕುದಿಯುವುದಿಲ್ಲ. ಆ ಒಂದು ಹುಡುಗನ ಪ್ಲೇಸ್ ಅಲ್ಲಿ, ಆ ಮಕ್ಕಳ ಪ್ಲೇಸ್ ಅಲ್ಲಿ ನಮ್ಮ ಮಕ್ಕಳು ಇರ್ತಾರೆ. ನಮಗೆ ಯಾವ ರೀತಿ ಆಗ್ಬೇಕು ಅಂತ ಆಲೋಚನೆ ಮಾಡಿ, ಮಾನಸಿಕವಾಗಿ ಯಾವ ರೀತಿ ಜರ್ಜರಿತ ಆಗ್ಬೇಕು. ದೇ ಕ್ಯಾನ್ ಗೋ ಇನ್ ಟು ಡಿಪ್ರೆಷನ್. ಸರ್, ನಾನು ಬ್ರಾಹ್ಮಣ ಆಗಿ ಹುಟ್ಟಿದ ಬೈ ಅನ್ ಆಕ್ಸಿಡೆಂಟ್. ಅದಕ್ಕೆ ನನ್ನ ಮೇಲೆ ಸೇರಿ ತೀರ್ಸ್ಕೊಳ್ಬೇಕು, ಬ್ರಾಹ್ಮಣತ್ವದ ಮೇಲೆ ತೀರ್ಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡದಾದ ಘೋರ ದುರಂತ ಬೇರೆ ಇಲ್ಲ. ಸರ್ಕಾರದ ಬಗ್ಗೆ ನಾನು ಹೆಚ್ಚಾಗಿ ಹೇಳುದಿಲ್ಲ, ಆದ್ರೆ ಸರ್ಕಾರ ಇದರ ಬಗ್ಗೆ ಏನೋ ಕ್ರಮ ತೆಗೆದುಕೊಂಡಿದೆ. ಆ ಕ್ರಮ ಕೂಡ ಇನ್ನೂ ಕೂಡ ನಮ್ಮಲ್ಲ ಹಂತದ ಲೆವೆಲ್ಗೆ ಬರ್ಲಿಲ್ಲ ಅಂತ ಹೇಳುವಂತದ್ದು ನನ್ನ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ನಾನು ಒಂದು ಮಾತು ಇಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತೀಚೆಗೆ ಕೆಲವು ಜಾತಿ ಜನಗಣತಿ ಅಂತ ಬಂತು. ಆಗ ಲಿಂಗಾಯತರು ನೋಡಿ, ಆ ಲಿಂಗಾಯತ MLA-ಗಳಾಗ್ಲಿ ಮಿನಿಸ್ಟರ್ಗಳಾಗ್ಲಿ ಅವ್ರು ಯಾವ ಪಕ್ಷ ಏನು ಎಂತಂತೆಲ್ಲ ಒಕ್ಕೂರಲಿಂದ ಒಂದೇ ಒಂದು ಅವರು ನಿರ್ಧಾರ ತೆಗೆದುಕೊಂಡದ್ದು, ಒಕ್ಕಲಿಗರು ಅಂತ ತಗೊಂಡ್ರು. ಅದೇ ನಮ್ಮ ಬ್ರಾಹ್ಮಣತ್ವ ವಿಷಯ ಬಂದಾಗ ನಮ್ಮ ಬ್ರಾಹ್ಮಣರ ಈ ನಾಯಕರುಗಳು ಈ ರೀತಿಯ ಸಮರ್ಪಕವಾಗಿ ಎದೆ ತಟ್ಟಿ ಇದನ್ನು ವಿರೋಧಿಸುವಂತ ಕೆಲಸ ಮಾಡುವುದರಲ್ಲಿ ಸ್ವಲ್ಪ ಹಿಂಜರಿದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಇಚ್ಛೆ ಪಡ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ನಾವು ಎದ್ದು ನಿಂತಿದ್ದೇವೆ. ಇವತ್ತು ಕೂಡ ಪುತ್ತೂರಿನಲ್ಲಿ ಒಂದು ಪ್ರತಿಭಟನೆ ಕಾರ್ಯಕ್ರಮ ಆಗಿದೆ. ನಾಳೆ ಮಂಗಳೂರಿನಲ್ಲಿ ಕೂಡ ಇದರ ಬಗ್ಗೆ ಪ್ರತಿಭಟನೆ ಕಾರ್ಯಕ್ರಮ ಆಗ್ತದೆ. ನಿರಂತರವಾಗಿ ಇಂಥ ಪ್ರತಿಭಟನೆ ಕಾರ್ಯಕ್ರಮ ಇನ್ನು ಮುಂದೆ ಮಾಡ್ತೇವೆ ಅಂತ ಹೇಳುವಂತ ನಾನೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಸ್ ಸರ್, ಬರ್ತೀನಿ. ವಿಜಯ್ ವಿಷ್ಣುಮಯ್ಯ ಅವರು, ಇದು ಫಸ್ಟ್ ರಿಯಾಕ್ಷನ್. ಜೊತೆಗೆ ನಾನು ಬಹಳಷ್ಟು ಕರೆಗಳು ಬರ್ತಾ ಇದ್ದೇನೆ. ಮುಂದಕ್ಕೆ ತಮ್ಮ ಅಭಿಪ್ರಾಯ ಕರೆಗಳನ್ನ ನಾನು ತೆಗೆದುಕೊಳ್ತೀನಿ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಾವು ಶೇಖರ್ ಪೂಜಾರಿ ಮಾತಾಡ್ತೀವಿ. ನಮಸ್ತೆ ಶೇಖರ್ ಪೂಜಾರಿ, ನಮಸ್ತೆ ಸರ್, ಮಾತಾಡಿ. ಏನ್ ಹೇಳ್ತೀರಿ ಸರ್? ನೋಡಿ, ಈಗ ಬ್ರಾಹ್ಮಣ ಅವ್ರದ್ದು ಜನಿಯರ ಕಟ್ ಮಾಡಿದ್ದಾರೆ. ಆದ್ರೆ ಅದು ಬಟ್ಟೆ ಹೊರಗೆ ಇತ್ತ ಬಟ್ಟೆ ಒಳಗೆ ಇತ್ತ? ಯಾವುದು? ಬಟ್ಟೆ ಒಳಗೆ. ಮೇಲೆಲ್ಲ ಬಟ್ಟೆ ಹಾಕಿ ಅಲ್ಲ, ಬಟ್ಟೆ ಒಳಗಡೆ ಇರ್ತದೆ ಜನಿವಾರ. ಒಳಗೆ ಇತ್ತಲ್ಲ? ಹೌದು. ಈಗ ಇವರು ಜನಿಯರ ಕಟ್ ಮಾಡಿದ್ದಾರೆ. ನಾವು ಈಗ ಯಾರಾದ್ರ ನೋಡಿದ್ರ ಜನಿಯರ ನೋಡಿದ್ರ ಈಗ ಬೇರೆ ಅವರು ಹಿಂದೆ ಹೋಗ್ತಾರೆ. ಯಾಕೆ? ಬ್ರಾಹ್ಮಣ ಅವ್ರನ್ನ ಬಹಳ ಆಚಾರ್ಯದಿಂದ ನೋಡ್ಬೇಕು. ನೋಡು, ಇದು ಜನಿಯರನ್ನೇ ಕಟ್ ಮಾಡಿದ್ರೆ ನಾವು ಬ್ರಾಹ್ಮಣ ಅಂತ ಯಾರನ್ನು ಕೇಳ್ಬೇಕು?
ಅಲ್ಲೋ ಸರ್. ಎಸ್ ಸರ್ ಮಾತಾಡಿ. ಮತ್ತೆ ನಾವೊಂದು ಹೇಳ್ತಾ ಇದ್ದೆ, ಮಾಡುವ ರೀತಿಯಲ್ಲಿ ಮಾಡಿ ನೋಡಿ. ಬ್ರಹ್ಮನ ಕುಲಕ್ಕೆ ಬಂದ ಅಂತಂದ್ರೆ ಅದು ಜನಿಯರ ಇಲ್ಲಿ ಬಿಟ್ಟಿದ್ರ ಮತ್ತೆ ಯಾವ್ದು ಇಲ್ಲ ಅವ್ರಿಗೆ. ಯಾಕೆ ಜನಿಯರ ಇದ್ರ ಅದು ಬಾಲನ್ ಶಾಸ್ತ್ರದಿಂದ ಇರುವಂತದ್ದು. ಅದು ಒಂದು ಕತ್ತಿ ಮಾಡಿದಾರೆ, ಮಾಡಿ ಬಿಸಾಡಿದಾರೆ, ಇನ್ನೊಂದು ಹಾಕುವಂತೆ ಹಾಗೆ ಆಗುದಿಲ್ಲ ಅದು. ಅದಕ್ಕೆ ಬಹಳಷ್ಟು ಕ್ರಮ ಉಂಟು. ಸರಿ, ಅದರ ಬಗ್ಗೆ ಮಾತಾಡೋಣ. ಕಾರಣ ನಾನು ಕೇಳ್ತೀನಿ, ಅದರ ಬಗ್ಗೆ ನಾನು ಮಾತಾಡ್ತೀನಿ. ಮತ್ತೆ ಇಷ್ಟೊಂದು ಅವಮಾನ ಮಾಡುದಂದ್ರ ಏನು ಅವಸ್ಥೆ ಇದು? ತಮಗೂ ಕೂಡ ಬೇಸರ ತಂದಿದೆ ಈ ಒಂದು ಘಟನೆ ಅಂತ ಹೇಳ್ತೀರಿ? ಬೇಸರದ ವಿಷಯ ಅಲ್ಲ ಸರ್, ಒಂದು ಸಮಾಜವನ್ನು ಹಾಳು ಮಾಡುವ ವಿಷಯ ಅಲ್ಲ ಇದು. ಇದು ಸಮಾಜವನ್ನು ಬ್ರಾಹ್ಮಣ ಕುಲವನ್ನೇ ಹಾಳು ಮಾಡಿಬಿಟ್ಟಿದಾರಲ್ಲ ಇವರು. ಕರೆಕ್ಟ್. ಎಸ್ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಸರ್. ಸರಿಯಾಗಿ ಥ್ಯಾಂಕ್ ಯು ಧನ್ಯವಾದಗಳು ಸರ್. ಮಾತಾಡ್ತೀನಿ ನಾನು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ. ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಇವೆಲ್ಲದರ ಜೊತೆಗೆ ಬಹಳಷ್ಟು ಕರೆಗಳು ಬರ್ತಾ ಇದೆ. ಟಿವಿಯಲ್ಲಿ ಮ್ಯೂಟ್ ಮಾಡಿಲ್ಲ ಅಂತ ಬಂದಾಗ ನಮ್ಗಳಿಗೆ ಲೈನಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ದಟ್ಸ್ ವೈ ನಾವು ಕಟ್ ಮಾಡ್ತೀವಿ. ಜೊತೆಗೆ ಬಹಳಷ್ಟು ಕಮೆಂಟ್ಸ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಇವೆಲ್ಲದರ ಜೊತೆಗೆ ಒಂದು ಕಮೆಂಟ್ಸ್ ಇದೆ. ಜನಿವಾರ ಮುಖ್ಯನಾ ಪರೀಕ್ಷೆ ಮುಖ್ಯನಾ ಅಂತ ಕೇಳಿದ್ದಾರೆ ಅಬು ಹಮ್ದನ್ ಇಸ್ಮಾಯಿಲ್ ಅವರು. ಜನಿವಾರ ಮುಖ್ಯನಾ ಪರೀಕ್ಷೆ ಮುಖ್ಯನಾ ಅನ್ನುವಂತಹ ಪ್ರಶ್ನೆ ರೈಸ್ ಆಗಿದೆ. ಅಲ್ಟಿಮೇಟ್ಲಿ ಏನ್ ಹೇಳ್ತೀರಿ? ಎಸ್, ಎನಿವನ್? ದೇವರು ಮುಖ್ಯನಾ, ನಿನಗೆ ಊಟ ಮುಖ್ಯನಾ? ಇದೇ ಮಾತು ಅವರಿಗೆ ನಾವು ಕೇಳಿದ್ರೆ, ಅವರ ಆಚರಣೆಯ ಬಗ್ಗೆ ನಿಮಗೆ ಪರೀಕ್ಷೆ ಮುಖ್ಯನಾ ನಿಮ್ಮ ಧರ್ಮದ ಆಚರಣೆ ಮುಖ್ಯವಂತ ಕೇಳಿದ್ರೆ, ನೋಡಿ ನಾವು ಯಾವತ್ತಿಗೂ ಇನ್ನೊಬ್ಬರ ಧರ್ಮದ ಬಗ್ಗೆ ಅವಹೇಳನ ಮಾಡಲಿಲ್ಲ. ನಮಗೆ ನೋವಾಗಿದೆ, ನಮಗೆ ನೋವಾದಾಗ ಅದರ ಬಗ್ಗೆ ಸಹಾನುಭೂತಿ ವ್ಯಕ್ತಪಡಿಸಕ್ಕೆ ಹೊರತು ನಾವು ಯಾವತ್ತಿಗೆ ಇವತ್ತಿನವರೆಗೆ ಯಾವತ್ತಿಗೆ ಹಿಂಸಾತ್ಮಕ ರೂಪದಲ್ಲಿ ಯಾವತ್ತಿಗೆ ನಾವು ಯಾವ ಕೆಲಸಗಳನ್ನು ಮಾಡಲಿಲ್ಲ. ಮತ್ತೊಮ್ಮೆ ಕೇಳಿದರೆ ಶಿಕ್ಷಣ ಮುಖ್ಯವೋ ಜನಿವಾರ ಮುಖ್ಯವೋ? ಇಟ್ಟುಕೊಂಡು ಕೇಳಿದ್ರೆ ಮಾತ್ರ ಅದು ಪ್ರಶ್ನೆಗಳಾಗ್ತದೆ. ಕುಕ್ಕಿಕೊಂಡು ಕೇಳೋದು ಸರ್ವತಾ ಸಲ್ಲದು, ಯಾರೇ ಆಗ್ಲಿ, ಯಾವ ಧರ್ಮವೇ ಆಗ್ಲಿ, ಯಾರೇ ಆಗ್ಲಿ. ಮತ್ತೊಮ್ಮೆ ಕೇಳಿದ್ದಾರೆ, ಶಿಕ್ಷಣ ಮುಖ್ಯವೋ ಜನಿವಾರ ಮುಖ್ಯವೋ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ಇಸ್ಮಾಯಿಲ್ ಅವರು. ಎಸ್ ಸರ್. ಅವನಿಗೆ ತಂದೆ ಮುಖ್ಯವೋ ತಾಯಿ ಮುಖ್ಯವೋ? ಒಂದು ತಂದೆಯನ್ನ ಕಟ್ ಮಾಡ್ಬೋದಾ, ತಾಯಿಯನ್ನು ಉಳಿಸಬಹುದಾ? ಹಾಗೆ ಕೇಳಲಿಕ್ಕೆ ಆಗತ್ತಾ? ಅದಕ್ಕೆ ಆಪ್ಷನ್ ಕೊಡುವಂತ ಅಗತ್ಯವೇ ಇಲ್ಲ. ಆ ಮೂರ್ಖರಿಗೆ ಹೇಳಿ ಅದರಲ್ಲಿ ಏನು ಹಾಗಾದ್ರೆ ನಾಳೆ ಕೇಳ್ತಾನೆ, ನಿಮಗೆ ಚಡ್ಡಿ ಮುಖ್ಯವಾ ಏನು ಪರೀಕ್ಷೆ ಮುಖ್ಯವಾ, ನಾನು ಚಡ್ಡಿ ತೆಗೆದು ಬಾ, ಈ ರೀತಿಯಾಗಿ ಬಾಲಿಶ ಅಥವಾ ವಿಕೃತವಾದಂತ ಇದು ಹೇಳಿ ಸಮರ್ಥನೆಗಳು. ಯಾಕೆ ಹೇಳಿದ್ರೆ ಈಗ ಹೊರಗಡೆ ಏನೋ ಮುಖಕ್ಕೆ ಏನು ಭಯೋತ್ಪಾದಕನಾಗಿ ಮುಖಕ್ಕೆ ಅಡ್ಡ ಕಟ್ಕೊಂಡು ಬಂದ್ರೆ ಗುರುತು ಪರಿಚಯ ಇಲ್ಲದಾಗೆ ಅದೊಂದು ಏನೋ ಹೊಸದಾಗಿ ಮಾಡ್ಕೊಂಡು ಬಂದ್ರೆ ಅದನ್ನ ಆಕ್ಷೇಪ ಮಾಡುವುದು, ನಿನಗೆ ಅದು ಮುಖ್ಯವಾ ಪರೀಕ್ಷೆ ಮುಖ್ಯವಾ ಅಂತ. ಇದು ಒಳಗಡೆ ಏನೋ ನಾವೆಲ್ಲ ಏನೋ ಉಡುದಾರ ಆಗ್ತೇವೆ ಅಥವಾ ಜನಿವಾರ ಆಗ್ತೇವೆ, ಏನೋ ಇನ್ನೊಂದು ಡ್ರೆಸ್ಗಳನ್ನು ಹಾಕೊಂಡು ಬರ್ತೇವೆ ಅಂದ್ರೆ ಅದನ್ನ ಇವನು ತೆಗಿಬೇಕು ಅಂತ ಅದು ಮುಖ್ಯವಾ ಎಕ್ಸಾಮ್ ಮುಖ್ಯವಾ ಹೇಳಿದ್ರೆ ಅದನ್ನ ಆ ರೀತಿಯಾದಂತ ಆಪ್ಷನ್ ಇಲ್ಲ. ಅಧಿಕಾರವೇ ಇಲ್ಲ ಇವರಿಗೆ. ವಿಕೃತ ಮನಸ್ಥಿತಿಯವರು ಮಾತ್ರ ಇಂಥ ಕ್ವಶನ್ ಕೇಳುದು. ನಿಜ. ಅಂದ್ರೆ ಆ ಪರಿಸ್ಥಿತಿಗೆ ಬಂದು ನಾವುಗಳು ತಲುಪಿದ್ದೀವಿ. ಇಂತಹ ಮನಸ್ಥಿತಿಗೆ ಅಂದ್ರೆ ಇಂತಹ ಪರಿಸ್ಥಿತಿ ಮಾತ್ರ ಅಲ್ಲ ನಿತಿನ್, ಒಂದು ಮಾತು ಹೇಳ್ತೇನೆ. ಇದೇ ರೀತಿಯಲ್ಲಿ ಅವರ ಜಾತಿಯ ಬಗ್ಗೆ ನಾನು ಇದೇ ರೀತಿ ಪ್ರಶ್ನೆ ಮಾಡಿದ್ರೆ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ರು? ನಾವು ಯಾವ್ದಾದ್ರು ಧರ್ಮದ ಬಗ್ಗೆ ಟಾರ್ಗೆಟ್ ಮಾಡಿದ ಇದು ಮಾಡಿದ ಆಗ್ತದಾ? ಅವರಿಗೆ ಅವರ ಧರ್ಮದಲ್ಲಿ ಗೌರವ ಇದ್ರೆ ಮಾತ್ರ ಇನ್ನೊಂದು ಧರ್ಮದಲ್ಲಿ ಗೌರವ ಸಿಗ್ತದೆ. ಗೌರವದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ನಮ್ಮ ಧರ್ಮದಲ್ಲಿ ಗೌರವ ಉಂಟು, ಹಾಗಾಗಿ ನಾವು ಎಲ್ಲ ಇದನ್ನು ಸಹ ನಾವು ಇದು ಮಾಡ್ತೇವೆ, ಒಳ್ಳೆದು ಒಪ್ಪಿಕೊಳ್ತೇವೆ. ಅವರ ಧರ್ಮದ ಬಗ್ಗೆ ಗೌರವ ಇಲ್ಲದ ಕಾರಣ ಅವ್ರು ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡಿ ನೋಡುದು. ಫಸ್ಟ್ ಆಫ್ ಆಲ್ ಅವರು ಎಷ್ಟು ಕಲ್ತಿದ್ದಾರೆ ಅಂತ ಫಸ್ಟ್ ನೋಡ್ಬೇಕು. ಇಲ್ಲ ಅದಕ್ಕೆ ದುರ್ಗಾಶಕ್ತಿ ಅನ್ನೋಂಥವ್ರು ಬರ್ದಿದ್ದಾರೆ, ನಮಗೆ ಜನಿವಾರವೇ ಮುಖ್ಯ ಆಮೇಲೆ ಶಿಕ್ಷಣ ಅಂತ ಹೇಳಿದ್ದಾರೆ, ಜನಿವಾರವೇ ಶಿಕ್ಷಣದ ಮೂಲ ಅಂತ ಹೇಳಿದ್ದಾರೆ ಕೃಷ್ಣ ಭಟ್ ಅವರು. ಸೊ ಹೀಗೆ ಬಹಳಷ್ಟು ಕಮೆಂಟ್ಸ್ ಗಳು ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಅಲ್ಲ ಈ ಪಾಯಿಂಟ್ ರೈಸ್ ಆಗಿದೆ ಅಲ್ಲ, ಇದು ಬಹಳಷ್ಟು ದುರಂತ ಅನ್ಕೊಳ್ಳೋದು. ಏನ್ ಹೇಳಿದ್ರೆ ಉಪನಯನ ಅಂತ ಹೇಳಿದ್ರೆ ಆಗ ಹಿಂದಿನ ಕಾಲದ ಎಜುಕೇಶನ್ ಸಿಸ್ಟಮ್ ಒಂದು ಅಂದ್ರೆ 7 ವರ್ಷ ಜನ್ಮಾತ್ ಅಷ್ಟಮ ಅಂತ ಹೇಳಿದ್ರೆ 7 ವರ್ಷ, ಈಗ 6 ವರ್ಷ ಅಂತ ಹೇಳ್ತಾರೆ ಶಾಲೆಗೆ ಸೇರಿಸುವಾಗ. ಜನ್ಮಾತ್ ಅಷ್ಟಮ ಅಂದ್ರೆ 7 ವರ್ಷ ಆಗುತ್ತೆ. 7 ವರ್ಷಕ್ಕೆ ಗುರುಕುಲಕ್ಕೆ ಸೇರಿಸುವ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ಅದೊಂದು ಸಂಕಲ್ಪ. ವೇದಾಧ್ಯಯನ ಆಗಿನ ಕಾಲದಲ್ಲಿ ಶಿಕ್ಷಣ ಇತ್ತು, ಎಲ್ಲ ರೀತಿಯ ಗುರುಕುಲಗಳಲ್ಲಿ ಹೋಗಿ ಶಿಕ್ಷಣವನ್ನ ಕಲಿತಾ ಇದ್ರು. ಎಲ್ಲ ರೀತಿಯ ಪ್ರಾಕ್ಟಿಕಲ್ ಅವರ ಸೇವೆ ಮಾಡೋದನ್ನ ಹಿಡಿದು ಎಲ್ಲವನ್ನ ಶಿಕ್ಷಣವನ್ನು ಗುರುಮುಖಿಯನ್ನು ಕಲಿಯುವಂತ ಆ ಒಂದು ಪ್ರಕ್ರಿಯೆಗೆ
ಉಪನಯನ ಅಂತ ಮಾಡಿ ಅವರ ವಟುವನ್ನು ಮಾಡಿ ಅವರ ಗುರುಕುಲ ಶಿಕ್ಷಣ ಕಳಿಸುವಂತ ಕ್ರಮ. ಶಿಕ್ಷಣ ಜನಿವಾರ ಎನ್ನುವಂಥದ್ದು ಶಿಕ್ಷಣದ್ದೇ ಸಂಕೇತ. ಜನಿವಾರ ಮುಖ್ಯವೋ ಶಿಕ್ಷಣ ಮುಖ್ಯ ಹೇಳಿದ್ರೆ ಜನಿವಾರವು ಶಿಕ್ಷಣದೊಳಗೆ ಶಿಕ್ಷಣವು ಅಡಕವಾಗಿರೋದ್ರಿಂದ ಎರಡು ಸೇರಿರೋದ್ರಿಂದ ಅದು ಎರಡು ಮುಖ್ಯ ಅಂತ ಇದರ ಅರ್ಥ. ಓಕೆ ಓಕೆ ಎಸ್, ಈಗ ನಾನು ಪರ್ಫೆಕ್ಟ್, ನಾನು ಈ ಒಂದು ವಿಷಯದ ಬಗ್ಗೆ ಮಾತಾಡಬೇಕು. ಎಸ್ ಸರ್, ನಮ್ಮ ಜೊತೆ ಶ್ರೀಧರ್ ಒಳ್ಳೆ ಸರ್ ಇದ್ದೀರಿ. ಏನು ಜನಿವಾರದ ಮಹತ್ವ ಏನು, ಯಾತಕ್ಕೋಸ್ಕರ ಜನಿವಾರ ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ, ಏನು ಇದರ ವಿಚಾರ? ನನಗೆ ನಮ್ಮ ವೀಕ್ಷಕರಿಗೂ ಕೂಡ ಇಂತಹ ಮನಸ್ಥಿತಿಗಳಿಗೂ ಕೂಡ ಇಂತಹ ವಿಕೃತ ಮೈಂಡ್ ಸೆಟ್ಗಳಿಗೂ ಕೂಡ ನಾನು ಹೇಳಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಯಾವುದೇ ರೀತಿಯ ಡಿವೈಸ್ಗಳನ್ನ ಇಡಕ್ಕಾಗಲ್ಲ, ಜನಿವಾರದಲ್ಲಿ ಯಾವುದನ್ನು ಕೂಡ ಅಡಗಿಸಿಡಕ್ಕಾಗಲ್ಲ. ವೆರಿ ಸಿಂಪಲ್, ಇಷ್ಟು ವರ್ಷಗಳಿಂದ ಇಲ್ಲದಂತಹ ಈ ಒಂದು ರೂಲ್ಸ್ ಹೇಗೆ ಬಂತು? ಆ ರೀತಿ ಇದ್ದಾಗ ಇಂಥ ಒಂದು ಪ್ರಶ್ನೆ ಉದ್ಭವ ಆಗಿದೆ, ಜನಿವಾರ ಮುಖ್ಯವೋ ಶಿಕ್ಷಣ ಮುಖ್ಯವೋ ಅನ್ನುವಂತಹ ಪ್ರಶ್ನೆಯೂ ಕೂಡ ಹುಟ್ಟು ಹಾಕುತ್ತೆ ಅಂತ ಬಂದಾಗ, ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ ಬಂದಾಗ ವೈ ಜನಿವಾರ ಅನ್ನೋದು ಅಷ್ಟು ಪವಿತ್ರ ಅಥವಾ ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ? ಈ ಬಗ್ಗೆ ಒಂದು ಸಣ್ಣ ಎಕ್ಸ್ಪ್ಲನೇಷನ್ ಬೇಕಾಗಿದೆ ಸರ್. ಎಸ್ ಶ್ರೀಧರ್ ಒಳ್ಳೆ ಅವರೇ. ಬ್ರಾಹ್ಮಣ್ಯ ಒಬ್ಬ ಬ್ರಾಹ್ಮಣ ಅಂತ ಆಗ್ಬೇಕಾದ್ರೆ ಈಗ ಕುಂದೇಶ್ವರರು ಹೇಳಿದ ಹಾಗೆ ಅವರಿಗೆ ಎಳವೆಯಲ್ಲಿ ಉಪನಯನ ಮಾಡಿ ಷೋಡಶ ಸಂಸ್ಕಾರಗಳನ್ನು ಕೊಟ್ಟು ಅವರಿಗೆ ಗಾಯತ್ರಿ, ಅಷ್ಟಾಕ್ಷರಿ, ಪಂಚಾಕ್ಷರಿ ಮಂತ್ರವನ್ನು ಹೇಳಿ ಬದುಕಿನಲ್ಲಿ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಡುದು. ಬ್ರಾಹ್ಮಣರಿಗೆ ಆ ಜನಿವಾರ ಹಾಕಿದ ಕೂಡಲೇ ಅವರ ಎಲ್ಲ ಒಂದು ಮನಸ್ಥಿತಿ ಬದಲಾಗ್ತದೆ. ಆ ಗಾಯತ್ರಿ, ಅಷ್ಟಾಕ್ಷರಿ, ಪಂಚಾಕ್ಷರಿ ಮಂತ್ರಗಳನ್ನು ಜಪಿಸಿದಾಗ ಆತ ಸಂಸ್ಕಾರ ಅವರು ದೈವಿಕವಾದಂತಹ ಪಡೀಲಿಕ್ಕೆ ಸಾಧ್ಯತೆ ಉಂಟು. ಆ ಮುಖಾಂತರ ಅವರು ಹೋಗುವ ದಾರಿ ಸರಿ ಇರ್ತದೆ, ಅವರು ಮಾಡುವ ಕೆಲಸಗಳು ಸರಿಯಾಗಿರ್ತದೆ. ಅವರಿಗೆ ನಾನು ಹೇಗೆ ಸಮಾಜದಲ್ಲಿ ಬದುಕಬೇಕು, ನಾನು ಹೇಗೆ ಇನ್ನೊಬ್ಬರೊಂದಿಗೆ ಹೊಂದಿಕೊಂಡು ಹೋಗ್ಬೇಕಂತ ಹೇಳುವಂತದ್ದನ್ನು ಆ ಉಪನಯನ ಕರ್ಮಾಂಗದಲ್ಲಿ ಎಲ್ಲವನ್ನು ಹೇಳ್ತಾರೆ. ಆ ನಂತರ ಹಂತ ಹಂತವಾಗಿ ಅವರು ವೇದಗಳನ್ನು, ಉಪನಿಷತ್ತುಗಳನ್ನು, ಸೂಕ್ತಗಳನ್ನು ಪಾರಾಯಣ ಅಭ್ಯಾಸ ಮಾಡಿಕೊಂಡಿದ್ದಾಗ ಅವನಲ್ಲಿ ಏಕಾಗ್ರತೆ ಬೆಳೀತದೆ. ನಾವು ತಪ್ಪು ಮಾಡಬಾರದು, ಸಮಾಜಕ್ಕೆ ಒಳ್ಳೆಯದಾಗಿ ಬಾಳ್ಬೇಕು, ಸಮಾಜದಲ್ಲಿ ನಾವು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಪಡಿಬೇಕು. ಇದೆಲ್ಲವೂ ಈ ನಮ್ಮ ಜನಿವಾರದ ಆ ಒಂದು 3 ಎಳೆಯಲ್ಲಿ ಉಂಟು. ಅದರಲ್ಲಿ ಗಂಟುಗಳುಂಟು, ಬ್ರಹ್ಮ ಗಂಟು, ಪವಿತ್ರ ಗಂಟು, ಹೀಗೆ ಅವರವರ ಒಂದು ಇದರಲ್ಲಿ ಹಾಕಿಕೊಳ್ತಾರೆ. ಆ ಬ್ರಹ್ಮ ಗಂಟು, ಪವಿತ್ರ ಗಂಟು ಸಹ ಅತ್ಯಂತ ಶ್ರೇಷ್ಠವಾದುದು. ಪ್ರತಿಯೊಂದು ಗಾಯತ್ರಿ, ಅಷ್ಟಾಕ್ಷರಿ, ಪಂಚಾಕ್ಷರಿ ಮಂತ್ರಗಳನ್ನು ಜಪಿಸಿಕೊಂಡು ಬೆಳಿಗ್ಗೆ, ಸಂಜೆ, ಮಧ್ಯಾಹ್ನ 3 ಕಾಲದಲ್ಲಿ ಸಂಧ್ಯಾ ವಂದನಾದಿಗಳನ್ನು ಮಾಡ್ತಾರೆ. ಬೆಳಿಗ್ಗೆ ಸೂರ್ಯೋದಯ, ಮಧ್ಯಾಹ್ನ ಸೂರ್ಯಾಸ್ತ, ಈ ಇದರಲ್ಲಿ ಹಾಗೆ ಮಾಡಿದಾಗ ಒಳ್ಳೆಯ ಒಂದು ಅವರು ಮಕ್ಕಳಾಗ್ಲಿಕ್ಕೆ ಸಾಧ್ಯತೆ ಉಂಟು. ಕುಟುಂಬದ ಒಂದು ಒಳ್ಳೆಯ ಆಸ್ತಿ, ಅವರು ಒಳ್ಳೆಯ ಮಕ್ಕಳಾಗ್ತಾರೆ, ದೇಶಕ್ಕೆ ಒಳ್ಳೆಯ ಆಸ್ತಿಗಳಾಗ್ತಾರೆ. ಇವತ್ತು ನೋಡಿ, ಬ್ರಾಹ್ಮಣರು ಎಲ್ಲಿಯಾದ್ರೂ ಅಡ್ಡದಾರಿ ಹಿಡ್ದದ್ದು ಉಂಟಾ? ಬ್ರಾಹ್ಮಣರು ಯಾರಿಗಾದ್ರೂ ಮಂಡ್ಯ ಹೊಡೆದದ್ದು ಉಂಟಾ? ಅಪವಾದಗಳಿರ್ಬೋದು. ಅಂದ್ರೆ ಇಲ್ಲಿ ಹೇಳುವಂತದ್ದು ನೇರವಾಗಿ ಒಂದು ಸಮುದಾಯವನ್ನ, ಬ್ರಾಹ್ಮಣ ಸಮಾಜವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ರೀತಿ ಮಾಡಿದಕ್ಕೆ ಇಮೇಜ್ ಡೌನ್ ಆಗುತ್ತೆ ಅನ್ನುವಂತಹ ವಿಚಾರ. ಸೊ ದಟ್ಸ್ ವೈ ಈ ರೀತಿಯ ಒಂದು ಬೆಳವಣಿಗೆ ಆಗ್ತಾ ಇದೆ ಅಂತ ಅನ್ಕೊಳ್ತೀರಿ ಶ್ರೀಧರ್ ಒಳ್ಳೆ ಅವರೇ? ಹೌದು, ಮತ್ತೇನು ಅಲ್ಲ. ನನಗೆ ಎಲ್ಲೋ ಒಂದು ಓದಿದ ನೆನಪು. ಸ್ವಾತಂತ್ರ್ಯ ಕೊಡುವಾಗ, ಸ್ವಾತಂತ್ರ್ಯ ಪೂರ್ವದಲ್ಲಿ ಒಬ್ರು ಇಂಗ್ಲೆಂಡ್ ನ ಒಬ್ಬ ಇದ್ರವರು, ಜೇವಿಯರ್ ಸಮಥಿಂಗ್ ಏನೋ ಒಂದು ಹೆಸರು ಉಂಟು, ಅದು ನಾನು ನೋಡಿ ಹೇಳ್ತೇನೆ. ಅವರು ದೇಶ ಬಿಟ್ಟು ಇದ್ ಮಾಡಿ ಹೋಗುವಾಗ ಈ ಭಾರತ ದೇಶದಲ್ಲಿ ಹಿಂದುತ್ವವನ್ನು ನಾಶ ಮಾಡ್ಲಿಕ್ಕೆ ಆಗುದೇ ಇಲ್ಲ ಯಾರಿಂದಲೂ. ಯಾಕೆ ಅಂದ್ರೆ ಹಿಂದುತ್ವವನ್ನು ನಾಶ ಮಾಡಬೇಕಾದ್ರೆ ಬ್ರಾಹ್ಮಣರನ್ನು ಡಿಸ್ಟ್ರಾಯ್ ಮಾಡಿದ್ರೆ ಮಾತ್ರ ಹಿಂದುತ್ವ ನಾಶ ಆಗ್ತದೆ ಅಂತ ಹೇಳುವಂತ ಒಂದು ಮಾತನ್ನು ಅವನು ಉಲ್ಲೇಖ ಮಾಡಿದ್ದಾನೆ. ಅದು ನಂಗೆ ಇವತ್ತು ನೆನಪು ಬರ್ತಾ ಉಂಟು. ಯಾವುದೇ ಒಂದು ಇದಕ್ಕೆ ಬ್ರಾಹ್ಮಣ ಇದನ್ನೇ ಮುಖ್ಯ. ಓಕೆ ರೈಟ್. ಈಗ ಇಲ್ಲಿ ಬಂದಾಗ ಈ ರೀತಿ ಮಾಡಿದಾಗ ಏನೋ ಇಮೇಜ್ ಡೌನ್ ಆಗುತ್ತೆ ಅಥವಾ ಎಲ್ಲೋ ಒಂದ್ ಕಡೆ ಒಗ್ಗಟ್ಟಿನ ಶಕ್ತಿಯನ್ನು ಹೊಡಿಬಹುದು. ಇಲ್ಲಿ ಇದೇ ಅಲ್ಟಿಮೇಟ್ಲಿ ಶಿಕ್ಷಣ ಮುಖ್ಯವೋ ಅಥವಾ ಧರ್ಮ ಮುಖ್ಯವೋ ಅಥವಾ ನಂಬಿಕೆ ಮುಖ್ಯವೋ ಅನ್ನುವಂಥ ಹಂತಕ್ಕೆ ಬಂಧುಗಳು ನಾವು ತಲುಪಿದ್ದೀವಿ ಅಂತ ಬಂದಾಗ ಅದಕ್ಕೆ ಒಂದು ಪ್ರಶ್ನೆ ಕೂಡ ಈ ರೀತಿ ಬರುತ್ತೆ ಅಂತ ಬಂದಾಗ ಶಾಕಿಂಗ್, ರಿಯಲಿ ಶಾಕಿಂಗ್ ಇಂಥ ಬೆಳವಣಿಗೆಗಳು. ಎಸ್, ಅದೇ ರೀತಿ ಎಸ್ ಸರ್, ವಿಷ್ಣುಮಯ್ಯ ಸರ್, ತಾವು ಕೂಡ ಇಂಜಿನಿಯರ್ ವೃತ್ತಿಯಲ್ಲಿ, ತಮ್ಮ ಸಂದರ್ಭದಲ್ಲಿ ಇತ್ತ CET ಪರೀಕ್ಷೆ? ಇಲ್ಲ ಬಹುಶಃ ಇತ್ತಲ್ಲ? ಎಸ್ ಸರ್. ಓಕೆ, ಸ್ಟಾರ್ಟ್ ಆದದಷ್ಟೇ ಅವಾಗ ಅಲ್ವಾ ಸರ್? ತಾವು ಫೇಸ್ ಮಾಡಿಲ್ಲ ಅವಾಗ ಇದನ್ನೆಲ್ಲ? ಇಲ್ಲ. ದೆನ್ ವೈ, ಹೌ ಅಂಡ್ ದೆನ್ ವೈ ಅಂಡ್ ಹೌ ನೌ? ಅಂತದ್ದು ಫೇಸ್ ಆಗಿಲ್ಲ. ಬಟ್ ಹೀಗೆ ಹೇಗೆ ಅನ್ನುವಂಥದ್ದು ಇದು ಫಸ್ಟ್ ಟೈಮ್ ಬಂದಂತದ್ದು. ಎಸ್, ಅದೇ ಪ್ರಶ್ನೆ, ಹೇಗೆ ಅನ್ನುವಂಥದ್ದು. ತಾವು ಕೂಡ ಇದ್ದಾಗ CET ಬರೆದು ಬಂದವರು, ಆದ್ರೆ ಈಗ ಬರುವಂತಹ ಸಂದರ್ಭಗಳಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಬಂದಾಗ ಇದೇ ಅನ್ಕೊಳ್ತೀರಾ? ಅಂದ್ರೆ ಶಿಕ್ಷಣ ಮುಖ್ಯವೋ ಅಥವಾ
ಇದು ಧರ್ಮ ಮುಖ್ಯ ಅನ್ನುವಂಥ ಪ್ರಶ್ನೆಗೆ ನಾವು ಬಂದು ತಲುಪಿದೀವಿ ಅಂತ ಬಂದಾಗ ಎಸ್ ಸರ್ ಏನ್ ಹೇಳ್ತೀರಿ? ಇಲ್ಲ, ಇದು ದಟ್ ಈಸ್ ಎ ಟೋಟಲ್, ಐ ಕ್ಯಾನ್ ಪುಟ್ ಇಟ್ ನಾವು ಇಂಗ್ಲಿಷ್ ಅಲ್ಲಿ ಟೋಟಲ್ ನಾನ್ಸೆನ್ಸ್ ಕ್ವಶನ್. ಇನ್ನೊಬ್ಬರ ಅಸಹಾಯಕತೆ ಮೇಲೆ ನಾವು ನಮ್ಮ ದರ್ಪ ತೋರಿಸಬಾರ್ದು. ನಮ್ಮ ಅಧಿಕಾರ, ನಮ್ಮ ಧೈರ್ಯ, ನಮ್ಮ ಶೌರ್ಯ ತೋರಿಸಬೇಕಾದ್ದು ನಮ್ಮ ಒಟ್ಟಿಗೆ ನಮ್ಮದೇ ರೀತಿಯಲ್ಲಿ ಲೆವೆಲ್ ಇದ್ದವರಿಗೆ ಮಾತ್ರ. ಕರೆಕ್ಟ್. ನಾನು ಅದೇ ಹೇಳಿದಲ್ಲ, ಅದೇ ರೀತಿಯ ಪ್ರಶ್ನೆಗಳು ಅವರಿಗೆ ಕೇಳಿದ್ರೆ, ಅವರ ಧರ್ಮವನ್ನು ಹಿಡಿದು ಕೇಳಿದ್ರೆ ಯಾವ ರೀತಿ ಆಗ್ತಿತ್ತು? ಈಗ ಅವರ ಧರ್ಮ, ಈಗ ಯಾರು ಪ್ರಶ್ನೆ ಕೇಳಿದ್ರೆ ಅವರ ಧರ್ಮದ ಮೇಲೆ ಎಷ್ಟೋ ಕೆಲವು ಅನಾಚಾರಗಳಾಗಿದ್ದಾವೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಅವರ ಬಗ್ಗೆ ನಾವು ಸಂಶಯ ಮಾಡಿದಾಗ ನಾವು ಇಲ್ಲಿ ನಿಂತು ಒಂದು ತಟಸ್ಥ ವೇದಿಕೆಯಲ್ಲಿ ನಿಂತಾಗ ಇದು ತಪ್ಪು ಅಂತ ಹೇಳಿಕೊಂಡು ನಾವು ಮನಸ್ಸಲ್ಲಿ ಇದು ಮಾಡಿದವರು. ಬ್ರಾಹ್ಮಣರು ಇವತ್ತಿನವರೆಗೆ ಯಾವ್ದಾದ್ರೂ ಇನ್ನೊಂದು ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದು ನೋಡಿದ್ದೀರಾ? ಬ್ರಾಹ್ಮಣರು ಯಾವತ್ತಿಗಾರು ಶ್ರೀಧರ ಹೊಳ್ರು ಹೇಳಿದಾಗೆ ಯಾವ್ದಾದ್ರೂ ನಮ್ಮ ಒಂದು ವಿರೋಧ ಇದ್ರೆ ಅದು ದಾರಿಗೆ ಬಿದ್ದು ಕಲ್ಲೆಸೆಯೋದು ನೋಡಿದ್ದೀರಾ? ಯಾವ್ದಾದ್ರು ಹಿಂಸಾ ರೂಪಕ ಮಾಡಿದ್ದು ನೋಡಿದ್ದೀರಾ? ಇದು ನಮ್ಮದು ಪ್ರಾಬ್ಲಮ್, ಸಮಸ್ಯೆ. ನಾನು ಇವತ್ತಿಗೆ ಹೇಳ್ತೇನೆ, ಜಿತೇಂದ್ರ ಇದನ್ನು ಖಂಡಿತ ಒಪ್ಪಿಕೊಳ್ತಾರೆ. ನಮ್ಮದು ನಿರ್ಲಿಪ್ತತೆ ಜಾಸ್ತಿ ಆಯ್ತು, ಹಾಗಾದ ಕಾರಣ ಇಲ್ಲಿ ತನಕ ಬಂದು ನಿಂತಿತ್ತು ಅಂತ ಹೇಳುವಂಥದ್ದು. ಒಗ್ಗಟ್ಟಿಲ್ಲ, ನಮ್ಮಲ್ಲಿ ಒಗ್ಗಟ್ಟಿಲ್ಲ. ನಮಗೆ ಜಗಳ ಆಡುದು ನಾವು ಯಾರ ಹತ್ರ? ನಮ್ಮ ಅಣ್ಣ ತಮ್ಮಂದಿರ ಹತ್ರ. ಆಸ್ತಿಯಲ್ಲಿ ಸ್ವಲ್ಪ ಒಂದು ಇದಕ್ಕೆ ಮಾತ್ರ ಎಂತದ್ದು, ಸ್ವಲ್ಪ ನಮ್ಮ ಇದಕ್ಕೆ ಸಂಘ ಸಂಸ್ಥೆಗಳಿಗೆ, ಹುದ್ದೆಗಳಿಗೆ, ಪದಾಧಿಕಾರಿಗಳಿಗೆ, ದೊಡ್ಡ ಮನೆ ಬೇರೆ ಯಾವ್ದಿಕ್ಕಿಲ್ಲ, ಇಂಥದ್ದಕ್ಕೆ ಮಾತ್ರ. ಓಕೆ, ಕೆಲಸಗಳಿಗೆ ನಾವಿಲ್ಲ. ಓಕೆ, ಅದೇ ಹಿಂದೂ ಬ್ರಾಹ್ಮಣ್ಯ ಒಗ್ಗಟ್ಟಾಗ್ತಾ ಇದೆ. ಓಕೆ ಓಕೆ, ಮತ್ತೆ ಹಾಗೆಲ್ಲ ವಿಷಯಗಳು. ಹಾಗಾದ ಕಾರಣ ಇದರಲ್ಲಿ ನಾವು ಈ ಪ್ರಶ್ನೆ ಅಪ್ರಸ್ತುತ ಅಲ್ವಾ? ಈ ಪ್ರಶ್ನೆ ಅಪ್ರಸ್ತುತ. ಓಕೆ, ಇಲ್ಲ ಇಲ್ಲಿ ಬರುವಂತದ್ದು. ಹಾಗಾದ್ರೆ ಇಲ್ಲಿ ಕೇಳುವಂತಹ ಪ್ರಶ್ನೆ ನೋಡಿ, ಈಗ ಅತ್ಯಂತ ಪವಿತ್ರವಾಗಿರುವಂತಹ ಒಂದು ನಂಬಿಕೆ ಈ ಜನಿವಾರವನ್ನ ನಾವು ಧಾರಣೆ ಮಾಡೋದು. ಹಾಗಿದ್ದಾಗ ಇಲ್ಲಿ ನೋಡಿ, ನೇರವಾಗಿ ಜನಿವಾರವನ್ನ ಆ ಹುಡುಗ ಹೇಳ್ತಾನೆ, ನಾನು ತೆಗೆದು ಕಿಸೆಲ್ ಇಟ್ಬಿಡ್ತೀನಿ ಅಥವಾ ಬ್ಯಾಗಲ್ಲಿ ಇಟ್ಬಿಡ್ತೀನಿ ಅನ್ನೋದು. ಆದ್ರೆ ಆ ಸಿಬ್ಬಂದಿ ಒಪ್ಕೊಳ್ಳೋದೇ ಇಲ್ಲ ಅಂತೆ. ನೇರವಾಗಿ ಕತ್ತರಿಯನ್ನ ತಂದು ಕಟ್ ಮಾಡಿ ಕೊಡ್ತಾರೆ ಅಂತ ಬಂದಾಗ, ಜೊತೆಗೆ ಜನಿವಾರವನ್ನ ಅಷ್ಟು ಪವಿತ್ರ ಅಂತ ನಾವು ತಾವುಗಳು ಅನ್ಕೊಳ್ತೀರಿ, ಅದನ್ನ ನೇರವಾಗಿ ಕಸದ ಬುಟ್ಟಿಗೆ ಹಾಕ್ತಾರೆ ಅಂತ ಬಂದಾಗ ಏನ್ ಸರ್, ಏನ್ ಕತೆ? ಇದನ್ನ ಪ್ರಶ್ನೆ ಅಂದ್ರೆ ಇದು ಡೈರೆಕ್ಟ್ಲಿ ಏನು ಟಾರ್ಗೆಟ್ ಅನ್ನುವಂಥದ್ದು ಬಹುಶಃ ಇದನ್ನ ನೋಡುವಾಗ ಗೊತ್ತಾಗುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಅವಕಾಶ ಆದ್ರೂ ಇರುತ್ತೆ, ಎಸ್ ನಾನು ಕೊಂಡೋಗ್ತೀನಿ, ಬ್ಯಾಗಲ್ಲಿ ಇಡ್ತೀನಿ. ಆದರೆ ಕಟ್ ಮಾಡುವಂಥದ್ದು ಕತ್ತರಿ ಇಟ್ಕೊಂಡು ಅಥವಾ ಡಸ್ಟ್ಬಿನ್ಗೆ ಹಾಕುವಂಥದ್ದು ಇಂಟೆನ್ಷನಲಿ ಮಾಡುವಂತಹ ಬೆಳವಣಿಗೆ ಅನ್ನುವಂಥದ್ದು ಬಹುಶಃ ಇದನ್ನೆಲ್ಲ ನೋಡಿದಾಗ ನನಗೆ ಅನಿಸುತ್ತೆ. ಸೊ ಹಾಗಿದ್ದಾಗ ನಾನು ಕೇಳ್ತೀನಿ ನೇರವಾಗಿ, ಎಸ್ ಶ್ರೀಧರ ಹೊಳ್ಳ ಸರ್, ಈಗ ಜನಿವಾರವನ್ನು ಪೂಜೆಯೆಲ್ಲ ಮಾಡಿಕೊಂಡು ಅದಕ್ಕೆ ಕೆಲವು ಬ್ರಹ್ಮಗಂಟು ಈ ರೀತಿ ಎಲ್ಲ ಇದೆ, ಕೆಲವು ಆಚಾರ ವಿಚಾರಗಳು ಇದೆ. ಸೊ ಹಾಗಿದ್ದಾಗ ಅದನ್ನು ಡಸ್ಟ್ಬಿನ್ಗೆ ಹಾಕಿದಾಗ ಅಥವಾ ಒಬ್ಬ ವ್ಯಕ್ತಿ ಹಾಕಿದಂಥ ಜನಿವಾರವನ್ನು ಕತ್ತರಿಂದ ಕಟ್ ಮಾಡಿದಾಗ ಏನಾದರೂ ಸಮಸ್ಯೆಗಳಿದೆಯಾ, ಏನಾದರೂ ವಿಚಾರಗಳಿದೆಯಾ ನಂಬಿಕೆಯ ಮೇಲೆ? ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ. ಎಸ್ ಸರ್, ಏನ್ ಹೇಳ್ತೀರಿ? ನಂಬಿಕೆಗಳು ಅಂದ್ರೆ ಅವರ ಮನಸ್ಸಿಗೆ ನೋವಾಗಿರ್ತದೆ. ನೋಡಿ, ಮನಸ್ಸಿಗೆ ನೋವಾಗೋದೇ ಒಂದು ದೊಡ್ಡ ವಿಚಾರ. ನಾವು ಅಷ್ಟು ನೋಡಿ, ವರ್ಷಕ್ಕೊಮ್ಮೆ ಜನಿವಾರವನ್ನು ನಾವು ಅಷ್ಟೇ ಒಂದು ಪವಿತ್ರತೆಯಿಂದ ಅದನ್ನು ಬದಲಾಯಿಸ್ತೇವೆ, ಮತ್ತೆ ಅದಕ್ಕೆ ಒಂದಷ್ಟು ಅನುಷ್ಠಾನಗಳನ್ನು ಮಾಡ್ತೇವೆ. ಅನುಷ್ಠಾನಗಳನ್ನು ಮಾಡಿ ಒಂದು ವರ್ಷ ಅದರಲ್ಲಿ ಒಂದು ಪವರ್ ಇರ್ತದೆ, ಒಂದು ಶಕ್ತಿ ಇರ್ತದೆ ಅಂತೇಳಿ ನಾವು ನಂಬಿದ್ದೇವೆ. ಅದರಿಂದ ಖಂಡಿತವಾಗಿಯೂ ನನಗಂತೂ ತುಂಬಾ ಒಳ್ಳೇದಾಗಿದೆ ಹೇಳುದಾದ್ರೆ. ಈ ತರ ಆದಾಗ ಮನಸ್ಸಿಗೆ ಖಂಡಿತವಾಗಿಯೂ ನೋವಾಗುವುದು ಸಹಜ. ಅದೇ ಒಂದು ಆತನಿಗೆ ಮನಸ್ಸಿಗೆ ಘಾಸಿಯಾಗಿದೆ ಒಂದು ವಿಚಾರ. ಇನ್ನೊಂದು, ಆ ಜನಿವಾರವನ್ನು ತುಂಡು ಮಾಡೋದು ಅಂತ ಹೇಳಿದ್ರೆ ಅದರ ಹಿಂದೆ ಏನೋ ಒಂದು ಹಿಡನ್ ಎಜೆಂಡಾಗಳು ಎಲ್ಲಾ ಕಡೆ ಆಗಿರ್ಬೇಕು. ಇಲ್ಲದಿದ್ದರೆ ಜನಿವಾರವನ್ನು ತುಂಡು ಯಾಕೆಂದ್ರೆ ಈ ಭಾರತ ದೇಶದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಹಿಂದೂ ಆಗ್ಲಿ, ಮುಸಲ್ಮಾನ್ ಆಗ್ಲಿ ಅಥವಾ ಕ್ರಿಶ್ಚಿಯನ್ ಆಗ್ಲಿ, ಅವರೆಲ್ಲರೂ ಸಹ ಬ್ರಾಹ್ಮಣ್ಯಕ್ಕೆ ಒಳ್ಳೆಯ ಸಜ್ಜನರು, ಬ್ರಾಹ್ಮಣ್ಯಕ್ಕೆ ಗೌರವ ಕೊಡುವರಂತ ಅತ್ಯಂತ ಒಳ್ಳೆಯದನ್ನ ಹೇಳಿ. ಯಾಕೆಂದ್ರೆ ನನ್ನ ಒಟ್ಟಿಗೆ ಇರುವವರೆಲ್ಲರೂ ಮುಸಲ್ಮಾನ ಫ್ರೆಂಡ್ಸ್, ಕ್ರಿಶ್ಚಿಯನ್ ಫ್ರೆಂಡ್ಸ್, ಅವರು ಎಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಗೌರವ ಕೊಡ್ತಾರೆ ಅಂತ ಹೇಳೋದು ನಾನು ಬಲ್ಲೆ. ನನ್ನ ಒಟ್ಟಿಗೆ ಇರೋರು ಎಲ್ಲರೂ ಸಹ ಈಗ ಮೊನ್ನೆ ಆದ ಘಟನೆಗೆ ಖೇದವನ್ನು ವ್ಯಕ್ತಪಡಿಸಿದ್ದಾರೆ, ಯಾಕೆ ಹೀಗಾಯ್ತು ಅಂತ ಹೇಳಿ. ಅದಕ್ಕೆ ಹೇಳುದು, ಮನುಷ್ಯ ಸ್ವಲ್ಪ ತಿಳ್ಕೊಂಡಿದ್ರೆ ಏನೂ ಆಗುದಿಲ್ಲ. ವಿಷಯಗಳನ್ನು ತಿಳ್ಕೊಂಡು ನಾವು ಮಾತಾಡಿದಾಗ ಅಥವಾ ನಾವು ಅದಕ್ಕೆ ಸರಿಯಾಗಿ ಆಕ್ಟ್ ಮಾಡಿದಾಗ ಮಾತ್ರ ಒಳ್ಳೆಯ ಸಂಗತಿಗಳು ಬರುವುದು. ಇವತ್ತು ಕೆಲವರು ಅಪ್ರಬುದ್ಧರು, ಕೆಲವರಿಗೆ ಅವರ ಧರ್ಮದಲ್ಲೇ ಅವರಿಗೆ ಗೌರವ ಇಲ್ಲ, ನಂಬಿಕೆ ಇಲ್ಲ. ಎಲ್ಲರಿಗೂ ಇನ್ನೊಂದು ಧರ್ಮವನ್ನು ಹೇಟ್ ಮಾಡೋದೊಂದೇ ಕೆಲಸ. ಆದರೆ ಬ್ರಾಹ್ಮಣ್ಯ ಇವತ್ತು ಯಾವ ಧರ್ಮವನ್ನು ಯಾರನ್ನು ಹೇಟ್ ಮಾಡಿಲ್ಲ. ಹಿಂದೆ ಎಲ್ಲರೂ ಹೇಳ್ತಾರೆ ಹಿಂದೆ ಆಗಿದೆ ಮಾಡಿದೆ ಅಂತ ಹೇಳಿ, ಅದು ನಮಗೆ ಗೊತ್ತಿಲ್ಲ. ಆದ್ರೆ ಇಂದಿನ ಈ ಪ್ರಚಲಿತ ವಿದ್ಯಮಾನದಲ್ಲಿ ಯಾವೊಬ್ಬ ಬ್ರಾಹ್ಮಣನು ಎಲ್ಲರೊಟ್ಟಿಗೆ ಹೊಂದಿಕೊಂಡು ಪುರೋಹಿತ ವರ್ಗ ಆಗ್ಲಿ
ಅಥವಾ ಯಾರೇ ಆಗ್ಲಿ ಎಲ್ಲರೊಟ್ಟಿಗೆ ಹೊಂದಿಕೊಂಡು ಹೋಗ್ಲಿಕ್ಕೆ ಬಯಸುವುದೇ ಹೊರತು ಅವರು ಇನ್ನೊಬ್ಬರನ್ನು ಹಾರ್ಮ್ ಮಾಡ್ಲಿಕ್ಕೆ ಯಾವತ್ತೂ ಬಯಸಿಲ್ಲ. ಕರೆಕ್ಟ್. ಈಗ ಸರ್, ಈಗ ಜನಿವಾರದಲ್ಲಿ ಈ ಕಾಪಿ ಹೊಡೆಯುವಂತ ಎಲಿಮೆಂಟ್ ಅಥವಾ ಭದ್ರತೆಯ ದೃಷ್ಟಿಯಿಂದ ಎಲಿಮೆಂಟ್ ಏನಾದ್ರು ಇದೆಯಾ ಅಂತ ಏನು ಸಮಸ್ಯೆ ಏನಿದೆ? ನೋಡಿ, ನಾನು ಆಗ್ಲೇ ಪ್ರಾರಂಭದಲ್ಲಿ ಹೇಳಿದೆ, ಇದು ಡಿಜಿಟಲ್ ಯುಗ. ಹೌದಪ್ಪ. ಡಿಜಿಟಲ್ ಯುಗದಲ್ಲಿ ಇವರಿಗೆ ಅದನ್ನು ರೇಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಇವರು ಜನ ಸರಿ ಇಲ್ಲ. ಇವರಲ್ಲಿ ಆ ಒಂದು ಎಂತ ಹೇಳ್ತಾರೆ, ಅದಕ್ಕೆ ಬೇಕಾದಂತ ಸಲಕರಣೆಗಳು ಅಥವಾ ಅವರಲ್ಲಿ ಆ ಜ್ಞಾನ ಇಲ್ಲ ಅಂತ ಲೆಕ್ಕ. ಓಕೆ, ರೈಟ್. ಜ್ಞಾನ ಇಲ್ಲ ಆತರ ಅಲ್ಲ ನಿತಿನ್. yes ಈಗ ನಾವು ಅದು ತಂತು ಎನ್ನುವಂಥದ್ದು ನೂಲಿನಿಂದ ಮಾಡಿದ್ದು. ಈಗ ಬಟ್ಟೆ, ನಮ್ಮ ಪ್ಯಾಂಟ್ ಶರ್ಟ್ ಇರ್ಬೋದು, ಒಳಗಿನ ಬನಿಯಾನ್ ಇರ್ಬೋದು, ಅದು ಎಲ್ಲ ವರ್ಣ ತಂತುಗಳು ಅದರಿಂದ ಮಾಡಿದ್ದು. ಅಂದ್ರೆ ನೀವು ಬನಿಯಾನಿಗಿಂತ ಮೂರೆಳೆ ನೂಲು ಇರುವಂತದ್ದು ಜನಿವಾರದಲ್ಲಿ. ಮದುವೆ ಆದವರಿಗೆ ಮಾತ್ರ 6 ಇರ್ತದೆ, ಅಥವಾ ಅದಕ್ಕಿಂತ ದೊಡ್ಡ ಪುರೋಹಿತರಿಗೆ ಜಾಸ್ತಿ ಹಾಕೊಳ್ತಾರೆ. ಅಂದ್ರೆ ಇದು ಸ್ಪಷ್ಟವಾಗಿ ನಾನು ನೋಡಿದಾಗೆ ಇದು ಒಳಗಿನ ಬನಿಯಾನ್ ಅದಕ್ಕಿಂತ ದೊಡ್ಡದಾಗಿ ಆವರಿಸಿಕೊಂಡಿರ್ತದೆ ಮೈಯನ್ನ. ಹಾಗಾದ್ರೆ ಇವರು ಮಹಿಳೆಯರು ಬೇರೆ ಏನೋ ಡ್ರೆಸ್ ಗಳನ್ನ ಒಳಗಡೆ ಹಾಕೊಂಡಿರ್ತಾರೆ. ಅಂದ್ರೆ ಈ ಒಂದು ಮೂರೆಳೆ ಜನಿವಾರವನ್ನ ಇದು ಅಂದ್ರೆ ಇದರ ಅರ್ಥ ಅದನ್ನ ತೇಜೋವಧೆ ಮಾಡಬೇಕು, ಆ ಸಂಸ್ಕೃತಿಯನ್ನ ಅಪಮಾನ ಮಾಡಬೇಕು ಎನ್ನುವಂತ ದುರುದ್ದೇಶ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲದಿದ್ರೆ ಆ ಬನಿಯಾನ್ ಅದಕ್ಕಿಂತ ದೊಡ್ಡದಿದೆ ಒಳಗಡೆ ಹಾಕೊಂಡು, ಅದನ್ನ ಯಾಕೆ ತೆಗಿಲಿಕ್ಕೆ? ಅದಲ್ಲಾದ್ರೆ ಏನೋ ಕವರ್ ಮಾಡ್ತಾರೆ ಅಂತ. ಅದರ ಮೇಲೆ ಬಟ್ಟೆ ಇದೆ, ಬಟ್ಟೆಯನ್ನ ಅಂದ್ರೆ ಅದ್ರ ಬಟ್ಟೆ ತೆಗಿಸ್ಬೇಕು ಇವರು, ಅದು ಕವರ್ ಆಗ್ತದೆ ಅಂತಾರೆ. ಮೂರೆಳೆ ನೂಲನ್ನ ತೆಗೆಯುವುದಕ್ಕಿಂತ ಜಾಸ್ತಿ ಬಟ್ಟೆ ಇದೆ, ಬಟ್ಟೆಯನ್ನು ತೆಗಿಸ್ಬೇಕು, ಪ್ಯಾಂಟ್ ತೆಗಿಸ್ಬೇಕು, ಬೆಲ್ಟ್ ತೆಗಿಸ್ಬೇಕು. ಹಾಗಾದ್ರೆ ಯಾವ್ದು ನೂಲಿರುವಂತ ಎಲ್ಲವನ್ನು ತೆಗೆದ್ರೆ ಮತ್ತೆ ಹೇಗೆ ಎಕ್ಸಾಮ್ ಅನ್ನು ಬರೀಬೇಕು? ಇವರಿಗೆ ಬೇಸಿಕ್ ನಾಲೆಜ್ ಇಲ್ಲ. ಇವರಿಗೆ ಬೇಸಿಕ್ ನಾಲೆಜ್ ಇದೆ. ಇವರ ಉದ್ದೇಶ ಏನ್ ಹೇಳಿದ್ರೆ ಅವಮಾನ ಮಾಡುವಂತದ್ದಷ್ಟೇ. ಹಾಗಾಗಿ ಅದನ್ನು ಜನಿವಾರ ನೋಡಿದ್ರೆ ಆಗದವರು, ಅದರ ಮೇಲೆ ಕೆಟ್ಟ ಭಾವನೆಯನ್ನು ಹೊಂದಿದವರು, ಅಥವಾ ಮೇಲೆ ಇನ್ಸ್ಟ್ರಕ್ಷನ್ ಯಾರೋ ಕೆಟ್ಟ ಭಾವನೆಯಿಂದ ಕೊಟ್ಟಿದ್ದಾರೆ, ಆ ಮನೋಸ್ಥಿತಿಗಳನ್ನ, ಆ ಒಂದು ಷಡ್ಯಂತ್ರವನ್ನ ನಾವು ಭೇದಿಸಬೇಕಾಗ್ತದೆ. ಯಾಕೆ ಅವರಿಗೆ ಇನ್ಸ್ಟ್ರಕ್ಷನ್ ಅನ್ನು ಯಾರು ಕೊಟ್ಟಿದ್ದಾರೆ ಅವರ ಅವರನ್ನ ಅಮಾನತು ಮಾಡ್ಬೇಕು, ಅಂತ ಮನಸ್ಥಿತಿಗಳನ್ನ ಉಚ್ಚಾಟನೆ ಮಾಡ್ಬೇಕು, ಅಂತ ಅವುಗಳಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ. ಅಂದ್ರೆ ಯಜ್ಞೋಪವೀತ ಅಥವಾ ಉಪವೀತ ಎನ್ನುವಂಥದ್ದು ಅದರಲ್ಲಿ ಒಂದು ನಾವು ಸಾಮಾಜಿಕವಾಗಿ ಹೇಳಿದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟದಾದ್ರೆ, ಧಾರ್ಮಿಕವಾಗಿ ಹೇಳಿದ್ರೆ ಅದರಲ್ಲಿ ದೇವರ ಜಪ, ತಪ, ಪೂಜೆ, ಸಂಕಲ್ಪ, ಅದಾದ್ಮೇಲೆ ಅಪಾರ ಕರ್ಮ ಮಾಡುವಾಗ ಬಲಭುಜದ ಮೇಲೆ ಇಟ್ಕೊಂಡು ಹಾಕ್ತಾರೆ, ಅಂದ್ರೆ ಚೇಂಜ್ ಮಾಡ್ತಾರೆ ಜನಿವಾರದ ಸ್ಥಿತಿಯನ್ನ. ಅದಾದ್ಮೇಲೆ ಮಾಮೂಲು ಪರ ಅಂದ್ರೆ ಷೋಡಶ ಸಂಸ್ಕಾರ ಅಂತ ಇರ್ತದೆ, ಅದು ಸತ್ತ ಮೇಲೆ ಮಾಡುವಂತ ಸಂಸ್ಕಾರಗಳು. ಅದಾದ್ಮೇಲೆ ಜೀವಂತ ಇರುವಂತ ಮಾಡುವಂತ ಸಂಸ್ಕಾರಗಳು. ಜೀವಂತ ಇರುವ ಅವರಿಗೆ ಮಾಡುವಾಗ ಎಡ ಭುಜದ ಮೇಲೆ ಇರ್ತದೆ. ಆಮೇಲೆ ಮಾಲಾಕಾರವಾಗಿ ಬಳಸ್ತಾರೆ. ಆಮೇಲೆ ಈ ಅಶೌಚ ಎಲ್ಲಕ್ಕೆ ಹೋಗುವಾಗ ಕಿವಿಯ ಮೇಲೆ ಇಟ್ಕೊಳ್ತಾರೆ. ಅಂದ್ರೆ ಅದನ್ನ ಜನಿವಾರದ ಸ್ಥಿತಿಯನ್ನ ಬದಲಾಯಿಸ್ಕೊಳ್ಬಹುದು. ಅಂದ್ರೆ ಅದು ಧಾರ್ಮಿಕ ಶ್ರದ್ಧೆ, ಸಂಸ್ಕಾರಕ್ಕೆ ಸಂಬಂಧಪಟ್ಟಿಗೆ ಅದಕ್ಕೆಲ್ಲ ನಿರ್ದೇಶನಗಳಿದೆ. ಜನಿವಾರ ಹಾಕುವಾಗ ಯಾವ ರೀತಿ ಹಾಕಬೇಕು, ಯಾವ ರೀತಿ ಮಂತ್ರಗಳನ್ನು ಹೇಳಬೇಕು, ಹೇಗೆ ಇಟ್ಕೊಳ್ಬೇಕು, ಜನಿವಾರವನ್ನ ತೆಗೆಯುವಾಗ ಕೂಡ ಯಾವ ರೀತಿ ತೆಗಿಬೇಕು, ಹೇಗೆ ಕಟ್ ಮಾಡಬೇಕು, ಅಥವಾ ಅದನ್ನ ವರ್ಣತಂತುವನ್ನ ತುಂಡರಿಸಬೇಕು, ಎಷ್ಟು ಸಮಯಕ್ಕೆ ತೆಗಿಬೇಕು, ಎಲ್ಲವೂ ಸ್ಪಷ್ಟ ನಿರ್ದೇಶನ ಇದೆ. ಜಾತ ಶೌಚಗಳ ಸಂದರ್ಭದಲ್ಲೂ ಕೂಡ ಆ ಯಜ್ಞೋಪವೀತವನ್ನ ಬದಲಾಯಿಸಬೇಕು. ಎಲ್ಲದಕ್ಕೂ ಕೂಡ ಅದರಲ್ಲಿ ಕಟ್ಟುಪಾಡಿಗಿರ್ತದೆ. ಹಾಗಾಗಿ ಇದು ಶೈಕ್ಷಣಿಕವಾಗಿಯೂ ಇದು ಇರ್ತದೆ, ಧಾರ್ಮಿಕವಾಗಿ ಕಟ್ಟುಪಾಡಾಗಿ ಇದು ಆಚರಣೆ ಮಾಡೋದ್ರಿಂದ ಇದು ಧಾರ್ಮಿಕ ನಂಬಿಕೆಗಳಿಗೂ ಕೂಡ ಘಾಸಿ ಮಾಡ್ತಾ ಇರೋದ್ರಿಂದ ಇದನ್ನ ಕೇಸನ್ನ ಪ್ರಬಲವಾಗಿ ಒಂದು ಧಾರ್ಮಿಕ ನಂಬಿಕೆಗೆ ಘಾಸಿ ಮಾಡುವಂತ ಕೇಸ್ ಇದು ಪ್ರಕರಣವನ್ನು ಕೂಡ ದಾಖಲಿಸಿ ಇನ್ನು ಮುಂದೆ ಈ ರೀತಿ ಆಗದಂತೆ ಈ ಶಿಕ್ಷಣ ಸುತ್ತೋಲೆಗಳಲ್ಲಿ, ನಿಯಮಗಳಲ್ಲಿ, ಇವನ್ ಕಾನೂನುಗಳಲ್ಲಿ ಕೂಡ ಬದಲಾವಣೆಯನ್ನ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಬರ್ತೇನೆ ಸರ್. ಎಸ್ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ಲೈನಲ್ಲಿ ಇದ್ದೀರಿ? ಕರೆ ಸೌಂಡ್ ಕೇಳ್ತಾ ಇದೆಯಾ ಸರ್? ಓಕೆ, ಲೈನಲ್ಲಿ ಡಿಸ್ಟರ್ಬೆನ್ಸ್ ಇದೆ, ದಯಮಾಡಿ ಕಟ್ ಮಾಡಿ. ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ ಆಗುತ್ತೆ. ಯಾಕೆಂದರೆ ಬಹಳಷ್ಟು ಕರೆಗಳಿದೆ, ಬಹಳಷ್ಟು ವಿಚಾರಗಳನ್ನು ನಾನು ಚರ್ಚೆ ಮಾಡಬೇಕು. ಇವೆಲ್ಲದರ ಜೊತೆಗೆ ಇಲ್ಲಿ ನಂದನ್ ಅವರು, ಅವರ ತಂದೆಯವರು ಕೂಡ ಈ ಒಂದು ವಿಚಾರದ ಬಗ್ಗೆ ಅವರ ಬೇಸರವನ್ನು, ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮತ್ತೊಬ್ಬ ವಿದ್ಯಾರ್ಥಿಗೂ ಕೂಡ ಎಕ್ಸಾಮ್ ಹಾಲಲ್ಲಿ ಬರೀಲಿಕ್ಕೆ ಬಹಳಷ್ಟು ಕಷ್ಟ ಆಗಿದೆ, ಬ್ಯಾನ್ ಮಾಡಿದ್ದಾರೆ. ಸೊ ಅವರು ಏನು ಹೇಳಿದ್ದಾರೆ ಆ ಬಗ್ಗೆ ಕೂಡ ದೃಶ್ಯಾವಳಿ ಬರ್ತಾ ಇದೆ, ನೋಡ್ಕೊಂಬನ್ನಿ.
मैं सुचिव्रत कुलकर्णी। मेरा मैथ्स पेपर सीईटी पेपर था 17 तारीख के दिन। मैं 10:30 को पेपर था। मैं 10 o'clock पे सेंटर में था। कॉलेज मैनेजमेंट वालों ने और सर ने मुझे चेक किया। ये नॉर्मल ऐसा शनिवार ये देखा, उन्होंने निकाल के बोला ये कट करके आओ, नहीं तो निकाल के साइड में रख के आओ, तभी हम सेंटर और एग्ज़ाम हॉल तक अलाउ करेंगे। मैंने बोला ऐसा हमारे ग्रामीण समाज में ऐसा नहीं कर सकते, हमारे पद्धति रूल्स के खिलाफ है, मैं ऐसा कट नहीं कर सकता हूँ या फिर निकाल भी नहीं सकता हूँ। मेरे पापा ने ऐसा करने से मना किया है और हम कर भी नहीं सकते ऐसे ये। इसके लिए मैंने कितने मिन्नतें और रिक्वेस्ट की उनसे। 45 मिनट्स तक वही खड़ा रहा। मैं उनको रिक्वेस्ट की, एग्ज़ाम का टाइम निकल गया, उन्होंने मुझे एग्ज़ाम हॉल में एंटर नहीं करने दिया। 10:45 तक मैं उधर ही खड़ा रहा। वो लोग अंदर चले गए। अब कोई ऑप्शन ना दिखने के कारण मैं घर पे आ गया। मैं कॉलेज से घर पे आया। घर पे आके मेरी मदर को फ़ोन किया मैंने। अब क्या सोच रहे थे आप? मना किया ना ऐसे कट करना, आप उनको क्या रिप्लाई दिया? मैंने बोला मैं ऐसे कट नहीं कर सकता हूँ, ऐसे हमारे ब्राह्मण्स में से कट नहीं कर सकते, हमारे रूल्स और पद्धति के खिलाफ है ऐसे कट करके, नहीं तो साइड में निकाल के ये करना है। जब से मैंने ये धारण किया ऐसे कभी भी ये लाइफ टाइम में नहीं निकाल सकते। अगर कुछ ग्रहण आया तब भी कुछ ये आया तब भी हम निकाल सकते हैं, ऐसे निकाल के दो कट नहीं कर सकते बोल के बोला मैं उनको। इसको क्या बोला हूँ आपको? जनिवार को क्या बोल के बोला? पहले तो उन्होंने कहा कि ये धागा निकाल के आओ। मैंने बोला ये धागा नहीं है सर, ये हमारे ब्राह्मण समाज में इसे जनिवार कहते हैं। इसे पूजा जब हम कुछ स्टेज में ये करते हैं, हमारे संस्कारों में से एक है ये, हम इसे जनिवार कहते हैं और इसे धागे के जैसा हम नहीं निकाल सकते। मैंने उनसे बोला ऐसा। सीईटी एग्जाम लिखने वाले थे, अभी आगे विजन क्या था? अब क्या बनने वाले, क्या बनने का एग्जाम? मैंने सोचा अच्छा रैंक लाके कहीं तो गवर्नमेंट इंजीनियरिंग कॉलेज करना सोचा था, लेकिन ये मैथ्स का पेपर ही निकल गया। अभी डिमांड क्या है? मेरा डिमांड ये अगर गवर्नमेंट फ्री सीट दिए तो अच्छा है, नहीं तो री एग्जाम तो कराना सर, या तो गवर्नमेंट सीट देना सर। नीट एग्जाम में कैसा प्रिपरेशन? हाँ सर, और अभी 14 दिन में नीट का पेपर है सर, 4 मई को। नीट का भी फुल प्रिपरेशन चल रहा था सर। 2 दिन में ये सब ये हुआ सर। मेरा डिस्टर्ब हो गया, मेरा प्रिपरेशन रुक गया। मेरे को समझ में नहीं आ रहा क्या करना क्या नहीं, मेरा ब्लैंक हो गया सर। ಈ ಹುಡುಗ ಆತನ ಪರೀಕ್ಷೆಯಿಂದ ವಂಚಿತರಾಗಿರುವಂಥದ್ದು, ಅಂದರೆ ಗಣಿತ ಪರೀಕ್ಷೆಯಿಂದ ವಂಚಿತರಾಗಿರುವಂತಹ ಹುಡುಗ ನೋಡಿ, ಆ ಮುಖದಲ್ಲಿ ಎಷ್ಟು ಅಮಾಯಕತೆ ಇದೆ, ಮುಗ್ಧತೆ ಇದೆ, ಜೊತೆಗೆ ಆ ಒಂದು ಧಾರ್ಮಿಕ ನಂಬಿಕೆಯನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ಹುಡುಗ ತೆಗೆದುಕೊಂಡಿದ್ದ ನಿರ್ಧಾರ ಇದು. ತಮ್ಗಳಿಗೆ ಶಿಕ್ಷಣ ಮುಖ್ಯವೋ ಅಥವಾ ಧರ್ಮ ಮುಖ್ಯವೋ ಅಥವಾ ಜನಿವಾರ ಮುಖ್ಯವೋ ಅನ್ನುವಂಥ ಪ್ರಶ್ನೆಯನ್ನು ಕೇಳುವವರಿಗೆ ಮನಸ್ಸಲ್ಲಿ, ಮುಖದಲ್ಲಿ ಅಥವಾ ಅವರ ವಿಚಾರದಲ್ಲಿ ಯಾವುದೇ ರೀತಿಯ ಆ ವಿಚಾರಗಳಿಲ್ಲ. ಆದರೆ ಒಂದು ನೇರವಾಗಿ ಆತ ಹೇಳಿದ, ಜೀವನ ಪರ್ಯಂತ ನಾವುಗಳು ಇದನ್ನು ಹಾಕಬೇಕು, ಒಂದ್ಸಲ ಹಾಕಿದ ಮೇಲೆ ಯಾವುದೋ ಒಂದು ಸಂದರ್ಭಗಳಲ್ಲಿ ಗ್ರಹಣ ಕಾಲಘಟ್ಟದಲ್ಲಿ ಅಥವಾ ಇತರ ಕಾಲಘಟ್ಟಗಳಲ್ಲಿ ಇದನ್ನು ಬದಲಾವಣೆ ಮಾಡಬೇಕು ವರ್ಷಕ್ಕೊಂದ್ಸಲ. ಹಾಗೆ ನೇರವಾಗಿ ಆ ವಿದ್ಯಾರ್ಥಿ ರಿಕ್ವೆಸ್ಟನ್ನು ಕೂಡ ಮಾಡ್ತಾರೆ. ಯಾಕೆಂದರೆ ನಾನು ಇದನ್ನು ತೆಗಿಯೋಕ್ಕಾಗಲ್ಲ ಅಂತ ಬಂದಾಗ, ಇಲ್ಲ ನಾನು ಕಟ್ ಮಾಡಲೇಬೇಕು ಅನ್ನೋಂಥ ನಿಟ್ಟಿನಲ್ಲಿ ಹಠವನ್ನು ತೋರಿಸ್ತಾರೆ ಅಂತ ಬಂದಾಗ, ಇದು ಡೈರೆಕ್ಟ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರಾ, ಡೈರೆಕ್ಟ್ಲಿ ಟಾರ್ಗೆಟ್ ಆಗ್ತಾ ಇದೆಯಾ? ಕಸದ ಬುಟ್ಟಿಗೂ ಕೂಡ ಹಾಕ್ತಾರೆ, ಕತ್ತರಿಯಿಂದ ತಂದು ಕಟ್ ಮಾಡ್ತಾರೆ ಅಂತ ಬಂದಾಗ, ಇವೆಲ್ಲದರ ಜೊತೆಗೆ ಮತ್ತೊಬ್ಬ ವಿದ್ಯಾರ್ಥಿಯ ತಂದೆ ಮಾತಾಡಿದ್ದಾರೆ, ಅವರ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ನೋಡ್ಕೊಂಬನ್ನಿ. ಹೇಳಿದ ಆಗಿಂದಾಗ ಹೋಗಿ ಅವನೇನು ಹಿಡಿದು ಹೊಡಿತಿದ್ನೋ ನನಗೂ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಅಷ್ಟು ಆಕ್ರೋಶ, ಯಾಕಂದ್ರೆ ನಾವು ಯಾರ ಮೇಲೂ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಮೇಲೆ, ನಮ್ಮ ಸಂಸ್ಕೃತಿ ಮೇಲೆ ಅಟ್ಯಾಕ್ ಮಾಡಿದ್ಕೊಂಡು ನಮಗೆ ಭಾಳ ನೋವಾಗ್ತದೆ. ನಮ್ಮ ಜನಿವಾರ ತಂಟೆಗೆ ಬರ್ತಾನೆ, ನಾವೇನು ಹೇಳೋಣ? ಜನವರ ಏನು ಮಾಡಿದೆ ಇವ್ರಿಗೆ? ಜನವರದಾಗ ಏನು ಡಿವೈಸ್ ಇಟ್ಕೊಳಕ್ಕೆ ಬರ್ತದೆ? ಅದರಿಂದ ಏನು ಲುಕ್ಸಾನ ಅದ ನಮ್ಮ ಮಂದಿಗೆ? ಯಾಕೆ ನಮ್ಮ ಸಮಾಜಕ್ಕೆ ಹಿಂಗೆ ಮಾಡ್ತಾರೆ ಇವ್ರಿಗೆ ಗೊತ್ತಾಗ. ಈಶ್ವರ್ ಖಂಡ್ರೆ ಈಗಾಗಲೇ ಅವರಿಗೆ ಭರವಸೆ ಕೊಟ್ಟಿದ್ದಾನೆ. ಅವನಿಗೆ ಮ್ಯಾಥಮೆಟಿಕ್ಸ್ ಪೇಪರ್ ಬರಲಿಕ್ಕೆ ಆಗಲಿಲ್ಲ ಅಂದರೆ ಎಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವನ ಆಸಕ್ತಿ ಇತ್ತು ಅಂದರೆ ನಮ್ಮ BKIT ಕಾಲೇಜಿನಲ್ಲಿ ಫ್ರೀ ಎಂಜಿನಿಯರಿಂಗ್ ಸೀಟ್ ಯಾವ್ದು ಬ್ರಾಂಚ್ ಬೇಕೋ ಅದು ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾನೆ.
ಇದೇ ರೀತಿ ಈಶ್ವರ್ ಖಂಡ್ರೆ ಅವರು ಕೂಡ ಸಚಿವರು ಮಾತಾಡಿದ್ದಾರೆ. ಆ ಹುಡುಗನಿಗೆ ಉಚಿತವಾಗಿರುವಂತಹ ಶಿಕ್ಷಣವನ್ನು ಕೊಡ್ತೀನಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಯಾಕಂದ್ರೆ ಆ ಹುಡುಗ ಗಣಿತ ಪರೀಕ್ಷೆಯನ್ನ ಮಿಸ್ ಮಾಡ್ಕೊಂಡಿರುವಂಥದ್ದು CET-ಯಲ್ಲಿ ಈ ಒಂದು ಜನಿವಾರದ ಒಂದು ಜಟಾಪಟಿಯಿಂದ. ಸೊ ಈಶ್ವರ್ ಖಂಡ್ರೆ ಅವರು ಕೂಡ ಮಾತಾಡಿದ್ದಾರೆ. ಜೊತೆಗೆ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್, ಸಂತೋಷ್ ಲಾಡ್ ಅವರು ಕೂಡ ಈ ಬಗ್ಗೆ ಮಾತಾಡಿದ್ದಾರೆ. ಅವರು ಕೂಡ ಈ ಒಂದು ವಿಚಾರದ ಬಗ್ಗೆ, ಈ ಒಂದು ಬೆಳವಣಿಗೆಯ ಬಗ್ಗೆ ಅವರ ಒಂದು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊ ಬನ್ನಿ. ಆ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಗೌರ್ಮೆಂಟ್ ಎಂಪ್ಲಾಯ್ ಇದ್ರೆ ಚೆಕ್ ಮಾಡಿ ನೋಡ್ತೀವಿ, ಆಯ್ತಾ. ಒಂದು ಈ ಸಾರ್ವಜನಿಕ ಅಂತಂದ್ರೆ ಅವನೇನು ಮನಸ್ಥಿತಿ ಸರಿ ಇರ್ಲಿಕ್ಕಿಲ್ಲ. ಅವ್ನು ಇಫ್ ಇಟ್ ಇಸ್ ಅ ಪ್ರೈವೇಟ್, ಹೌ ಕ್ಯಾನ್ ವಿ ಆಕ್ಟ್? ಡೆಫಿನೆಟ್ಲಿ ಇಫ್ ದೇರ್ ರೂಲ್ಸ್ ಅಕಾರ್ಡಿಂಗ್ ದ ರೂಲ್ಸ್ ಅವನಿಗೆ ಏನ್ ಕ್ರಮ ತಗೊಳ್ತೀವಿ. ಇವತ್ತು ನಡೆದಂತಹ ಈ ಘಟನೆ ಖಂಡಿತವಾಗಿಯೂ ಅದು ವಿಷಾದನೀಯ. ರಾಜ್ಯದಲ್ಲಿರುವಂತಹ ಸರ್ಕಾರದ ಪ್ರತಿನಿಧಿಗಳು ಖಂಡಿತವಾಗಿಯೂ ಇದನ್ನು ಗಮನದಲ್ಲಿರಿಸಿಕೊಂಡು ಇದಕ್ಕೆ ತಕ್ಕುದಾದಂತಹ ವ್ಯವಸ್ಥೆಯನ್ನು ಮುಂದೆ ಈ ರೀತಿ ನಡೆಯದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನೋದಾಗಿ ನಮಗೆ ನಂಬಿಕೆ ಇದೆ ಆಡಳಿತದಲ್ಲಿ. ಸಚ್ಚಿದಾನಂದ ಸ್ವಾಮೀಜಿ, ಭಾರತಿ ಸ್ವಾಮೀಜಿ ಅವರು ಕೂಡ ಮಾತಾಡಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ಬಹಳ ಘಟನೆ ನಡೆಬಾರ್ದಿತ್ತು, ಬಹಳಷ್ಟು ಬೇಸರ ತಂದಿದೆ ಅನ್ನುವಂತಹ ವಿಚಾರದಲ್ಲಿ ಎಡೆನೀರು ಮಠದ ಮಠಾಧೀಶರು ಹೇಳಿದ್ದಾರೆ. ಅದರ ಜೊತೆಗೆ ಬಹಳಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಈ ಒಂದು ಘಟನೆಯ ಮೇಲೆ ಯಾಕೆ ಹೀಗಾಯಿತು, ಇಲ್ಲದಂತಹ ಈ ಒಂದು ವಿವಾದ ಯಾಕೆ ಹುಟ್ಟುಕೊಳ್ತು ಅಂತ ಬಂದಾಗ ಬಹುಶಃ ನೇರವಾಗಿ ಡೈರೆಕ್ಟ್ಲಿ ಟಾರ್ಗೆಟ್ ಮಾಡುವಂತಹ ಪ್ರಶ್ನೆಗಳ ನಡುವೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾನು ಕಲ್ಲಮುಂಕೂರು, ಮೂಡಬಿದ್ರಿ ಕಲ್ಲಮುಂಕೂರು ಟೈಲರ್ ಕ್ರಿಶ್ಚಿಯನ್. ನಮಸ್ತೆ ನಮಸ್ತೆ ಸರ್, ಮಾತಾಡಿ ಸರ್. ಅಲ್ಲ, ಅದು ಈ ಜನಿಯರದ ವಿಷಯ ಕೇಳಿ ತುಂಬಾ ಬೇಸರ ಆಯಿತು. ಓಕೆ, ಅದ್ರಲ್ಲಿ ಪವಿತ್ರ ಬೇರೆ ಯಾವುದರಲ್ಲಿ ಇಲ್ಲ. ಆ ಬ್ರಾಹ್ಮಣರಿದ್ರೆ ನಮ್ಮ ಊರಿನಲ್ಲಿ ತುಂಬಾ ಬ್ರಾಹ್ಮಣರಿದ್ದಾರೆ. ನಾವು ಅವ್ರು ಎಷ್ಟು ಸಣ್ಣದಿದ್ರೆ ಬಹುವಚನದಲ್ಲಿ ಮಾತಾಡ್ತೇವೆ. ಅವ್ರಿಗೆ ಯಾಕೆಂತ ಹೇಳಿದ್ರೆ ಅವ್ರಿಗೆ ಆ ತರ ಇದೆ. ಅವರು ಪವಿತ್ರ ದೇವಸ್ಥಾನದಲ್ಲಿ ಅವರೊಂದು ನಮ್ಮ ಗುರುಗಳ ಹಾಗೇನೆ ಅವರು ಒಂದು ಬ್ರಾಹ್ಮಣರು. ಅವರಿಗೆ ಜನಿಯರದಲ್ಲಿ ಇದ್ದ ಮಾನ್ಯತೆ ಬೇರೆ ಯಾವುದರಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ನಮ್ದ್ರಲ್ಲಿ ನಮ್ದ್ರಲ್ಲಿ ಕ್ರಿಶ್ಚಿಯನ್ ನಾವು ಕ್ರಿಸ್ತ ಪ್ರಸಾದ ತಗೊಳ್ತೇವೆ. ಅವಾಗ ನಮ್ಗೆ ಒಂದು ಇದು ಕೊಡ್ತಾರೆ. ಅದನ್ನು ನಮ್ಗೆ ಯಾವ ಎಕ್ಸಾಮ್ ನಲ್ಲಿ ಹಾಗೆ ತೆಗಿಲಿಕ್ಕೆ ಹೇಳಿದ್ರೆ ನಮ್ಗೂ ತೆಗಿಲಿಕ್ಕೆ ಆಗುದಿಲ್ಲ. ದೇವರು ಅದರಲ್ಲಿ ಇದ್ದಾರೆ, ನಾವು ಅವ್ರಿಗೆ ಇದ್ದಾರೆ ಅಂತೇಳಿ ನಮ್ಗೆ ಪವಿತ್ರ ತೋರಿಸ್ತದೆ. ಹಾಗೆ ಆ ಜನಿಯರಕ್ಕೂ ಪವಿತ್ರತೆ ಇದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ನಿಜ. ಅಂತ ಇರುವಾಗ ಆ ಬ್ರಾಹ್ಮಣ ಹುಡುಗನಿಗೆ ಒಂದು ಎಕ್ಸಾಮಿಗೆ CET ಎಕ್ಸಾಮಿಗೆ ಆ ತರ ಬರುವಾಗ ಹೇಗೆ ಆಯ್ತು ಅಂತ ಹೇಳಿದ್ರೆ ನಮ್ಗೇನೆ ಬೇಸರ ಆಗ್ತದೆ ಅಲ್ವಾ? ತಮಗೂ ಕೂಡ ಬಹಳಷ್ಟು ಅಲ್ಲ, ಈ ರೀತಿ ಕಟ್ಟುಪಾಡು ಕೊಟ್ರೆ ತಮಗೂ ಕೂಡ ಬಹಳಷ್ಟು ಕಷ್ಟ ಅಂತ ಹೇಳ್ತೀರಿ. ಯಾಕಂದ್ರೆ ಇದು ನಮ್ಮ ಹೇಳಿ ಸರ್, ಮಾತಾಡಿ. ನಮ್ಗೂ ಜಪಸರ ಇದೆ ನಮ್ಗೆ ಕ್ರಿಶ್ಚಿಯನ್ ಅವರಿಗೆ. ಅದನ್ನು ನಮ್ಗೆ ಎಕ್ಸಾಮ್ ನಲ್ಲಿ ಹೋಗಿ ಕಟ್ ಮಾಡ್ಲಿಕ್ಕೆ ಹೇಳಿದ್ರೆ ನಾವು ಎಕ್ಸಾಮ್ ಆಗಿ ಕೂತು ಒಳ್ಳದೆ ಜಪಸರ ಬಿಡ್ಲಿಕ್ಕೆ ನಾವು ತಯಾರಿಲ್ಲ ಅಲ್ವಾ? ನಿಜ. ಯಾಕಂದ್ರೆ ಆ ಮಾತು ಬರಬಾರ್ದು. ಅದ್ರ ಮೇಲೆ ಬನಿಯನ್ ಹಾಕ್ತಾರೆ, ಶರ್ಟ್ ಹಾಕ್ತಾರೆ, ಅದನ್ನು ತೆಗಿಸ್ಲಿ. ಜನಿಯರು ಬೇಕೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇದ್ರೆ ಅವ್ರು ಎಕ್ಸಾಮ್ ಕೂತ್ಕೊಳ್ಳಿ. ಕರೆಕ್ಟ್ ಕರೆಕ್ಟ್, 100ಕ್ಕೆ 100 ಇದು ತೆಗಿಸ್ಲಿ, ಅಲ್ಲಿ ಜನಿಯರು ತೆಗಿಸ್ಬಾರ್ದು ಅಲ್ವಾ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ನಿಜ. ಎಸ್ ಸರ್, ಇಲ್ಲ, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ತಾವೊಂದು ಕ್ರೈಸ್ತ ಸಹೋದರರಾಗಿ ತಮ್ಮ ಒಂದು ಮಾತನ್ನ ಹೇಳಿದಿರಿ. ಯಾಕಂದ್ರೆ ಧಾರ್ಮಿಕ ನಂಬಿಕೆಗಳು ಅಂತ ಬಂದಾಗ ಹೌದಪ್ಪ, ಅಲ್ಲ ನೋಡಿ, ಹುಟ್ಟಿನಿಂದ ನಾವು ಬೆಳೆದುಕೊಂಡು ಬರ್ತೀವಿ. ನಮ್ಮ ಧಾರ್ಮಿಕತೆ ಅನ್ನುವಂಥದ್ದು ಹುಟ್ಟಿನಿಂದ ಚಿಕ್ಕಂದಿನಿಂದ ನಮಗೆ ಪ್ರಥಮವಾಗಿ ಕಲಿಸುವಂತಹ ಮನೆಯ ಶಿಕ್ಷಣ, ಆ ಮನೆಯ ಶಿಕ್ಷಣದಲ್ಲಿ ಕಟ್ಟಿದಂತಹ ಜನಿವಾರ, ಜೊತೆಗೆ ತಾವು ಕೂಡ ಹೇಳಿದೆ ತಮ್ಮ ಕ್ರೈಸ್ತರಲ್ಲಿ. ಸೊ ಹಾಗಿದ್ದಾಗ ಯಾರೋ ಒಬ್ರು ಇಲ್ಲಿ ಬಂದು ಕೇಳ್ತಾರೆ, ಶಿಕ್ಷಣ ಮುಖ್ಯವೋ ಅಥವಾ ಜನಿವಾರ ಮುಖ್ಯವೋ ಅನ್ನುವಂಥದ್ದು ಕೇಳ್ತಾರೆ. ಆ ಒಂದು ಮನಸ್ಥಿತಿ ಹೇಗೆ ಸ್ಪಂದಿಸ್ತದೆ ಆ ಸಂದರ್ಭ, ಅಥವಾ ಆ ಒಂದು ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂದ್ರೆ ಇದರಲ್ಲೂ ಕೂಡ ವಿಕೃತಿಯನ್ನು ಹುಡುಕುವಂತ ಮನಸ್ಥಿತಿ ಇದ್ದಾರಲ್ವಾ. ಡೈರೆಕ್ಟ್ಲಿ ಇದು ಒಂದು ಧರ್ಮದ ಮೇಲೆ ಅಥವಾ ಒಂದು ನಂಬಿಕೆಗಳ ಮೇಲೆ ಮಾಡುವಂತಹ ಪ್ರಹಾರ. ಯಾಕಂತ ಬಂದಾಗ ಬಹುಶಃ ನೇರವಾಗಿ ಅವರು ಡಸ್ಟ್ಬಿನ್ ಗಳಿಗೆ ಬಿಸಾಡ್ತಾರೆ ಅಥವಾ ಕತ್ತರಿಯಲ್ಲಿ ಕಟ್ ಮಾಡ್ತಾರೆ ಅಂತ ಬಂದಾಗ ನೇರವಾಗಿ ಬಹುಶಃ ಕೆಲವು ಆರೋಪಗಳಿಗೆ ಸರ್ಕಾರವು ಕೂಡ ಸರಿಯಾಗಿ ಪುಷ್ಟಿ ಕೊಡುತ್ತೆ ಅಂತ ಕಾಣುತ್ತೆ. ಯಾಕಂದ್ರೆ ಒಂದು ಸರ್ಕಾರದಲ್ಲಿ ಏನೋ ಆಯ್ತು, ಮತ್ತೊಂದು ಸರ್ಕಾರದಲ್ಲಿ ಏನೋ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ಬಹಳಷ್ಟು ದುರತ್ತ ಈ ಒಂದು ಘಟನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಧನ್ಯವಾದಗಳು. ಜೊತೆಗೆ ನಾನು ಈ ಸಂದರ್ಭ CET ಪರೀಕ್ಷೆಯ ಬಗ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಒಂದ್ಸಲ ನೋಡಬೇಕು. ನಿಜವಾಗ್ಲೂ ಕೂಡ CET ವಸ್ತ್ರ ಸಂಹಿತೆ ಏನು ಹೇಳುತ್ತೆ ಅನ್ನುವಂತಹ ವಿಚಾರಗಳ ಬಗ್ಗೆ ನಾವು ನೋಡಿದಾಗ ನೋಡ್ಕೊ ಬನ್ನಿ. ಇದು CET
ವಸ್ತ್ರ ಸಂಹಿತೆ ತಾವು ಗಮನಿಸ್ತಾ ಇರುವಂಥದ್ದು. ಎಸ್, ಒನ್ ಬೈ ಒನ್ ನನಗೆ ಬಹಳಷ್ಟು ಶಾಕಿಂಗ್ ಆಗಿರುವಂಥದ್ದು ಈ ಒಂದು ಬೆಳವಣಿಗೆ, ಏಕಾಏಕಿ ಬೆಳವಣಿಗೆ. ಬಹುಶಃ ನಾವುಗಳು ಅಂದ್ಕೊಂಡ್ವಿ ಏನು CET ಪರೀಕ್ಷೆಯಲ್ಲಿ ಇಂಥ ಹೊಸ ರೂಲ್ಸ್ಗಳನ್ನ ಹಾಕಿದ್ದಾರೆ, ಜನಿವಾರ ಇರಲಿ ಅಥವಾ ಯಾವುದೇ ನೂಲುಗಳಿರಲಿ ಅಥವಾ ಯಾವುದೇ ಹಾರಗಳಿರಲಿ ಅಥವಾ ಯಾವುದೇ ಚೈನ್ಗಳಿರಲಿ ಎಲ್ಲವೂ ಕೂಡ ಬ್ಯಾನ್ ಆಗಿದೆ ಅನ್ನುವಂಥ ನಾವು ಅಂದ್ಕೊಂಡ್ರೆ, CET ವಸ್ತ್ರ ಸಂಹಿತೆ ಏನು ಹೇಳುತ್ತೆ ಅಂತ ಬಂದಾಗ ಪರೀಕ್ಷೆಯ ದಿನ ಪೂರ್ಣ ತೋಳಿನ ಬಟ್ಟೆಯನ್ನು ಧರಿಸುವಂತಿಲ್ಲ, ಪೂರ್ಣ ತೋಳಿನ ಬಟ್ಟೆಯನ್ನು CET ಪರೀಕ್ಷೆಗೆ ಧರಿಸುವಂತಿಲ್ಲ. ಇದು ಪುರುಷರ ವಸ್ತ್ರ ಸಂಹಿತೆಯ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು. ಇಲ್ಲಿ ಎಲ್ಲಾದರೂ ಜನಿವಾರದ ಬಗ್ಗೆ ಮೆನ್ಷನ್ ಇದೆಯಾ ಅನ್ನುವಂಥದ್ದು ನನ್ನ ಕುತೂಹಲ. ದ್ಯಾಟ್ಸ್ ವೈ. ಜೊತೆಗೆ ಕಾಲರ್ ರಹಿತ ನಾರ್ಮಲ್ ಶರ್ಟ್ ಹಾಕಬೇಕು, ಟಿ ಶರ್ಟ್ಗೆ ಆದ್ಯತೆ, ಅಂದರೆ ಕಾಲರ್ ಇರಬಾರ್ದು ಶರ್ಟಿಗೆ, ನಾರ್ಮಲ್ ಶರ್ಟನ್ನು ಹಾಕಬೇಕು, ಜೊತೆಗೆ ಟಿ ಶರ್ಟ್ಗೆ ಆದ್ಯತೆ, ಅಂದರೆ ಅದಕ್ಕೆ ಕಾಲರ್ ಇರಲ್ಲ. ಸೊ ಹಾಗಿದ್ದಾಗ ಟಿ ಶರ್ಟ್ ಹಾಕಿದರೆ ಓಕೆ, ಚೆನ್ನಾಗಿರುತ್ತೆ ಒಂದು ಹಂತಕ್ಕೆ ಅನ್ನುವಂಥದ್ದು. ಇದು ಪುರುಷರ ವಸ್ತ್ರ ಸಂಹಿತೆ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು. ವಿಲ್ಸಿ ಜನಿವಾರದ ಬಗ್ಗೆ ಏನಾದರೂ ಮೆನ್ಷನ್ ಇದೆಯಾ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಕೊಟ್ಟಿರುವಂತಹ ನೆಕ್ಸ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಪ್ಯಾಂಟ್ ಮತ್ತು ಸರಳ ಪ್ಯಾಂಟನ್ನು ಧರಿಸಬೇಕು. ಜೇಬು ಕಡಿಮೆ ಇರುವಂತಹ ಪ್ಯಾಂಟ್, ನಾನು ಆಗಲೇ ಹೇಳಿದಾಗೆ ಜೇಬು ಭಾಳಷ್ಟು ಕಡಿಮೆ ಇರಬೇಕು. ಈಗ ಕಾರ್ಗೋ ಪ್ಯಾಂಟ್ಗಳನ್ನು ಇರುತ್ತೆ, ಅದರಲ್ಲಿ ಜೇಬುಗಳು ಭಾಳಷ್ಟು ಇರುತ್ತೆ, ಒಳಗಿಂದ ಜೇಬುಗಳು. ಸೊ ಇಂತಹ ಸರಳ ಪ್ಯಾಂಟನ್ನು ಧರಿಸಬೇಕು, ಅಂದರೆ ಜೇಬು ಕಡಿಮೆ ಇರುವಂತಹ ಸರಳ ಪ್ಯಾಂಟನ್ನು ಧರಿಸಬೇಕು. ಇದು ಪುರುಷರ ವಸ್ತ್ರ ಸಂಹಿತೆಯ ಬಗ್ಗೆ ನಾನು ಹೇಳ್ತಾ ಇರೋಂಥದ್ದು. ಆಗಲೇ ಹೇಳಿದೆ ನಾನು ಈ ಒಂದು ವಿಚಾರವನ್ನು. ಕುರ್ತಾ ಅಥವಾ ಪೈಜಾಮ ಅಥವಾ ಜೀನ್ಸ್ ಪ್ಯಾಂಟನ್ನು ಧರಿಸುವಂತಹ ಅವಕಾಶ ಇಲ್ಲ. ಉದ್ದನೆಯಾಗಿರುವಂತಹ ಕುರ್ತಾವನ್ನು, ಪೈಜಾಮವನ್ನು, ಜೀನ್ಸ್ ಪ್ಯಾಂಟನ್ನು CET ಪರೀಕ್ಷೆಗೆ ಪುರುಷರು ಧರಿಸುವಂತಿಲ್ಲ. ಇದೆಲ್ಲವೂ ಕೂಡ ಪರೀಕ್ಷಾ ಹಾಲ್ ಒಳಗಡೆ, ಜೊತೆಗೆ ಶೂ ಅನ್ನು ಧರಿಸುವ ಕೂಡ ಹಾಗಿಲ್ಲ, ಶೂ ಧರಿಸುವ ಕೂಡ ಹಾಗಿಲ್ಲ. ಪರೀಕ್ಷಾ ಹಾಲ್ನ ಒಳಗಡೆ CET ಪರೀಕ್ಷೆ ನಡೀತಾ ಇರುವಂಥ ಸಂದರ್ಭ ಶೂ ಕೂಡ ಹಾಕ್ಲಿಕ್ಕಿಲ್ಲ. ಜೊತೆಗೆ ಕುತ್ತಿಗೆ ಸುತ್ತ ಯಾವುದೇ ಲೋಹದ ಆಭರಣ ಧರಿಸುವ ಹಾಗಿಲ್ಲ. ಲೋಹದ ಆಭರಣವನ್ನು ಕುತ್ತಿಗೆ ಸುತ್ತ ಯಾರು ಕೂಡ ಧರಿಸುವಂತಿಲ್ಲ. ಇದು ಪುರುಷರ ವಸ್ತ್ರ ಸಂಹಿತೆ, CETಯಲ್ಲಿ ಪುರುಷರು ಪಾಲಿಸಬೇಕಾಗಿರುವಂತಹ ವಸ್ತ್ರ ಸಂಹಿತೆಯ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು. ಯಾಕೆಂದರೆ ನಾನು ಹೇಳ್ತಾ ಇಲ್ಲ, ಅಂದರೆ CET ಪರೀಕ್ಷೆಯ ವಸ್ತ್ರ ಸಂಹಿತೆ ಈ ರೀತಿ ಇದೆ. ಅದೇ ರೀತಿ ಹುಡುಗಿಯರ ಬಗ್ಗೆ, ಅಂದರೆ ಮಹಿಳೆಯರ ವಸ್ತ್ರ ಸಂಹಿತೆಯ ಬಗ್ಗೆ ನಾವು ಹೇಳೋದಾದರೆ, ಕಿವಿಯೋಲೆ ಕಡಗ ಧರಿಸುವ ಹಾಗಿಲ್ಲ, ಕಿವಿಯೋಲೆ ಕಡಗವನ್ನು ಧರಿಸುವ ಹಾಗಿಲ್ಲ. ದ ನೆಕ್ಸ್ಟ್ ಒನ್, ಎಸ್, ಮಹಿಳೆಯರ ವಸ್ತ್ರ ಸಂಹಿತೆಯ ಬಗ್ಗೆ, ಮಹಿಳಾ ಅಭ್ಯರ್ಥಿಗಳು ವಿಸ್ತಾರವಾದ ಕಸೂತಿ ಹೂ ಬಟನ್ ಹೊಂದಿರುವ ಬಟ್ಟೆ ಧರಿಸುವುದು ನಿಷೇಧ. ಮಹಿಳೆಯರ ವಸ್ತ್ರ ಸಂಹಿತೆಯ ಪ್ರಕಾರ ಮಹಿಳಾ ಅಭ್ಯರ್ಥಿಗಳು ವಿಸ್ತಾರವಾದ ಕಸೂತಿ ಹೂ ಬಟನ್ ಹೊಂದಿರುವಂತಹ ಬಟ್ಟೆ ಧರಿಸುವುದು ನಿಷೇಧ. ಜೊತೆಗೆ ಪರೀಕ್ಷೆ ದಿನ ಪೂರ್ಣ ತೋಳಿನ ಬಟ್ಟೆಯನ್ನು, ಜೀನ್ಸನ್ನು ಧರಿಸಬಾರದು. ಸೇಮ್ ವೇ ಮಹಿಳೆಯರಿಗೂ ಕೂಡ ಅನ್ವಯ ಆಗುತ್ತೆ. ಬದಲಾಗಿ ಅರ್ಧ ತೋಳಿನ ಬಟ್ಟೆ, ಮುಜುಗರ ಆಗದಿರುವಂತಹ ಬಟ್ಟೆ ಧರಿಸಬೇಕು. ಅಂದರೆ ಅರ್ಧ ತೋಳಿನ ಬಟ್ಟೆ ಅಂತ ಬಂದಾಗ ಅಲ್ಲಿ ಯಾವುದೇ ರೀತಿಯ ಮುಜುಗರ ಆಗಬಾರ್ದು, ಅಂತಹ ಬಟ್ಟೆಯನ್ನು ಧರಿಸಬೇಕು. ದಪ್ಪ ಹೀಲ್ಸ್ ಬಳಸುವುದು ನಿಷೇಧ. ಇದು ಮಹಿಳೆಯರ ವಸ್ತ್ರ ಸಂಹಿತೆಯ ಬಗ್ಗೆ. ದಪ್ಪವಾದ ಶೂ, ದಪ್ಪವಾದ ಚಪ್ಪಲಿಯನ್ನು ಧರಿಸುವಂತಿಲ್ಲ. ಅತಿ ತೆಳುವಾದ ಶೂ, ಅತಿ ತೆಳುವಾದ ಚಪ್ಪಲಿಯು ಕೂಡ ನಿಷೇಧ ಮಹಿಳೆಯರ ವಸ್ತ್ರ ಸಂಹಿತೆಯ ಪ್ರಕಾರ. ಮಹಿಳಾ ಅಭ್ಯರ್ಥಿಗಳು ಯಾವುದೇ ರೀತಿಯ ಲೋಹದ ಆಭರಣ ಧರಿಸುವುದು ಕೂಡ ನಿಷೇಧ ಆಗುತ್ತೆ. ಹೀಗೆ ಕಿವಿಯೋಲೆ, ಉಂಗುರ ಧರಿಸುವ ಹಾಗಿಲ್ಲ. ಇದು ಮಹಿಳೆಯರ ವಸ್ತ್ರ ಸಂಹಿತೆ. ಸೊ ಹಾಗಿದ್ದಾಗ ಇದು CETಯ ವಸ್ತ್ರ ಸಂಹಿತೆ. ನಾವು ಎಲ್ಲೂ ಕೂಡ ಹುಡುಕಾಡಿದ್ರು ಕೂಡ
ಅಲ್ಲಿ ಯಾವುದೇ ರೀತಿಯ ಜನಿವಾರದ ಬಗ್ಗೆ ಮೆನ್ಷನ್ ಇಲ್ವೇ ಇಲ್ಲ. ಯಾಕಂದ್ರೆ ಜನಿವಾರವನ್ನಂದ್ರೆ ಜನಿವಾರ ಏಕಾಏಕಿ ಈ ಒಂದು ವಿಚಾರ ಭುಗಿಲೇಳುತ್ತೆ ಅಂತ ಬಂದಾಗ ಬಹುಶಃ ರೀತಿಯಲ್ಲಿ ಜನಿವಾರವನ್ನ ಹಾಕಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಆಜ್ಞೆಯನ್ನು ಕೊಟ್ಟಿದ್ದ ಇಲ್ಲ, ಅದು ಮೆನ್ಷನ್ ಇಲ್ಲ. ಆದ್ರೂ ಕೂಡ ಜನಿವಾರ ಟಾರ್ಗೆಟ್ ಆಗುತ್ತೆ ಅಂತ ಬಂದಾಗ ಬಂತ ವಿಪರ್ಯಾಸದ ಸಂಗತಿ. ಹಾಗಿದ್ದಾಗ ಲಾಸ್ಟ್ ರಿಯಾಕ್ಷನ್ ನಾನು ಕೇಳ್ತೀನಿ. ಎಸ್ ಸರ್, ಲಾಸ್ಟ್ ರಿಯಾಕ್ಷನ್ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಸ್ ಸರ್, ಜಿತೇಂದ್ರ ಕುಂದೇಶ್ವರ ಸರ್ ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ? ನಾನು ವಿಜಯ ವಿಷ್ಣುಮಯ್ಯ ಅವ್ರ ಜೊತೆ ಹೋಗ್ಬೇಕು. ವಿಜಯ ವಿಷ್ಣುಮಯ್ಯ ಅವರು. ಎಸ್ ವಿಜಯ್ ಸರ್, ಲಾಸ್ಟ್ ರಿಯಾಕ್ಷನ್ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಅಂದ್ರೆ ಡೈರೆಕ್ಟ್ಲಿ ಟಾರ್ಗೆಟ್ ಆಗ್ತಾ ಇದೆ ಅಂತ ಕಾಣುತ್ತೆ. ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಸರ್. ಖಂಡಿತ ಅಲ್ಲ, ಖಂಡಿತ ಕಾಣುತ್ತೆ. ನಾವು ಯಾವತ್ತಿಗೂ ಯಾರನ್ನು ಯಾವ ಜಾತಿ ಭೇದದ ಮೇಲೆ ಮಾಡಬಾರ್ದು. ಅವರ ಆಚರಣೆಗಳು ಸಮಾಜಕ್ಕೆ ಯಾವ ರೀತಿಯಲ್ಲಿ ಅದರ ಪರಿಣಾಮಕಾರಿ, ಅದು ಯಾವ ದುಷ್ಪರಿಣಾಮ ಬೀರದಿದ್ರೆ ಆಚರಣೆ ಮಾಡ್ಲಿಕ್ಕೆ ಬಿಡಬೇಕು. ಯಾವುದೋ ಒಂದು ಜಾತಿಗೆ ಸೇರಿದವ ಅಂತ ಹೇಳಿಕೊಂಡು ಕೂಡ್ಸುದು, ಅವರ ಮಕ್ಕಳನ್ನು ಮಾನಸಿಕವಾಗಿ ಹಿಂಸಿಸುವುದು, ಅವರನ್ನು ಒಂದು ದುಗುಣಕ್ಕೆ ಒಳ ಮಾಡುವುದು, ಇದು ತುಂಬಾ ತಪ್ಪು. ನಾವು ಯಾಕೆ ನಮಗೆ ಯಾಕೆ ಅಂತ ಹೇಳಿಸಿ, ನಾನು 53 ವರ್ಷ ಆಯ್ತು ಈಗ, ನನಗೆ ಎಲ್ಲ ರೀತಿಯಲ್ಲಿ ಪ್ರಬುದ್ಧತೆ ಉಂಟು. ಆದ್ರೆ ಇದನ್ನು ನೋಡ್ತಾ ನನಗೇನು ಇನ್ಸೆಕ್ಯೂರಿಟಿ ಫೀಲಿಂಗ್ ಹೇಳ್ತೇವಲ್ಲ, ಈಗ ನನಗೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಬಂದ ನಂಬಿಕೊಂಡು ನನ್ನ ಹೆಂಡತಿದ್ದಾರೆ, ನನ್ನ ಮಕ್ಕಳಿದ್ದಾರೆ, ಅವ್ರು ಯಾವ ರೀತಿಯಲ್ಲಿ ಸೆಕ್ಯೂರಿಟಿಯಲ್ಲಿ ಬದುಕಲಿಕ್ಕೆ ಆಗ್ತದೆ? ನಾವು ನಿಷ್ಪಕ್ಷಪಾತವಾಗಿರ್ಬೇಕು ಅಂತ ಹೇಳುದು ನಮ್ಮ ನಿರೀಕ್ಷೆ, ನಮಗೆ ಫೇವರ್ ಹೇಳುವಂತದ್ದಲ್ಲ. ಇಂಥ ನಿಟ್ಟಿನಲ್ಲಿ ನಾನು ಹೇಳ್ತೀನಲ್ಲ, ಇದು ಅಮಾನತು ಮಾಡುದಲ್ಲ, ಇದು ಬೇರೆಯವರಿಗೆ ಅವರು ಖಂಡಿತವಾಗಿ ದಸ್ತಗಿರಿ ಆಗ್ತದೆ. he would have been arrested. The persons who are responsible should be filed a criminal case. He should be arrested. ಮತ್ತೆ ಇಂಥ ವಿಷಯಗಳು ಇನ್ನು ರೀತಿಯಲ್ಲಿ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸಮಾಜ ದುರ್ಗತಿಯತ್ತ ನಡಿಲಿಕ್ಕೆ ಸಾಧ್ಯ ಇಲ್ಲ. ನಡಿಬೇಕಾದ್ರೆ ನಾವೆಲ್ಲರೂ ಒಂದೇ. ಅಲ್ಲಿ ನಿಡ್ಡೋಡಿ ಕಲ್ಲಮುಂಡ್ಕನವರು ಒಂದು ಮಾತನ್ನು ಹೇಳಿಕ್ಕೆ ಉಲ್ಲೇಖ ಪಡ್ತೇನೆ. ಆ ಮುಚ್ಚೂರು ನೀರೊಡೆ ನಿಡ್ಡೋಡಿ ಕಲ್ಲಮುಂಡ್ಕವರು ಹಿಂದೂಗಳು ಮತ್ತೆ ಕ್ರಿಶ್ಚಿಯನ್ ಬಾಂಧವರು ಯಾವ ರೀತಿಯಲ್ಲಿ ಜೀವನ ಮಾಡ್ತಾರೆ. ನಾನು ಲಯನ್ಸ್ ಅಲ್ಲಿ ಇದ್ದೇನೆ ಸರ್, ಅಲ್ಲಿ 2 ಕ್ಲಬ್ ಇದೆ ನಮ್ಮದು. ನಾವು ಅದು ನೋಡ್ತಾ ಇದ್ರೆ ಅಲ್ಲಿ ಅಂತ ಹೇಳಿದ್ರೆ ಆ ಕ್ಲಬ್ಗಳು ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಈ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷ ಯಾರೋ ಒಬ್ಬ ಕ್ರಿಶ್ಚಿಯನ್ ಇದು ಯಾವುದೋ ಒಳ್ಳೆ ಹಬ್ಬ ಆದ್ರೆ ಅಲ್ಲಿದ್ದ ಅಧ್ಯಕ್ಷ ಹಿಂದೂ. ಈ ರೀತಿಯಲ್ಲಿ ಅನೋನ್ಯವಾಗಿ ಬಿಟ್ಟು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂತಹ ಉದಾಹರಣೆ ತೆಗೆದುಕೊಂಡು ನಾವು ಪರಸ್ಪರ ಗೌರವಿಸಬೇಕು. ಇನ್ನೊಬ್ಬರ ಭಾವನೆಗಳನ್ನು ಗೌರವಿಸಿದಾಗ ಸಮಾಜ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನನ್ನ ಕಳಕಳಿಯ ವಿನಂತಿ. ಓಕೆ ಸರ್, ಥ್ಯಾಂಕ್ ಯು. ಏನ್ ಗೊತ್ತಾ ಸರ್, ಈಗ ನಾನು ಕೂಡ CET ರೆಗ್ಯುಲೇಷನ್ ಏನು ಅಂತ ಬಂದಾಗ ನೋಡಿದೆ, ವಸ್ತ್ರ ಸಂಹಿತೆಯಲ್ಲಿ ಡ್ರೆಸ್ ಕೋಡ್ ಅಲ್ಲಿ ಇಲ್ವೇ ಇಲ್ಲ, ಜನಿವಾರದ ಬಗ್ಗೆ ಮೆನ್ಷನ್ ಇರಲ್ಲ, ಏನಿಲ್ಲ. ಆದ್ರೂ ಕೂಡ ವೈಟ್ ಟಾರ್ಗೆಟ್ ಆಯ್ತು. ಇದೇ ಶಾಕಿಂಗ್ ನಿಜವಾಗ್ಲೂ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಅದೇ ರೀತಿ ನಮ್ಮ ಜೊತೆ ಶ್ರೀಧರ್ ಹೊಳ್ಳ ಸರ್, ಲಾಸ್ಟ್ ರಿಯಾಕ್ಷನ್ ಸರ್, ಏನ್ ಹೇಳ್ತೀರಾ ಸರ್? ಈಗ ನೋಡಿ, ನೀವು CET ರೂಲ್ಸ್ ಗಳನ್ನು ನೋಡಿದಾಗ ಅದರಲ್ಲಿ ಜನಿವಾರ ಇದರ ಬಗ್ಗೆ ಯಾವುದೇ ಅದರಲ್ಲಿ ಮೆನ್ಷನ್ ಮಾಡಿಲ್ಲ. ಈಗ ಇವರುಗಳು ಇದು ಮಾಡಿದ್ದು ಶುದ್ಧ ಅಪರಾಧ, ಶುದ್ಧ ತಪ್ಪು, ಇದು ಪ್ರಹಾರ ಅಂತ ಹೇಳುದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ನಂತರ ಮೂಲ ಕಾರಣೀಕರ್ತರು ಯಾರೋ ಅಲ್ಲಿರುವಂತ ಸಿಬ್ಬಂದಿಗಳಲ್ಲ, ಆಗ ಹೇಳಿದ ಹಾಗೆ ಅಧಿಕಾರಿಗಳು. ಅವರ ಮೇಲಾಧಿಕಾರಿಗಳನ್ನು ವಜಾ ಮಾಡಿದಾಗ ಮಾತ್ರ ಮುಂದೆ ಸರಿಯಾಗಿ ಸಾಧ್ಯತೆ ಇದೆ. ಇದಕ್ಕೆ ಸರ್ಕಾರ ಒಂದು ಸೂಕ್ತವಾದಂತಹ ಖಂಡಿತವಾಗಿಯೂ ತಗೊಳ್ಬೇಕು. ಒಂದು ವರ್ಗವನ್ನು ಶೋಷಣೆ ಮಾಡುದು, ಒಂದು ಎತ್ತುದು, ಇದು ಸರ್ಕಾರದ ಲಕ್ಷಣ ಅಲ್ಲ. ಸರ್ಕಾರ ರಾಜನಾದವನು ಹೋಗಿ ಮೇಲೆ ಕೂತ ಮೇಲೆ ಅವರು ಎಲ್ಲರನ್ನು ನನ್ನ ಪ್ರತಿನಿಧಿಗಳು ನಮ್ಮವರೇ ಅಂತ ತಿಳ್ಕೊಂಡ್ರೆ, ಹಿಂದಿನ ಆ ರಾಮರಾಜ್ಯ ಹಿಂದಿನವರೆಲ್ಲ ಇದ್ ಮಾಡ್ತಿದ್ರಲ್ಲ, ಆ ರಾಜ್ಯ ಜಾತಿ ಧರ್ಮ ಹಿಡ್ಕೊಂಡು ಇದರಿಂದ ಯಾವುದೇ ಒಳ್ಳೇದಾಗ್ಲಿಕ್ಕೆ ದೇಶ ಒಳ್ಳೇದಾಗ್ಬೇಕು, ಸಮಾಜ ಒಳ್ಳೇದಾಗ್ಬೇಕು. ಆದ್ರೆ ಸೌಹಾರ್ದತೆಗೆ ಮೂಲವಾಗಿರುವುದು ಸರ್ಕಾರ ಒಳ್ಳೆಯ ಅಧಿಕಾರಿಗಳನ್ನು ನೇಮಿಸಿಕೊಂಡು, ಒಳ್ಳೆಯ ಅಧಿಕಾರಿಗಳು ಸಹ ಅಷ್ಟೇ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಇದ್ದಾಗ ಮಾತ್ರ ಒಳ್ಳೆ. ನಂತರ ಬ್ರಾಹ್ಮಣ್ಯ ಇದು ಖಂಡಿತವಾಗಿಯೂ ನಮ್ಮ ಮೇಲೆ ಇನ್ನು ಮುಂದೆ ಸಹ ಆದ್ರೆ ನಾವಂತೂ ಸುಮ್ಗೆ ಕೂತ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಖಂಡಿತವಾಗಿಯೂ
ತ್ರಿಮತಸ್ಥ ಬ್ರಾಹ್ಮಣರು ಏನಿದೆ, ಒಂದು ಬ್ರಾಹ್ಮಣಲ್ಲಿ ನಮ್ಮ ಇವತ್ತು ತಿಳ್ಕೊಂಡಿರ್ಬೋದು ಆ ವರ್ಗ ಈ ವರ್ಗ ಅಂತ ಹೇಳಿ ಮಾಡ್ಲಿಕ್ಕೆ ಇಲ್ಲ, ಸಾಧ್ಯನೇ ಇಲ್ಲ. ಇವತ್ತು ಅಖಿಲ ಕನ್ನಡ ಮಹಾಸಭಾವು ಎಲ್ಲ ತ್ರಿಮತಸ್ಥ ಬ್ರಾಹ್ಮಣರನ್ನು ಒಂದೇ ವೇದಿಕೆಯಲ್ಲಿ ತರುವಂತ ಒಂದು ಮಾಡ್ತಾ ಇದೆ. ಅದರಲ್ಲಿ ಯಾವುದೇ ಒಂದು ಇದಿಲ್ಲ, ಅಭ್ಯಂತರ ಇಲ್ಲ. ಬ್ರಾಹ್ಮಣರಲ್ಲಿ ಎಷ್ಟು 8, 9, 10 ಒಳ ಪಂಗಡಗಳ ಇದ್ದು ಅವರೆಲ್ಲರನ್ನು ಒಂದೇ ವೇದಿಕೆಗೆ ತಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾವು ಇತ್ತೀಚಿನ ದಿನಗಳ ಒಳ್ಳೆ ಕೆಲಸ ಮಾಡ್ತಾ ಉಂಟು. ಆ ಮುಖಾಂತರ ನಾವು ಖಂಡಿತವಾಗಿ ಹೋರಾಡ್ತೇವೆ. ನಾವು ಮ್ಯೂಟ್ ಆಗಿದೆ ಸರ್. ಆದ ಕಾರಣ ಇವರು ಜಾಗ್ರತೆ ಇಟ್ಟುಕೊಳ್ಳೇದು, ಇಲ್ಲಂತಾದ್ರೆ ಮುಂದಿನ ಇದಕ್ಕೆ ಅವರೇ ಕಾರಣರಾಗ್ತಾರೆ ಅಂತ ನನ್ನ ಒಂದು ಇದು. ಶನಿವಾರ ಅತ್ಯಂತ ಶ್ರೇಷ್ಠ, ಶನಿವಾರಕ್ಕೆ ಗೌರವವೇ. ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಶ್ರೀಧರ್ ಹೊಳ್ಳ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಅದೇ ರೀತಿ ಲಾಸ್ಟ್ ವಿಷಯ ಸರ್, ಜಿತೇಂದ್ರ ಕುಂದೇಶ್ವರ ಸರ್. ಎಸ್ ಸರ್, ಅಂದ್ರೆ ನಾನು ರೂಲ್ಸ್ ನೋಡಿದಿರಿ, ರೂಲ್ಸ್ ಅಲ್ಲಿ ಎಲ್ಲಾದ್ರೂ ಸಿಗುತ್ತಾ ಅಂತ ಹುಡುಕ್ದೆ, ಇಲ್ವೇ ಇಲ್ಲ. ಶಾಕಿಂಗ್. ಮತ್ತೊಂದು ವಿಚಾರ, ಜನಿವಾರವನ್ನ ತೆಗಿಲಿಕ್ಕೆ ಬಿಡಲ್ಲ, ನಾನು ತೆಗಿತೀನಿ, ಬ್ಯಾಗಲ್ಲಿ ಬಿಡಲ್ಲ, ನೇರವಾಗಿ ಕಟ್ಟೆ ಮಾಡ್ತಾರೆ, ಡಸ್ಟ್ಬಿನ್ಗೆ ಹಾಕ್ತಾರೆ ಅಂತ ಬಂದಾಗ ಒನ್ಸ್ ಅಗೇನ್ ಇದು ಕೂಡ ಬಾವಿ ನಡೀತಾ ಇದೆ. ಡೈರೆಕ್ಟ್ಲಿ ಟಾರ್ಗೆಟ್ ಮಾಡ್ತಾ ಇದಾರ ಅನ್ನುವಂತಹ ಪ್ರಶ್ನೆಗಳು ಇದೆಲ್ಲವೂ ಕೂಡ ನೋಡಿದಾಗ ಲಾಸ್ಟ್ ಆಕ್ಷನ್ ಏನ್ ಹೇಳ್ತೀರಿ? ಇದು ಆದ್ರೆ ಜನ ತಮ್ಮ ಈ ಮೌಲ್ಯಗಳನ್ನ ಸಂಸ್ಕಾರಗಳ ಅಳವಡಿಸಿಕೊಳ್ಬೇಕು ಜೀವನದಲ್ಲಿ, ಬದುಕಿನಲ್ಲಿ ದ್ವೇಷವನ್ನ ಕಮ್ಮಿ ಮಾಡ್ಬೇಕು. ನಮ್ಮ ಮಲ್ಲಮುಣ್ಕರ್ನ ಕ್ರೈಸ್ತ ಬಾಂಧವರೊಬ್ರು ಹೇಳಿದ್ರು, ಎಷ್ಟು ಒಳ್ಳೆ ನೋಡಿ, ನನಗೆ ಆಗಿದ್ರೆ ಒಂದು ವೇಳೆ ಜಪಸರವನ್ನ ಕಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಬರ್ತಾ ಇದ್ದೆ, ಜಪಸರವನ್ನ ಕಟ್ ಮಾಡ್ತೀನಿ, ಅಷ್ಟೊಂದು ನಂಬಿಕೆ. ನಮ್ಮ ಹಿಂದಿನಗಳು ಏನು ಹೇಳಿದ್ದು ಕೂಡ ಇದನ್ನೇ, ಶ್ರೂಯತಾಂ ಧರ್ಮ ಸರ್ವಸ್ವೈವ ಅವಧಾರ್ಯತಾಂ ಆತ್ಮನಃ ಪ್ರತಿಕೂಲಾನಿ ಪರೇಶಾಂ ನ ಸಮಾಜ. ಧರ್ಮ ಸೂಕ್ಷ್ಮ ಇದನ್ನೇ ಹೇಳ್ತಾವ್ರು. ನಿನಗೆ ಅವಮಾನ ಆಗ್ತದಾ, ಹಾಗಾದ್ರೆ ನೀನು ಇನ್ನೊಬ್ಬರಿಗೆ ಅವಮಾನವನ್ನು ಮಾಡಬೇಡ. ನಿನಗೆ ಯಾರಾದ್ರೂ ಚಪ್ಪಲಿಂದ ಹೊಡೆದ್ರೆ ನಿನಗೆ ಅವಮಾನ ನೋವಾಗ್ತದಾ, ನೀನು ಕೂಡ ಇನ್ನೊಬ್ರು ಹೊಡಿಬೇಡ, ಅವಮಾನ ಮಾಡಬೇಡ. ಸೊ ಅಥವಾ ನೀನು ಒಳ್ಳೆ ಉಪಕಾರ ಮಾಡಿದ್ರೆ ನಿನಗೆ ಖುಷಿ ಆಗ್ತದಾ, ನೀನು ಕೂಡ ಇನ್ನೊಬ್ಬರಿಗೆ ಉಪಕಾರ ಮಾಡು, ಅವರಿಗೂ ಖುಷಿ ಆಗ್ತದೆ. ಧರ್ಮ ಸೂಕ್ಷ್ಮ ಇಷ್ಟೇ ಅಂತ ಹೇಳ್ತಾರೆ ಹಿಂದಿನ ದೊಡ್ಡ ಏನು ಮಹಾನ್ ಪುರುಷರುಗಳು. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಆಲೋಚನೆ ಮಾಡಿದ್ರೆ ಇನ್ನೊಬ್ಬರಿಗೆ ನಾವು ಮಾಡೋದಿಲ್ಲ, ಇನ್ನೊಬ್ಬರಿಗೆ ನಾವು ಕೆಟ್ಟದನ್ನು ಬಯಸುವುದಿಲ್ಲ, ಎಲ್ಲರೂ ಒಳ್ಳೆಯದಿದ್ದಾರೆ. ಪರಸ್ಪರ ಈ ಮಾನವ ಸಂಘಜೀವಿ ಪರಸ್ಪರ ಸಹಕಾರ ರೂಪದಲ್ಲಿ ಇನ್ನೊಬ್ಬರಿಗೆ ಕೂಡು ಜನಾಗಿ ಬದುಕಿದರೆ ಇಂತಹ ಯಾವುದೇ ಅವಮಾನ, ನೋವು, ಆಕ್ರೋಶ, ಕೋಪ, ಕಷ್ಟ, ದ್ವೇಷ, ನಾಶ ಯಾವುದು ಇರುವುದಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಇವರು ಕ್ರೈಸ್ತ ಬೆಳೆದ್ರು ಅಂದ್ರೆ ಪ್ರತಿಯೊಬ್ಬರೂ ಕೂಡ ಸಮಾಜದಲ್ಲಿ ಏನು ದೊಡ್ಡ ಧರ್ಮಗುರುಗಳು ಅಥವಾ ಅದಕ್ಕಿಂತ ಮೇಲ್ಪಟ್ಟ ಮಹಾನ್ ಪುರುಷರು ಕೂಡ ಏನು ಇದನ್ನಿಲ್ಲ, ಅವರು ತಮ್ಮ ನೀತಿಯ ಮೂಲಕ ಅವರು ಜನ ಸಾಮಾನ್ಯರಾಗಿ ಇಟ್ಟುಕೊಂಡು ಅವರು ತಮ್ಮ ಮೂಲಕ ನಮ್ಮ ಬದುಕಿನ ಮೂಲಕ ಅಳವಡಿಸಿಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ಬದುಕಿನಲ್ಲಿ ಇದನ್ನೆಲ್ಲ ಹಾಕೊಂಡ್ರೆ ಈ ರೀತಿಯಾದಂತಹ ದೇಶ ಭಾವನೆಗಳು ಹುಟ್ಟಿಕೊಳ್ಳುವುದಿಲ್ಲ ಅಂತ ಹೇಳ್ತಾ, ಜನಿವಾರ ಒಂದು ನಂಬಿಕೆಯ ಪ್ರಶ್ನೆ, ಅದೊಂದು ದೌರ್ಜನ್ಯದ ಸಂಕೇತವಾಗಿ ಅದನ್ನ ಕಟ್ ಮಾಡಿದ್ದಾರೆ. ಒಬ್ಬರ ಮನಸ್ಸನ್ನ ಅವರ ಇಡೀ ಸಮುದಾಯದ ಇದನ್ನ ಕತ್ತರಿಸಿ ಹಾಕಿದ್ದೀರಿ. ಜೋಡಿಸಿದ್ರು ಕೂಡ ಬಹಳ ಕಷ್ಟ ಇದೆ. ಹಾಗಾಗಿ ಇದನ್ನ ನಾನು ಖಂಡಿಸುತ್ತಾ, ಈ ಸರ್ಕಾರ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ನೋಡಬೇಕಾದಂತ ದೊಡ್ಡ ಹೊಣೆಗಾರಿಕೆ ನಮ್ಮ ಕೂಡಲ ಇದನ್ನ ಪ್ರಸಾರ ಮಾಡಲಿಕ್ಕೆ ಇಂಥ ಒಂದು ಒಳ್ಳೆ ವಿಚಾರವನ್ನ ಇದಕ್ಕೆ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ಇದು ರಾಜ್ಯಾದ್ಯಂತ ಈ ಒಂದು ಜನಿವಾರದ ವಿಚಾರದಲ್ಲಿ, ಅಂದ್ರೆ ಜನಿವಾರ ಅಂತ ಬಂದಾಗ ಆಗ್ಲೇ ನಾನು ಹೇಳಿದಾಗ ಬಹಳಷ್ಟು ಪವಿತ್ರತೆ ಇದೆ, ಬಹಳಷ್ಟು ನಂಬಿಕೆ ಇದೆ, ಅದು ಧರ್ಮದ ಒಂದು ಶ್ರದ್ಧೆ ಇದೆ, ಅದರಲ್ಲಿ ಆಚಾರ ವಿಚಾರಗಳಿದೆ. ಇವೆಲ್ಲದರ ನಡುವೆ ಈ ಜನಿವಾರವನ್ನ ಅಂದರೆ ಅಥವಾ ಬಹುಶಃ ಕೆಲವರು ಹೇಳಿದಾಗ ನೂಲು, ಜನಿವಾರ ಅಂತ ಬಂದ ನೂಲಿನ ರೀತಿಯಲ್ಲಿ ಇರುತ್ತೆ, ಇದರಲ್ಲಿ ಕಾಪಿ ಹಿಡಿಲಿಕ್ಕೆ ಅಥವಾ ಇದರಲ್ಲಿ ನಕಲು ಹೊಡಿಲಿಕ್ಕೆ ಅಥವಾ ಇದರಲ್ಲಿ ಡಿವೈಸನ್ನು ಹಾಕ್ಬೋದಾ ಅಥವಾ ಇದರಲ್ಲಿ ಏನಾದರೂ ಭದ್ರತಾ ಲೋಪ ಆಗುತ್ತಾ ಅನ್ನೋ ಪ್ರಶ್ನೆಗಳು ಬಂದಾಗ ವೆರಿ ಶಾಕಿಂಗ್ ಈ ಒಂದು ಬೆಳವಣಿಗೆ. ನಿಜವಾಗ್ಲೂ ಕೂಡ CTಯಲ್ಲೂ ಕೂಡ ಇಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳಲ್ಲಿ ಜನಿವಾರದ ಬಗ್ಗೆ ಪಕ್ಕಾ ಮೆನ್ಷನ್ ಅನ್ನುವಂಥದ್ದು, ಇದನ್ನು ಬಳಸಲೇಬಾರ್ದು ಅನ್ನೋದು ಇಲ್ವೇ ಇಲ್ಲ. ಸೊ ಆದರೆ ಯಾಕೆ ಟಾರ್ಗೆಟ್ ಆಯಿತು ಈ ಬಾರಿ ಜನಿವಾರ ಅನ್ನುವಂಥದ್ದು ಬಹಳಷ್ಟು ದುರಂತ, ಜೊತೆಗೆ ಬಹಳಷ್ಟು
ದುರಂತವಾಗಿರುವಂತಹ ಬೆಳವಣಿಗೆ ಇದು. ಯಾಕಂದರೆ ಅದನ್ನು ತೆಗೆದು ಕಟ್ ಮಾಡಿ ಅದನ್ನು ಡಸ್ಟ್ಬಿನ್ಗೆ ಹಾಕ್ತಾರೆ. ಪಾಪ ಬಹುಶಃ ನಮ್ಮ ಶ್ರೀಧರ್ ಹೊಳ್ಳ ಅವರು ಹೇಳಿದಾಗೆ, ಕುಂದೇಶ್ವರ ಹೇಳಿದಾಗೆ, ಜೊತೆಗೆ ವಿಷ್ಣು ಸರ್ ಹೇಳಿದಾಗೆ, ಬಹುಶಃ ಇದನ್ನೆಲ್ಲ ನೋಡಿದಾಗ ಇತರ ಕಡೆಗಳಲ್ಲಿ ಅಥವಾ ಇತರ ಎಲ್ಲೋ ಒಂದು ಕಡೆ ಈ ರೀತಿ ಆದರೆ, ಒಂದು ವೇಳೆ ಡಸ್ಟ್ಬಿನ್ಗೆ ಹಾಕ್ತಾ ಇದ್ರೆ ಅಥವಾ ಅದನ್ನು ಕತ್ತರಿಸಿ ಹಾಕ್ತಾ ಇದ್ರೆ ಅಥವಾ ಧಾರ್ಮಿಕ ನಂಬಿಕೆಗಳಿಗೆ ಹಾನಿ ಮಾಡ್ತಾ ಇದ್ರೆ ಏನಾಗಿರಬೇಡ ಅನ್ನುವಂಥದ್ದು ಹೊತ್ತಿ ಉರಿದಿರ್ತಾ ಇತ್ತು ಇಷ್ಟು ಹೊತ್ತಲ್ಲಿ ಅಲ್ವಾ. ಸೊ ಹಾಗಿದ್ದಾಗ ದಯಮಾಡಿ ಅದು ಆಗಬಾರ್ದು. ಪ್ರತಿಯೊಬ್ಬರ ನಂಬಿಕೆಗಳಿಗೂ ಕೂಡ ಬೆಲೆ ಇದೆ, ಪ್ರತಿಯೊಬ್ಬರ ನಂಬಿಕೆಗಳಿಗೂ ಕೂಡ ಬೆಲೆ ಕೊಡಿ. ಯಾವುದೇ ಸರ್ಕಾರ ಆಗಿರ್ಬೋದು, ಆ ಸರ್ಕಾರ ಆ ರೀತಿ ಮಾಡ್ತು, ಈ ಸರ್ಕಾರ ಈ ರೀತಿ ಮಾಡ್ತು ಅನ್ನುವಂಥದ್ದು. ಬಹುಶಃ ಈ ರೀತಿ ಜಟಾಪಟಿಗಳಲ್ಲಿ ತಾವುಗಳು ಇರ್ತೀರಿ ಅಂತ ಬಂದಾಗ ದುರಂತ. ರಾಜನಾದ ಮೇಲೆ ರಾಜನ ರೀತಿಯಲ್ಲಿ ಆಳ್ವಿಕೆಯನ್ನು ಮಾಡಲೇಬೇಕಾಗುತ್ತೆ. ಅದು ಯಾವುದೇ ಸರ್ಕಾರ ಆಗಿರ್ಬೋದು ಅಥವಾ ಯಾವುದೇ ರಾಜ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು. ಸೊ ಹಾಗಿದ್ದಾಗ ತಮ್ಮ ರಾಜಧರ್ಮವನ್ನು ತಾವುಗಳು ಪಾಲಿಸಿ, ಜೊತೆಗೆ ನಂಬಿಕೆಗಳಿಗೆ ಬೆಲೆ ಕೊಡಿ. ಈ ದೇಶ ನಿಂತಿರುವಂಥದ್ದೇ ನಂಬಿಕೆಗಳ ಮೇಲೆ, ಈ ದೇಶ ಬದುಕ್ತಾ ಇರುವಂಥದ್ದೇ ಧಾರ್ಮಿಕ ನಂಬಿಕೆಗಳ ಮೇಲೆ. ವಿವಿಧತೆಯಲ್ಲಿ ಏಕತೆಯನ್ನು ನೋಡಿದಂತಹ ದೇಶ ಇದು. ಸೊ ಹಾಗಿದ್ದಾಗ ಆ ದೇಶ ಅದೇ ರೀತಿಯಾಗಿರಲಿ, ಈ ದೇಶ ಅದೇ ರೀತಿಯಾಗಿರಲಿ. ಇದರಲ್ಲಿ ತಮ್ಮ ರೂಲ್ಗಳನ್ನು, ಹಿಟ್ಲರ್ ರೂಲ್ಗಳನ್ನು ಮಾಡ್ತೀರಿ ಅಂತ ಬಂದಾಗ ಅದು ಆಗಲ್ಲ, ಸಾಧ್ಯವೂ ಕೂಡ ಇಲ್ಲ. ಸೊ ಅದು ಆಗುವುದು ಕೂಡ ಬೇಡ, ಆಗುವುದು ಕೂಡ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಕೊನೆಯದಾಗಿ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಗಳಾಗಿ ಜಾಯ್ನ್ ಆಗಿರುವಂತಹ ಜಿತೇಂದ್ರ ಕುಂದೇಶ್ವರ ಸರ್, ಹಿರಿಯ ಪತ್ರಕರ್ತರು, ಅದೇ ರೀತಿ ಶ್ರೀಧರ್ ಹೊಳ್ಳ ಅವರು ಬ್ರಾಹ್ಮಣ ಮಹಾಸಭಾ ಪ್ರಧಾನ ಸಂಚಾಲಕರು ಸರ್, ಥ್ಯಾಂಕ್ ಯು. ಅದೇ ರೀತಿ ವಿಜಯ್ ವಿಷ್ಣುಮಯ್ಯ ಸರ್, ಬ್ರಾಹ್ಮಣ ಸಮಾಜದವರು, ವೃತ್ತಿಯಲ್ಲಿ ಇಂಜಿನಿಯರ್ ಕೂಡ, ಅವರು ಕೂಡ CET ಬರೆದು ಬಂದವರು. ಸೊ ಹಾಗಿದ್ದಾಗ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ರು. ಆ್ಯಂಡ್ ಥ್ಯಾಂಕ್ ಯು ಮೂವರು ಗಣ್ಯ ವ್ಯಕ್ತಿಗಳಿಗೂ ಕೂಡ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಳಷ್ಟು ಕರೆಗಳು ಬರ್ತಾ ಇದೆ, ದಯಮಾಡಿ ಕ್ಷಮಿಸಿ, ಸಮಯದ ಅಭಾವ ತುಂಬಾ ಇದೆ. ಹಾಗಿದ್ದಾಗ ಕರೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಆಗಿಲ್ಲ, ಯಾಕಂದರೆ ಅತಿಥಿಗಳ ಜೊತೆ ಮಾತಾಡಬೇಕಾಗಿತ್ತು. ಕ್ಲಿಯರ್ ಕಟ್ ಆಗಿರುವಂಥ ಇನ್ಫಾರ್ಮೇಷನನ್ನು, ಮಾಹಿತಿಯನ್ನು ಮಾಡಬೇಕಾಗಿತ್ತು. ಯಾಕಂದರೆ ಜನಿವಾರ ಅಷ್ಟು ಕೂಡ ಮಾರಕವಾಗಿದೆಯಾ, ಯಾಕೆ ಜನಿವಾರವನ್ನು ಬ್ಯಾನ್ ಮಾಡಲಾಗಿದೆ ಅನ್ನುವಂಥ ಪ್ರಶ್ನೆಗಳ ನಡುವೆ ಸಂಕ್ಷಿಪ್ತವಾಗಿರುವ ವಿವರಣೆಯನ್ನು ಅತಿಥಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನೀಡಿದ್ದಾರೆ. ಆ್ಯಂಡ್ ಅದೇ ರೀತಿ ಧನ್ಯವಾದಗಳು. ಇಂತಹ ಬೆಳವಣಿಗೆಗಳು ಆಗಬಾರ್ದು. ಆ್ಯಂಡ್ ಇಂತಹ ಬೆಳವಣಿಗೆಗಳಿಗೆ ಕಾರಣಕರ್ತರಾಗಿರುವಂತಹ ಅವರು ಯಾರೇ ಆಗಿರಲಿ ಅವರ ಮೇಲೆ ಕಠಿಣವಾಗಿರುವಂಥ ಶಿಕ್ಷೆಯನ್ನು ತೆಗೆದುಕೊಳ್ಳಬೇಕು, ಸಸ್ಪೆಂಡ್ ಮಾಡಲೇಬೇಕಾಗುತ್ತೆ. ಇದು ಒಕ್ಕೊರಲನ್ನ ಆಗ್ರಹ, ಎಲ್ಲರ ಜೊತೆಗೆ ಪ್ರತಿಭಟನೆಯ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು ಈ ಒಂದು ವಿಚಾರ ಅಂತ ಹೇಳ್ತಾ, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7.